وإلى حضرات جميع الأنبياء والأولياء والعلماء والشهداء والزهداء والصديقين والصالحين، وإلى حضرات أصحابه البدريين والمهديين والخندقين والخيبرين والطبوقين وسائر الصحابة والقرابة كلهم أجمعين، وإلى حضرة شيخنا وسندنا الشيخ محي الدين عبد القادر الجيلاني قدس الله سره العزيز، وإلى حضرة شيخنا سلطان العارفين أحمد الكبير الرفاعي قدس الله سره العزيز، وإلى حضرة سلطان الهند خواجة معين بن جست الأجميري قدس الله سره العزيز، وإلى حضرة قطب الزمان السيد محمد الشريف المدني قدس الله سره العزيز، وإلى حضرات سائر أوليائك الكرام من مشارق الأرض إلى مغاربها، وانفعنا بعلومهم وأسرارهم وأنوارهم يا رب العالمين. اللهم بارك لنا في تعلمنا وتعريضنا، اللهم بارك لنا في مجلسنا هذا، اللهم بارك لنا في أمرنا هذا، اللهم بارك لنا في أهلنا ومالنا وفيما أعطيتنا بركة تامة كما باركت على عبادك الصالحين. اللهم وفقنا للتعلم والتعليم والتدريس والمطالعة ولزيارة الحرمين الشريفين ولخدمة دينك الإسلام مع الإخلاص التام يا رب العالمين. اللهم علمنا علما ينفعنا لديك واهدنا إلى صراطك المستقيم. رب يسر ولا تعسر، رب زدنا علما وهما وفهما وعقلا وعدلا وإيمانا كاملا، رب تمم بالخير والسعادة. اللهم يسر لنا أمورنا مع الراحة لقلوبنا وأبداننا والسلامة والعافية في ديننا ودنيانا. اللهم اشف أمراضنا وأمراض مرضانا وأمراض أزواجنا وأولادنا. اللهم اشف أمراضنا وأمراض من نعيناهم شفاء تاما لا يغادر سقما ولا ألما. ربنا آتنا من لدنك رحمة وهيئ لنا من. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಕಾರ್ಯಕ್ರಮವನ್ನು ದುವಾದೊಂದಿಗೆ ಧನ್ಯಗೊಳಿಸಿದ ಸೈಯದ್ ಮದನಿ ಅರಬಿಕ್ ಚಿಲ್ಡ್ರನ್ ಮುಫದ್ದೀಸ್ ಜನಾಬ್ ಸುಲೈಮಾನ್ ಸಕಾಫಿ ಮುಫದ್ದೀಸ್ ಉಸ್ತಾದರವರಿಗೆ ತುಂಬ ಹೃದಯದ ಧನ್ಯವಾದಗಳು. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. محمد رسول الله والذين معه أشداء على الكفار رحماء بينهم تراهم ركعا سجدا يبتغون فضلا من الله ورضوانا. سيماهم في وجوههم من أثر السجود، ذلك مثلهم في التوراة ومثلهم في الإنجيل كزرع أخرج شطأه فآزره فاستوى على سوقه يعجب الزراع ليغيظ بهم الكفار. وعد الله الذين آمنوا وعملوا الصالحات منهم مغفرة وأجرا عظيما. صدق الله العلي العظيم. السلام عليكم. ಆಶ್ಚರ್ಯಚಕಿತವಾದಂತಹ ಒಂದು ಕಾರ್ಯಕ್ರಮ. ಯಾಕೆಂದರೆ SSLC ಪರೀಕ್ಷೆಗೆ ನಾವೇನು ಮಾಡಲಿಕ್ಕಿದೆ ಅಂತೇಳಿ SSLC ಪರೀಕ್ಷೆಗೆ ಬರೆಯುವಂತವರು ವಿದ್ಯಾರ್ಥಿಗಳು, ಅವರಿಗೆ ಕಲಿಸುವವರು ಅಧ್ಯಾಪಕರುಗಳು, ಅವರೆಲ್ಲ ಇರುವಂತಹ ಸಮಯದಲ್ಲಿ ಸಮುದಾಯದ ಮುಖಂಡರೊಂದಿಗೆ ಸಮುದಾಯದ ಮುಖಂಡರೊಂದಿಗೆ ವಿಚಾರಗೋಷ್ಠಿ ಮಾಡುವಂತಹ ಉದ್ದೇಶ ಏನಿದೆ ಅಂತ ಖಂಡಿತವಾಗಿಯೂ ಇದೆ.
ಕಳೆದ ಕೆಲವು ವರ್ಷಗಳನ್ನು ನಾವು ತೆಗೆದುಕೊಂಡಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ಮಂಗಳೂರು ತಾಲೂಕಿನಲ್ಲಿ 3 ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಗೆ ಬರುತ್ತದೆ. ಅದರಲ್ಲಿ ಒಂದು ಮಂಗಳೂರು ದಕ್ಷಿಣ ವಲಯ ಅಂತೇಳಿ. ಮಂಗಳೂರು ದಕ್ಷಿಣ ವಲಯ ಅಂತ ಹೇಳಿದ್ರೆ ಸಾಧಾರಣ ಎಡಪದವಿನಿಂದ ಹಿಡಿದು ತಲಪಾಡಿಯವರೆಗೆ ಬರ್ತದೆ. ಈಚೆ ಕಣ್ಣೂರಿನಿಂದ ಹಿಡಿದು ಕಣ್ಣೂರಿನವರೆಗೆ ಬರುವಂತ ಈ ಏರಿಯಾಕ್ಕೆ ಮಂಗಳೂರು ದಕ್ಷಿಣ ವಲಯ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಮಂಗಳೂರು ಉತ್ತರ ವಲಯ ಅಂತ ಹೇಳಿದ್ರೆ ಬಹುಶಃ ಅದು ಮಂಗಳೂರು ಸಿಟಿ ಮತ್ತು ಮುಲ್ಕಿಯವರೆಗೆ ಬರುವಂತಹ ವ್ಯಾಪ್ತಿಯನ್ನ ಒಳಗೊಂಡಿದೆ. ಮತ್ತು 3ನೇದು ಮೂಡುಬಿದ್ರೆ ವಲಯ ಅಂತ ಹೇಳಿದೆ. ಆದರೆ ಮಂಗಳೂರು ದಕ್ಷಿಣ ವಲಯವನ್ನು ನಾವು ತೆಗೆದುಕೊಂಡಂತಹ ಸಮಯದಲ್ಲಿ ಇಡೀ ನಮ್ಮ ಜಿಲ್ಲೆಯ ಎಲ್ಲ ರಿಸಲ್ಟ್ಗಳನ್ನು ತೆಗೆದುಕೊಂಡಂತಹ ಸಮಯವನ್ನು ನೋಡಿದಾಗಲೂ ಹೆಚ್ಚಾಗಿ ಮಂಗಳೂರು ದಕ್ಷಿಣ ವಲಯದಲ್ಲಿ ನಮ್ಮ ಸಮುದಾಯದ ಅಂದರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಎದುರಿಸುವವರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ. ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಿಕ್ಷಣದ ವ್ಯವಸ್ಥೆಯನ್ನು ಉತ್ತಮಪಡಿಸಬೇಕು, ಅದರಲ್ಲಿ SSLC ವಿದ್ಯಾರ್ಥಿಗಳ ಫಲಿತಾಂಶವನ್ನು ಉತ್ತಮಪಡಿಸಬೇಕು ಎಂಬಂತ ದೃಷ್ಟಿಯಿಂದ ಶಿಕ್ಷಣ ಇಲಾಖೆಯೊಂದಿಗೆ ಬಹಳಷ್ಟು ನಿಕಟವಾಗಿ ವರ್ತಿಸಿ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದರು. ಇಲ್ಲಿ ಪರಿಶೀಲಿಸಿದ ಸಮಯದಲ್ಲಿ ಫಲಿತಾಂಶ ಬಂದಾಗ ಯಾವ ಭಾಗದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿದ್ದಾರೋ ಆ ವಿದ್ಯಾರ್ಥಿಗಳಿರುವಂತಹ ಪರಿಸರದಲ್ಲಿ SSLC ಫಲಿತಾಂಶ ಬಹಳಷ್ಟು ಕಡಿಮೆ ಬರ್ತಾ ಇದೆ ಎಂಬುದನ್ನು ಕಳೆದ 4 ವರ್ಷದ ಹಿಂದಿನ ಚರಿತ್ರೆಯಾಗಿ ಅವರು ತೆಗೆದುಕೊಂಡು ಆ ಬಗ್ಗೆ ಕಾರ್ಯಪ್ರವೃತ್ತರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಜನ್ಯೋಪಲ್ ಫಲದಿಂದ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಬಹಳಷ್ಟು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದರು. ಈ 4 ವರ್ಷದ ಅಂಕಿಅಂಶಗಳನ್ನ ಮತ್ತು ಅವರ ವಿಷಯ ಮಂಡನೆ ಸಂದರ್ಭದಲ್ಲಿ ಅಂಕಿಅಂಶವನ್ನು ನಮಗೆ ಕೊಡುವವರಿದ್ದಾರೆ. ಈ ಅಂಕಿಅಂಶವನ್ನು ತೆಗೆದುಕೊಂಡಾಗ ನಮ್ಮ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಲ್ಲಿ, ಅದರಲ್ಲಿಯೂ ಹುಡುಗಿಯರಿಗಿಂತ ಹುಡುಗರೇ ಬಹಳಷ್ಟು ಫಲಿತಾಂಶ ಕಡಿಮೆ ಕೊಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ. ಕಾರಣ ಕೇಳಿದಂತ ಸಮಯದಲ್ಲಿ ಏನೋ ಕಾರಣ ಕೊಡ್ತಾರೆ. ಆ ಕಾರಣ ಕೊಡುವುದರಲ್ಲಿ ಒಂದು ಏನು ಅಂತ ಹೇಳಿದ್ರೆ ಬಹುಶಃ ಧಾರ್ಮಿಕ ಶಿಕ್ಷಣ ಇರ್ಬೋದು, ಅಥವಾ ಈ ವ್ಯವಸ್ಥೆಯೊಟ್ಟಿಗೆ ಅವರು ಬೆರೆತುಕೊಂಡಂತ ರೀತಿ ಇರ್ಬೋದು, ಅಥವಾ ಅವರ ಮನೆಯಲ್ಲಿ ಮತ್ತು ಆ ಪರಿಸರದಲ್ಲಿರುವಂತಹ ಇತರ ಧಾರ್ಮಿಕ ಆಚರಣೆ ಕಾರ್ಯಕ್ರಮಗಳು ಇದೆಲ್ಲ ಇರ್ಬೋದು. ಇದೆಲ್ಲವನ್ನು ಸೇರಿಸಿಕೊಂಡಾಗ ನಮ್ಮ ವಿದ್ಯಾರ್ಥಿಗಳು ಫಲಿತಾಂಶದಲ್ಲಿ ಬಹಳಷ್ಟು ಕಡಿಮೆ ಫಲಿತಾಂಶವನ್ನು ಅದು ನಮ್ಮ ಹುಡುಗರು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವೊಂದು ಎಚ್ಚೆತ್ತುಕೊಳ್ಬೇಕು ಎಂಬಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಸನ್ಮಾನ್ಯ ಶ್ರೀ ಲೋಕೇಶ್ವರವರ ಒಂದು ಬಹಳಷ್ಟು ಆಸೆ ಏನು ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಉಳ್ಳಾಳದಿಂದ ಪ್ರಾರಂಭ ಆಗಬೇಕು ಎಂಬಂತ ಒಂದು ಆಸೆಯನ್ನ ನಮ್ಮ ಅಧ್ಯಕ್ಷರಲ್ಲಿ ನಾವು ಕೇಳಿಕೊಂಡಾಗ ಖಂಡಿತವಾಗಿಯೂ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡುವಣ ಅಂತ ನಾವೆಲ್ಲರೂ ಇವತ್ತು ಬಹಳಷ್ಟು ಸಂತೋಷ ಪಟ್ಕೊಳ್ತಾ ಇದ್ದೇವೆ. ಇದು ಹಜರತ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಅವರ ಒಂದು ಸನ್ನಿಧಾನದಿಂದಲೇ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಇದು ಇಲ್ಲಿ ಪ್ರಾರಂಭವಾಗುವುದು ಮಾತ್ರ, ಇಡೀ ನಮ್ಮ ತಾಲೂಕಿನಾದ್ಯಂತ, ನಮ್ಮ ಜಿಲ್ಲೆಯಾದ್ಯಂತ, ಉಡುಪಿ ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮಗಳು ಇನ್ನು ಮುಂದಿನ ದಿವಸಗಳಲ್ಲಿ ನಡೆಯಲಿಕ್ಕಿದೆ. ಇದರಲ್ಲಿ ನಮ್ಮ ಕರ್ತವ್ಯ ಏನು ಅಥವಾ ನಮ್ಮ ಪಾತ್ರ ಏನು ಎಂಬುದರ ಬಗ್ಗೆ ನಾವು ಸ್ವಲ್ಪ ಚಿಂತಿಸಬೇಕಾಗ್ತದೆ. ಇವತ್ತು ನಮ್ಮ ಅಧ್ಯಾಪಕರುಗಳು ನಮ್ಮ ಶಾಲೆಗೆ ರಜೆ ಸಾರಿದ್ದಾರೆ, ಶಾಲೆಗೆ ಸರ್ಕಾರ ರಜೆ ಸಾರಿದೆ. ಆ ರಜೆಯನ್ನು ಬಿಟ್ಟು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಆ ಒಂದು ಫಲಿತಾಂಶ ಉತ್ತಮಪಡಿಸುವಲ್ಲಿ ನಾವು ಏನನ್ನಾದರೂ ಮಾಡಬೇಕು ಎಂಬಂತ ದೃಷ್ಟಿಯಿಂದ ಮುಖ್ಯೋಪಾಧ್ಯಾಯರುಗಳು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಹ್ವಾನದ ಮೇರೆಗೆ ಮುಖ್ಯೋಪಾಧ್ಯಾಯರುಗಳು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ಎಲ್ಲ ಮುಖ್ಯೋಪಾಧ್ಯಾಯರಿಗಳಿಗೂ ಪ್ರಥಮವಾಗಿ ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್, ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಮತ್ತು ಜಮಿಯತುಲ್ ಫಲಾಹದ ವತಿಯಿಂದ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಯಾಕಂದ್ರೆ ರಜೆಯಾಗಿ ಮನೆಯಲ್ಲಿ ಇರಬೇಕಿದ್ದವರು ವಿದ್ಯಾರ್ಥಿಗಳ ಈ ವ್ಯವಸ್ಥೆಯೊಟ್ಟಿಗೆ ನಮ್ಮೊಟ್ಟಿಗೆ ಸ್ಪಂದಿಸಲಿಕ್ಕೆ ನೀವಿದ್ದೀರಾ. ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ನಾವಿಲ್ಲಿ ಪ್ರಾರಂಭ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ವಿದ್ಯಾರ್ಥಿಗಳಿಗೆ, ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಗೂ ಇತರ ಸಮುದಾಯದಲ್ಲಿ ಫಲಿತಾಂಶದ ಕೀಳು ಮಟ್ಟದಲ್ಲಿರುವಂತ ಆ ಫಲಿತಾಂಶಕ್ಕೆ ಅವರು ಮುಂದೆ ಬರಲಿಕ್ಕೆ ಬೇಕಾದಂತ ಸಹಕಾರ ನೀಡುವ ನಿಟ್ಟಿನಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಜಮಿಯತುಲ್ ಫಲಾಹ್ ಸಂಸ್ಥೆಯ ಮಂಗಳೂರು ತಾಲೂಕು ಘಟಕವು ಇನ್ನೂ ನಾವು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕಿದೆ.
ನೀವೆಲ್ಲರೂ ತಿಳಿದುಕೊಂಡಾಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಳೆದ 27 ವರ್ಷಕ್ಕಿಂತಲೂ ಮುಂಚಿತವಾಗಿ ಪ್ರಾರಂಭವಾದಂತಹ ಒಂದು ಸಂಸ್ಥೆ ಜಮಿಯತುಲ್ ಫಲಾಹ್ ಸಂಸ್ಥೆ. ಈ ಜಮಿಯತುಲ್ ಫಲಾಹ್ ಸಂಸ್ಥೆಯ ಒಂದೇ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಯನ್ನು ಉತ್ತಮಪಡಿಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಖಾಲಿ ಶಿಕ್ಷಣಕ್ಕಾಗಿ ಮಾತ್ರ ಅದು ಸಹಕಾರವನ್ನು ನೀಡ್ತಾ ಇದೆ. ಅದರ ಒಟ್ಟಿಗೆ ಆರೋಗ್ಯವನ್ನು ಸೇರಿಸಿಕೊಂಡು ಇವತ್ತು ಉಭಯ ಜಿಲ್ಲೆಗಳಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಅದರ ವ್ಯವಸ್ಥೆಯೊಟ್ಟಿಗೆ ಮಂಗಳೂರು ತಾಲೂಕಿನಲ್ಲಿ ಒಂದು ಉತ್ತಮವಾದಂತಹ ಒಂದು ಶಾಲೆಯನ್ನು ಕೊನಾಜೆ ವಿಶ್ವವಿದ್ಯಾನಿಲಯದ ತಳಭಾಗದಲ್ಲಿ ಅದು ನಡೆಸಿಕೊಂಡು ಬರ್ತಾ ಇದೆ, ಗ್ರೀನ್ ವ್ಯೂ ಎಂಬಂತ ಒಂದು ಶಾಲೆಯನ್ನು. ಇದು ಇವತ್ತು ಯಾಕೆ ಇಲ್ಲಿ ಕೊಂಡಿಯಾಗಿದೆ ಅಂತ ಹೇಳಿದ್ರೆ, ಬಹುಶಃ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದ್ರಿಯಾ ವಿದ್ಯಾಸಂಸ್ಥೆಯನ್ನು ಬಿಟ್ಟರೆ ಅಲ್ಪಸಂಖ್ಯಾತರ ವಿದ್ಯಾಸಂಸ್ಥೆಗಾಗಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿದಂತ ಒಂದು ಕೀರ್ತಿ ಇದ್ರೆ ಅದು ಉಳ್ಳಾಲದ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ಗೆ ಅಂತೇಳಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳಿಕೊಳ್ಬೇಕು. ಬದ್ರಿಯಾ ಒಂದು ವಿದ್ಯಾಸಂಸ್ಥೆ ಮಾತ್ರ ಒಂದು ಅಲ್ಪಸಂಖ್ಯಾತರಿಗಾಗಿರುವಂತಹ ಒಂದು ವಿದ್ಯಾಸಂಸ್ಥೆ ಇತ್ತು. ಅದರ ನಂತರ ಮರ್ಹೂಮ್ ಹಾಜಿ UK ಇಬ್ರಾಹಿಂ ರವರ ಕನಸಿನ ಕೂಸಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಅದೇ ರೀತಿಯಲ್ಲಿ ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ ಇಲ್ಲಿ ಪ್ರಾರಂಭವಾದ ನಂತರ ಇಲ್ಲಿ ಪರಿಸರದ ಎಲ್ಲ ವಿದ್ಯಾರ್ಥಿಗಳು ಶೈಕ್ಷಣಿಕ ಆ ಗಂಡ ಗಾಳಿಯನ್ನು ಪಡೆಯುವಂತಾಗಿದೆ. ಇದಕ್ಕೆ ಬೇಕಾಗಿ ಈ ಕಾರ್ಯಕ್ರಮವನ್ನು ನಾವು ಉಳ್ಳಾಲದಿಂದಲೇ ಪ್ರಾರಂಭಿಸಬೇಕು ಎಂಬಂತ ದೃಷ್ಟಿಯಿಂದ ಇಲ್ಲಿ ಪ್ರಾರಂಭಿಸಿದೆ. ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅನ್ನು ನಾವು ನೋಡಿದಾಗ ಸಾಧಾರಣ 17 ಲೌಕಿಕ ವಿದ್ಯಾಭ್ಯಾಸವನ್ನು ಕೊಡುತ್ತಿರುವಂತ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜು, ತಾಂತ್ರಿಕ ವಿದ್ಯಾಸಂಸ್ಥೆಗಳನ್ನ ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನ ಅಧೀನದಲ್ಲಿ ನಡೆಸುತ್ತಾ ಇದೆ ಎಂಬುದನ್ನು ನಾವು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ. ನಮ್ಮದೇ ಆದಂತಹ ವಿದ್ಯಾಸಂಸ್ಥೆ ಇದೆ. ಅದರ ಒಟ್ಟಿಗೆ ಧಾರ್ಮಿಕ ವಿದ್ಯಾಭ್ಯಾಸವನ್ನು ನೀಡುವಂತ ಸಾಧಾರಣ 20 ರಿಂದ 25ರವರೆಗಿನ ಧಾರ್ಮಿಕ ವಿದ್ಯಾಭ್ಯಾಸವನ್ನು ನೀಡುವಂತ ವಿದ್ಯಾಸಂಸ್ಥೆಗಳು, ಮದರಸೆಗಳು, ಅದರ ರೂವಾರಿಗಳಾದಂತಹ ಉಸ್ತಾದರುಗಳು ಎಲ್ಲರೂ ನಾವು ಇವತ್ತಲ್ಲಿ ಸೇರಿಕೊಂಡು ನಮ್ಮ ವಿದ್ಯಾರ್ಥಿಗಳನ್ನ ಈ ವರ್ಷದ ರಿಸಲ್ಟ್ನಲ್ಲಿ ಇನ್ನು ಎಲ್ಲಿಯೂ ಅಪವಾದವಾಗಬಾರದು. ನಿನ್ನೆ ನಾವು ಪಂಚಾಯತಿನ ಒಂದು ಸಭೆಯಲ್ಲಿದ್ದೆವು. ಪಂಚಾಯತಿನ ಒಂದು ಸಭೆಯಲ್ಲಿ ಕಮಿಷನರ್ ಹೇಳ್ತಾರೆ, ಮೊನ್ನೆ ಯಾವುದೋ ಒಂದು ಡಿಸ್ಕಷನ್ ಆಗುವಂತ ಸಮಯದಲ್ಲಿ ಅಲ್ಲಿ ಸಚಿವರು ಕೇಳಿದಾಗ ಅಲ್ಲಿರುವಂತ ವ್ಯವಸ್ಥೆಯಲ್ಲಿ ಏನ್ ಬರ್ತದೆ ಅಂತೇಳಿ ಅಲ್ಪಸಂಖ್ಯಾತರು ಎಲ್ಲಿದ್ದಾರೆ ಅಲ್ಲಿ ರಿಸಲ್ಟ್ ಕಡಿಮೆ ಇದೆ ಅಂತ. ಖಂಡಿತವಾಗಿ ನಾವು ಹೇಳ್ತಾ ಇದ್ದೇವೆ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ಶಿಕ್ಷಣ ಸಮಿತಿಯ ಮಾಜಿ ಅಧ್ಯಕ್ಷರು, ಇವತ್ತು ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ಅವರಿದ್ದಾರೆ. ನಾನು ಒಂದು ಅವರ ಎದುರಿನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಪರವಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ವಿದ್ಯಾರ್ಥಿಗಳು ಯಾವತ್ತೂ ಕಲಿಕೆಯಲ್ಲಿ ಹಿಂದೆ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಬೆಳಿಗ್ಗೆ ನಮಗೆ ಫಜರ್ ನಮಾಜ್ ಅಂತಲೇ ಇದೆ, ಸುಬೈ ನಮಾಜ್ ಅಂತೇಳಿ, ಅಲ್ಲಿಂದ ಹಿಡಿದು ರಾತ್ರಿ 9 ಗಂಟೆವರೆಗೂ ಕಲಿತಾರೆ. ಒಂದು ಸೀಮಿತವಾದಂತಹ ಕಲಿಕೆ ಇಲ್ಲ, ಬೆಳಗಿನಿಂದ ಸಾಯಂಕಾಲದವರೆಗೆ ಕಲಿತಾರೆ. ಅಲ್ಲಿ ಅರೇಬಿಕ್ ವಿದ್ಯಾಭ್ಯಾಸವನ್ನು ಬೆಳಗಿನ ಹೊತ್ತಿನಲ್ಲಿಯೂ ರಾತ್ರಿ ಹೊತ್ತಿನಲ್ಲಿಯೂ ಈ ಎರಡೂ ವಿದ್ಯಾಭ್ಯಾಸಗಳನ್ನು ಕಲಿಯುವುದರೊಟ್ಟಿಗೆ ಲೌಕಿಕವಾದಂತಹ ವಿದ್ಯಾಭ್ಯಾಸವನ್ನು ಇವತ್ತು ನಾವು ತೀರುತ್ತಿರುವಂತಹ ಔಪಚಾರಿಕ ಶಿಕ್ಷಣ ವ್ಯವಸ್ಥೆಯೊಟ್ಟಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಆದರೆ ಎಲ್ಲಿಯ ಒಂದು ಕಡೆ ಒತ್ತಡದಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಅರಗಿಸಿಕೊಳ್ಳುವಲ್ಲಿ ಬಹಳಷ್ಟು ಕಷ್ಟವಾಗಿರ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ನಾವು ಧಾರ್ಮಿಕ ನಮ್ಮ ಗುರುಗಳು, ನಮ್ಮ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿನವರು, ನಮ್ಮ ಟ್ರಸ್ಟ್ ನಾವೆಲ್ಲರೂ ಸೇರಿಕೊಂಡು ಒಂದು ಹೊಂದಾಣಿಕೆಯೊಂದಿಗೆ ಹೋದಾಗ ನಮ್ಮ ವಿದ್ಯಾರ್ಥಿಗಳು ಯಾವ ನಿಟ್ಟಿನಲ್ಲಿ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ನಾವಿಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಇವತ್ತು ನಾವು ನೋಡ್ಬೋದು, ಫಲಿತಾಂಶದ ಉನ್ನತ ಮಟ್ಟವನ್ನು ನೋಡಿದಾಗಲೂ ಅಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿದ್ದಾರೆ. ಪ್ರಥಮ ಸಾಲಿನಲ್ಲಿ ಬರುವಂತದ್ದು ನೋಡಿದರೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿದ್ದಾರೆ. ಆದರೆ ಅವರು ಏನಾಗಿದೆ ಅಂತ ಹೇಳಿದ್ರೆ ಆ ಹೋಗುವ ದಾರಿ ಅಥವಾ ಅವರ ಆ ವ್ಯವಸ್ಥೆಯೊಟ್ಟಿಗೆ ಇಲ್ಲಿ ನಾವು ಚರ್ಚೆ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಆಗಬೇಕು. ಅದನ್ನು ಇವತ್ತು ನಮ್ಮ ವಿಷಯ ಮಂಡನೆ ಮಾಡುವಂತ ಹಾಗೆ ಶಾಹುಲ್ಲಮೀರವರು ನಮ್ಮೊಟ್ಟಿಗೆ ಹೇಳ್ಬೋದು. ಈ ಬಗ್ಗೆ ನಾವು ಚಿಂತೆ ಮಾಡಿದಾಗ ಖಂಡಿತವಾಗಿಯೂ ನಮ್ಮ ವಿದ್ಯಾರ್ಥಿಗಳಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿ ಎಂಬಂತ ಅಪವಾದ ಮುಂದಿನ ದಿವಸಗಳಲ್ಲಿ ಬರಲಿಕ್ಕಿಲ್ಲ, ಅದು ಬರಬಾರ್ದು ಎಂಬಂತ ದೃಷ್ಟಿಯಿಂದ ಇವತ್ತು ನಾವು ಹಜರತ್ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ಅವರ ಸನ್ನಿಧಾನದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷರಾದಂತ ಜನಾಬ್ ಅಲ್ ಹಾಜ್ ಅಬ್ದುಲ್ ರಶೀದ್ ಅವರು. ಕಳೆದ ವರ್ಷವೇ ನಾವು ಉಳ್ಳಾಲ ತೊಕ್ಕೋಟಿನ ಯೂನಿಟಿ ಹಾಲಿನಲ್ಲಿ ಇಲ್ಲಿಯ ಸೆಂಟ್ರಲ್ ಕಮಿಟಿಯ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ, ಅದು ಆಯ್ದ ವಿದ್ಯಾರ್ಥಿಗಳು ಅಂತಲಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಎಂದು ಹಮ್ಮಿಕೊಂಡಿದ್ದರು. ಆಗಲೇ ನಮ್ಮ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿನ ಸಿಒರವರ ಇದರಲ್ಲಿ ಹೇಳಿದ್ರು, ಈ ಸಮುದಾಯದ ಜಮಾತಿನ ಅಧ್ಯಕ್ಷರುಗಳನ್ನು, ಜಮಾತಿನ ಬಹುಮಾನ್ಯರಾದ ಖತೀಬರವರನ್ನ,
ಬಹುಮಾನದ ಸದರ್ ಉಸ್ತಾದ್ ಅವರನ್ನ ಕರೆದುಕೊಂಡು ಒಂದು ವ್ಯವಸ್ಥೆಯನ್ನ ಮುಂದಿನ ದಿವಸಗಳಲ್ಲಿ ನಾವು ಮಾಡುತ್ತೇವೆ. ಅದು ಸೈಯದ್ ಮದನಿಯವರ ಸನ್ನಿಧಾನದಿಂದಲೇ ಆಗಬೇಕು ಎಂಬಂತೆ ಕೇಳಿಕೊಂಡಂತೆ ಇವತ್ತು ಈ ವ್ಯವಸ್ಥೆಯನ್ನು ಇಲ್ಲಿ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಹಾಗೂ ಜಮಿಯತುಲ್ ಉಲಮಾ ಸಂಸ್ಥೆ ವತಿಯಿಂದ ಮತ್ತು ಉಳ್ಳಾಲ ವಲಯದ ಎಲ್ಲ ಪ್ರೌಢಶಾಲೆ ವತಿಯಿಂದ ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸರ್, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ದುವಾವನ್ನು ನೆರವೇರಿಸಿಕೊಟ್ಟಿದ್ದಾರೆ ಜನಾಬ್ ಸುಲೈಮಾನ್ ಸಕಾಫಿ ಮುಫತ್ತಿಸ್ ಎಂದರೆ ನಾವು ಸ್ವಾಭಾವಿಕವಾಗಿ ಹೇಳುವಾಗೆ ನಮ್ಮ ಇನ್ಸ್ಪೆಕ್ಟರ್, ನಾವು ಶಾಲೆಗಳಲ್ಲಿ ಏನು ಇನ್ಸ್ಪೆಕ್ಟರ್ ಅಂತ ಕರೀತೇವೆಯೋ, ಈಗ ಯಾವ ರೀತಿಯಲ್ಲಿ ಶಿಕ್ಷಣ ಸಂಯೋಜಕರಾಗಿದ್ದೇವೋ ಅದೇ ರೀತಿಯಲ್ಲಿ ನಮ್ಮ ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್ ನಲ್ಲಿ ಇಡೀ 25 ಮದ್ರಸೆಗಳನ್ನು ನೋಡಿಕೊಳ್ಳುವ ಒಬ್ಬರು ಮುಫತ್ತಿಸ್ ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ. ಅವರು ಕಾಲಕಾಲಕ್ಕೆ ಹೋಗಿ ಅಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ ಅವರಿಗೆ ಸರಿಯಾದ ರೀತಿಯಲ್ಲಿ ಮನದಟ್ಟು ಆಗುವಂತ ಆಧುನಿಕ ಶಿಕ್ಷಣದೊಟ್ಟಿಗೆ ಧಾರ್ಮಿಕ ಶಿಕ್ಷಣವನ್ನು ಬೆರೆಸಿಕೊಡುವ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡುವವರು ನಮ್ಮ ಇನ್ಸ್ಪೆಕ್ಟರ್ ಮುಫತ್ತಿಸ್ ಆಗಿದ್ದಾರೆ. ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸರ್, ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಮಂಡನೆ ಮಾಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜಮಿಯತುಲ್ ಫಲಾನ್ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಸದಸ್ಯರು ಆಗಿರುವಂತಹ ಜನಾಬ್ ಶಾಹುಲ್ ಹಮೀದ್ ಕೆಕೆ ಅವರು. ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ತಾಲೂಕುಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ತಾಲೂಕುಗಳಲ್ಲಿಯೂ ವಿದ್ಯಾರ್ಥಿಗಳಿಗೆ, ಸಮುದಾಯಕ್ಕೆ, ಅಧ್ಯಾಪಕರುಗಳಿಗೆ ಅವೇರ್ನೆಸ್ ಕೊಡುವಂತ ಒಂದು ಕಾರ್ಯಕ್ರಮ ಜಮಿಯತುಲ್ ಉಲಮಾ ಸಂಸ್ಥೆಯಿಂದ ನಡೆಸ್ತಾ ಇದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರನ್ನು ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, 18-19ನೇ ಸಾಲಿನಲ್ಲಿ SLC ಫಲಿತಾಂಶ ಉತ್ತಮ ಆಗಬೇಕು ಅಂತ ಕಳೆದ ವರ್ಷ ನಮ್ಮ ದಕ್ಷಿಣ ವಲಯದಲ್ಲಿ ಸುಮಾರು 550 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ ಅನುತ್ತೀರ್ಣ ಆದವರು 860 ವಿದ್ಯಾರ್ಥಿಗಳು ಮಾತ್ರ. ಅದರಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳೇ ಸುಮಾರು 500 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವೇನು ಮಾಡಬೇಕು, ಇನ್ನು ಉಳಿದಿರುವ ಜನವರಿ, ಫೆಬ್ರವರಿ, ಮಾರ್ಚ್ ಈ ತಿಂಗಳಲ್ಲಿ ನಾವು ಸಾಕಷ್ಟು ಶ್ರಮವನ್ನು ಹಾಕಬೇಕಾಗ್ತದೆ. ಶಿಕ್ಷಕರು ಒಂದು ವಿಭಾಗ ಆದರೆ, ಪೋಷಕರು ಒಂದು ವಿಭಾಗ, ಇಲಾಖೆ ಒಂದು ವಿಭಾಗ, ಸಮುದಾಯ ಒಂದು ವಿಭಾಗ, 4 ಜನ ನಾವು ಮನಸ್ಸು ಮಾಡಿದರೆ ನಮ್ಮ ದಕ್ಷಿಣ ವಲಯದ ಫಲಿತಾಂಶವನ್ನು 100% ಗುರಿಯಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ವಲಯದ ಫಲಿತಾಂಶ ಉತ್ತಮಪಡಿಸುವಲ್ಲಿ ನಾವೆಲ್ಲರೂ ಕೈ ಜೋಡಿಸಿದ್ದಾದರೆ ಖಂಡಿತ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವೇನೇನು ಮಾಡ್ಬೋದು, ಈಗ ಆಲ್ರೆಡಿ ನಾವು ಶಾಲಾ ಹಂತದಲ್ಲಿ ಈಗ ವಿಶೇಷ ತರಗತಿಗಳಿರ್ಬೋದು, ಗುಂಪು ಅಧ್ಯಯನ ಇರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮಗಳಿರ್ಬೋದು, ಮತ್ತು ಹಲವಾರು ಮನೆ ಭೇಟಿ ಇರ್ಬೋದು, ದತ್ತು ಯೋಜನೆ ಇರ್ಬೋದು, ಎಲ್ಲ ಯೋಜನೆಗಳನ್ನ ಹಾಕ್ಕೊಂಡು ಮಗು ಉತ್ತೀರ್ಣರಾಗಿ ಮುಂದೆ ಹೋಗ್ಬೇಕು. ಇವತ್ತಿನ ಸನ್ನಿವೇಶದಲ್ಲಿ ಅರ್ಥ ಮಾಡ್ಕೊಳ್ಳಿ, ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಕಲಿತಾ ಇದ್ದಾರೆ. ಯಾವುದೇ ಮಗು, ಯಾವುದೇ ಪೇರೆಂಟ್ಸ್ ಕೇಳಿದ್ರೆ ನಿಮ್ಮ ಮಗು ಎಷ್ಟು % ಅಂದರೆ 90 ಮೇಲೆ ಹೇಳ್ತಾರೆ, 96, 98, 99 ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳು ಪಾಸ್ ಆಗ್ಬೇಕು. ಅದು SLC ಅನ್ನೋದು ಉತ್ತಮ ಒಂದು ಘಟ್ಟ. ಅಲ್ಲಿ ಮಗು ಏನಾದರೂ ಎಡವಿದ್ರೆ ಅವರ ಭವಿಷ್ಯ ಹಾಳಾಗ್ತದೆ. ಯೋಚನೆ ಮಾಡ್ಬೇಕು. ನಾವು SLC ಏನು ಆ ಒಂದು ಟೈಮ್ ಇದೆ, ಆ ಒಂದು ಏಜ್ ಇದೆ, ಅದೊಂದು ನಾವು ಪಾಸ್ ಮಾಡಿ PUC ಕಳಿಸಿದೆ ಆದರೆ ಮಗು ತನ್ನ ಬದುಕನ್ನು ಎಲ್ಲರೂ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ಹಂತದಲ್ಲಿ ನಾವು ಫೇಲ್ ಆದರೆ ಖಂಡಿತ ಸಾಕಷ್ಟು ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಯಾವುದೇ ವ್ಯಕ್ತಿ ಆಗಲಿ, ನಾವು ಎಷ್ಟೇ ಹೋಗಿ ಪೋಷಕರನ್ನ ಮನವೊಲಿಸಿರುವೆ ಅವರು ಕೆಲವು ಸರಿ ಒಲಿಯಲ್ಲ. ನಮ್ಮ ಮಗು ಕೆಲಸಕ್ಕೆ ಹೋಗ್ಬೇಕು, ಇಲ್ಲಿ ದುಡಿಯೋರು ಯಾರು, ನಾವು ತುಂಬ ಕಷ್ಟ ಇದ್ದೀವಿ, ನಾವು ಬಡವರು ಇದ್ದೀವಿ ಎಲ್ಲ ನಮಗೆ ತಿರುಗಿಸಿ ಹೇಳ್ತಾರೆ. ಆದರೆ ಯಾವುದೇ ವ್ಯಕ್ತಿ ನಾವು ಒಂದು ದೇವಾಲಯಕ್ಕೆ ಹೋದಾಗ, ಒಂದು ಚರ್ಚ್ಗೆ ಹೋದಾಗ, ಒಂದು ಮಸೀದಿಗೆ ಹೋದಾಗ ಅಲ್ಲಿ ನಾವು ಮೆಂಡ್ ಆಗ್ತೀವಿ. ಅಲ್ಲಿ ಹೇಳೋದನ್ನ ನಾವು ಕೇಳ್ತೀವಿ, ಹೌದು ಎಸ್ ಅಂತೀವಿ. ಆ ನಿಟ್ಟಿನಲ್ಲಿ ನಮ್ಮ ಧರ್ಮಗುರುಗಳು ಈಗ ಶುಕ್ರವಾರ ನಮ್ಮದು ಪ್ರಾರ್ಥನೆ ಆಗ್ತದೆ. ಆ ನಿಟ್ಟಿನಲ್ಲಿ ಈಗ ಅವ್ರಿಗೆ ಏನು ಮಾರ್ಗದರ್ಶನ ಮಾಡಬಹುದು, ಮಗು SLC ಪಾಸ್ ಆಗ್ಬೇಕು, ಪೇರೆಂಟ್ಸ್ ಇದ್ದೀರಾ, ನೀವು ಕಷ್ಟಪಡ್ಬೇಕು. ಉದಾಹರಣೆಗೆ ಬಿಜಾಪುರ ಈ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ, ಈಗ ಅಲ್ಲಿ ಡಂಗೂರು ಸಾರಿಸ್ತಾರೆ. ಸಂಜೆಯ ವೇಳೆಯಲ್ಲಿ ಯಾರು ಟಿವಿಯನ್ನು ಆನ್ ಮಾಡಬಾರ್ದು, ಪರೀಕ್ಷೆ ಬಗ್ಗೆವರೆಗೂ ಮೊಬೈಲ್ಗಳನ್ನ ಮಕ್ಕಳಿಗೆ ಕೊಡಬಾರ್ದು,
ಮತ್ತು ಪೋಷಕರಾಗಲಿ ಎಲ್ಲರೂ ಅವ್ರಿಗೆ ಸಹಕಾರ ಕೊಡಬೇಕು. ಈಗ ಈ ರೀತಿ ಕೆಲವು ನಿಯಮಗಳನ್ನ ನಾವು ಮಾಡ್ಕೊಂಡ್ರೆ ನಾವು ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ. ಉದಾಹರಣೆ ನಮಗೆ ಕೇರಳದಲ್ಲಿ ಒಂದ್ಸರಿ ಕೇರಳ ರಾಜ್ಯದಲ್ಲಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆನ ಭೇಟಿ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟರು. ನಾವು ಅವ್ರನ್ನ ಕೇಳಿದ್ವಿ. ಇವತ್ತು ಇಡೀ ದೇಶದಲ್ಲಿ ಕೇರಳ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ. ಸಾಕ್ಷರತೆ ಪ್ರಮಾಣ 99-98 ಇದೆ. ನಾವು ಅವ್ರಿಗೆ ಪ್ರಶ್ನೆ ಮಾಡಿದ್ವಿ, ನಿಮ್ಮಲ್ಲಿ ಸಾಕ್ಷರತೆ ಪ್ರಮಾಣ, ಕಲಿಕೆ ಪ್ರಮಾಣ ದೇಶದಲ್ಲೇ ನೀವು ಫಸ್ಟ್ ಇದ್ದೀರಾ, ಅದಕ್ಕೆ ಕಾರಣ ಏನು? ಅಲ್ಲಿ ಪೇರೆಂಟ್ಸ್ನು ಸ್ವಲ್ಪ ಇದ್ರು, ಮತ್ತೆ ಟೀಚರ್ಸು ಇದ್ರು ಸಮಾಧಾನ ಮಾಡ್ಬೇಕಾದ್ರೆ. ಅವ್ರು ಹೇಳಿದ್ರು, ನಾವು ಮಾಡೋದಷ್ಟೇ, ಮಗು ಏನಾದರೂ ಶಾಲೆ ಬಿಟ್ಟು ಎಲ್ಲಾರ ಒಂದ್ ಕಡೆ ನಿಂತಿದ್ರೆ ಅವನ ಕೆಲಸ ಬಿಟ್ಟು ಆ ಮಗುನ ತಗೊಂಡೋಗಿ ಯಾವ ಶಾಲೆಯಲ್ಲಿ ಬಿಟ್ಟಿದೆ, ಯಾವ ಶಾಲೆಯಿಂದ ಇದು ಹೊರ ಬಂದಿದೆ ಅಂದ್ರೆ ಅವರೇ ಬೇರೆಯವರೇ ಪೋಷಕರಲ್ಲ ಸಾರ್ವಜನಿಕರು ಕರ್ಕೊಂಡೋಗಿ ಶಾಲೆಗೆ ಸೇರಿಸಿ ಬಂದ್ಬಿಡ್ತಾರಂತೆ. ಸೊ ಆ ಮಗು ಹೆಚ್ಚು ಕಡಿಮೆ ಹೊರಗಡೆ ಹೋಗ್ಲಿಕ್ಕೆ ಚಾನ್ಸಸ್ಸೇ ಕಡಿಮೆ. ಯಾಕೆಂದ್ರೆ ಅವ್ರ ಅಪ್ಪ ಅಮ್ಮನೇ ಕರ್ಕೊಂಡು ಹೋಗ್ಬೇಕಾಗಿಲ್ಲ, ಅವ್ರು ಬೇರೆಯವರೇ ಕರ್ಕೊಂಡು ಹೋಗ್ಬಿಟ್ಟು ಶಾಲೆಗೆ ಸೇರಿಸ್ತಾರೆ. ಈಗ ನಾವು ಉದಾಹರಣೆ ನಮ್ಮ ಮಕ್ಳು ಎಷ್ಟೋ ಸರಿ ಈಗ ಉಲ್ಲಾಳ ಇರ್ಬೋದು, ತಕ್ಕೋಟು ಇರ್ಬೋದು, ಅಲ್ಲಿ ಅವ್ರು ಶಾಲೆ ಬಿಟ್ಟು ಏನಾದ್ರು ಓಡಾಡ್ತಿದ್ರೆ ನಾವು ಅವ್ರನ್ನ ನೋಡೋದೇ ಇಲ್ಲ. ಅಲ್ಲಿ ಕೇರಳದಲ್ಲಿ ಇವತ್ತು 100% ಸಾಕ್ಷರತೆ ಪ್ರಮಾಣ ಆಗಿರ್ಲಿಕ್ಕೆ ಮೇನ್ ಕಾರಣ ಪ್ರತಿಯೊಬ್ಬರು ಸಾಕ್ಷರರಾಗಿದ್ದಾರೆ. ನಾವು ಪೂರ್ಣವಾಗಿ ಇವತ್ತು ನಮ್ಮಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಇವತ್ತು ಎಷ್ಟೋ ಸಮಸ್ಯೆಗಳಿದ್ದಾವೆ. ಅವೆಲ್ಲ ಸಮಸ್ಯೆಗಳಿಗೆ ಮೇನ್ ಪರಿಹಾರ ಏನಪ್ಪ ಅಂದ್ರೆ ಶಿಕ್ಷಣ. ಸೊ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಮಕ್ಕಳನ್ನ ಓದಿಸ್ಬೇಕು. ತಾಯಿಯಂದರು 1 hour ಈ ಟೈಮಲ್ಲಿ ಸ್ಪೆಂಡ್ ಮಾಡಿದರೆ, ತಾಯಿ ಆದವರು 1 hour ಸ್ಪೆಂಡ್ ಮಾಡ್ಬೇಕು, ತಂದೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಎತ್ತವ್ರನ್ನ ಅದರಲ್ಲೂ ತಾಯಂದಿರ ಸಭೆ ಅಂತ ನಾವು ಮಾಡ್ತೀವಿ. ಆ ತಾಯಂದಿರಿಗೆ ಮಾಹಿತಿ ಕೊಡ್ತೀವಿ, ನೀವು 1 hour ಸ್ಪೆಂಡ್ ಮಾಡಿ ನಿಮ್ಮ ಮಗು ಪಾಸ್ ಆಗ್ತದೆ. ನೀವೆಲ್ಲ ಕನಸಿಟ್ಕೊಂಡು, ಪ್ರತಿಯೊಬ್ಬ ಪೇರೆಂಟ್ಸ್ ಇವತ್ತು ನಾವು ಕನಸಿಟ್ಕೊಂಡು ಇಲ್ಲಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಸುಮ್ಮನೆ ಮಗು ಕಲಿಬೇಕು ಅಂತದೇನಿಲ್ಲ. ಪ್ರತಿಯೊಬ್ಬ ನಾವು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ. ಹೇಗಾದ್ರೂ ಅವರು ಒಳ್ಳೇದಾಗಬೇಕು, ಒಳ್ಳೇದು ಕಲಿಬೇಕು, ಮತ್ತೆ ನಮ್ಮನ್ನು ಸಾಕಬೇಕು, ಮುಂದೆ ವಯಸ್ಸಾದ್ಮೇಲೆ ನಮ್ಮನ್ನು ನೋಡ್ಕೋಬೇಕು ಅನ್ನೋ ರೀತಿಯಲ್ಲಿ ಇವತ್ತು ತಂದೆ ತಾಯಿಗಳು ಕನಸನ್ನಿಟ್ಟು ಕಳಿಸ್ತಾ ಇದ್ದಾರೆ. ಆ ಮಗು ಎಲ್ಲರೂ ಫೇಲ್ ಆದ್ರೆ ಖಂಡಿತ ತಂದೆ ತಾಯಿಗಳಿಗೆ ನಿರಾಸೆ ಆಗುತ್ತೆ. ನಾವು ಏನು ಟೀಚರ್ಸು ಪಾಠ ಮಾಡಿದ್ವಿ, ಒಂದು 10 ವರ್ಷ ಅವ್ರ ಜೊತೆ ಇದ್ದು ಅವ್ರು ಫೇಲ್ ಆದ್ರೆ ಖಂಡಿತ ನಮಗೂ ನಿರಾಶೆ ಆಗ್ತದೆ. ಸೊ ಅದರಿಂದ ನಮಗೆ ನಿರಾಶೆ ಆಗೋದು ಬೇಡ, ತಂದೆ ತಾಯಿಗಳಿಗೆ ನಿರಾಶೆ ಆಗೋದು ಬೇಡ. ಆ ಮಕ್ಕಳ ಏನು ಕನಸಿದೆ, ಮಕ್ಕಳು ಮುಂದೆ ಹೇಗೆ ಬರಬೇಕು, ಅದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮೊಂದಿಗೆ ಏನು ಮಾಡ್ಬೋದು ಮತ್ತು ಹೇಗೆ ಮಾಡ್ಬೋದು ಎಂಬುದ್ರ ಬಗ್ಗೆ ನಿಮ್ಮೊಂದು ಚರ್ಚೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮನ ಇಲ್ಲಿ ಏರ್ಪಡಿಸಿದ್ದೀವಿ. ಮತ್ತು ಜೊತೆಗೆ ನಾವು ಮನಸ್ಸು ಮಾಡಿದರೆ ಏನು ಮಾಡಲಿಕ್ಕೂ ಸಾಧ್ಯ. ಏನಾದರೂ ನಾವು ಉದಾಹರಣೆಗೆ ನಮ್ಮ APJ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ರು, ನೀವು ತುಂಬ ಹ್ಯಾಂಡ್ಸಮ್ ಆಗಿರ್ಬೇಕು. ಹ್ಯಾಂಡ್ಸಮ್ ಅಂದ್ರೆ ಹ್ಯಾಂಡ್, ನಿಮ್ಮ ಕೈ ಬೇರೆಯವರಿಗೆ ಸಹಾಯ ನೀಡುವ ರೀತಿಯಲ್ಲಿ ನಿಮ್ಮ ಕೈ ಇರಬೇಕು ಅನ್ನೋ ರೀತಿಯಲ್ಲಿ. ಸೊ ಹಾಗಾಗಿ ಪ್ರತಿಯೊಬ್ಬರು ನೀವು ಸಹಾಯ ಮಾಡಿದ್ದೇ ಆದರೆ ಎಲ್ಲ ಹಂತದಲ್ಲಿ ಪೋಷಕರಿರ್ಬೋದು, ಶಿಕ್ಷಕರಿರ್ಬೋದು, ಮತ್ತೆ ಇಲಾಖೆ ಇರ್ಬೋದು, ಮತ್ತೆ ಸಮುದಾಯ ಇರ್ಬೋದು, ಮನಸ್ಸು ಮಾಡಿದ್ರೆ ನಾವು 100% ಫಲಿತಾಂಶ ತರಲಿಕ್ಕೆ ಇಲ್ಲಿ ಸಾಧ್ಯ. ಏನು ಬೇಕಾದ್ರೂ ಮಾಡಲಿಕ್ಕೆ ನಮ್ಮಲ್ಲಿ ಎಲ್ಲ ಪ್ರತಿಭೆ ಇದೆ, ಅವಕಾಶಗಳಿದೆ. ಅದರಲ್ಲಿ ಒಂದು ಕಥೆಯನ್ನು ಹೇಳಿ ಒಂದು ನನ್ನ ಉದ್ಘಾಟನಾ ಭಾಷಣ ಮುಗಿಸ್ತೀನಿ. ಮಾತಾಡೋರು ಇದ್ದಾರೆ. ಒಬ್ಬ ಹೆಣ್ಣು ಮಗಳು IPS ಆದ ಕತೆ. ಒಬ್ಬ ಪೇದೆ ಹೆಂಡತಿ, ಪೊಲೀಸರ ಹೆಂಡತಿ IPS ಅಧಿಕಾರಿ ಆಗ್ತಾಳೆ. ದಿಂಡುಗಲ್ ಅಂತ ಒಂದು ಊರು ಬರುತ್ತದೆ ತಮಿಳುನಾಡಿನಲ್ಲಿ. ಅಲ್ಲಿ ಒಬ್ಬ ಪೊಲೀಸ್ ಪೇದೆ ಇರ್ತಾನೆ. ಆ ಪೊಲೀಸ್ ಪೇದೆ ಹೆಂಡತಿ 14ನೇ ವರ್ಷಕ್ಕೆ ಬಾಲ್ಯ ವಿವಾಹ ಆಗುತ್ತದೆ. 18 ಆಗೋ ಹೊತ್ತಿಗೆ 2 ಮಕ್ಕಳಾಗ್ತದೆ. ಸರ್, ಹತ್ರದಲ್ಲೇ ಪೊಲೀಸ್ ಸ್ಟೇಷನ್ ಇರ್ತದೆ, ಹತ್ರದಲ್ಲೇ ಮನೆ ಇರ್ತದೆ. ಒಂದು ದಿನ ಗಂಡ ಲೇಟಾಗಿ ಬರ್ತಾನೆ, ಲೇಟ್ ಆಗ್ತದೆ, ಬರಲ್ಲ ಅವನು. ಆಗ 2 ಮಕ್ಕಳನ್ನ ಎತ್ಕೊಂಡು ಆ ಪೆರೇಡ್ ಆಗೋ ಜಾಗಕ್ಕೆ ಅವಳು ಬರ್ತಾಳೆ. ಅವಳ ಹೆಸರು ಅಂಬಿಕಾ ಅಂತ. ಪೆರೇಡ್ ನೋಡ್ತಾಳೆ. ಪೆರೇಡ್ನಲ್ಲಿ ಆಫೀಸರ್ಸ್ ನಿಂತಿರ್ತಾರೆ. ಇವನು ಪೆರೇಡ್ನಲ್ಲಿ 100 ಪೊಲೀಸ್ನವ್ರು ಬಂದು ಸಲ್ಯೂಟ್ ಮಾಡ್ತಾರೆ. ಸಲ್ಯೂಟ್ ಮಾಡಿ ಎಲ್ಲ ಕೆಲಸ ಮುಗಿದೈತೆ. ಕಾರ್ಯಕ್ರಮ ಮುಗಿದ ಮೇಲೆ ಅಂಬಿಕಾ ಕೇಳ್ತಾಳೆ, ಏನಕ್ಕೆ ಅವ್ರು ನಿಂತಿದ್ರು, ಅವ್ರಿಗೆಲ್ಲ ನೀವು ನಮಸ್ಕಾರ ಹೊಡೆದ್ರಲ್ಲ ಅಂದ್ರೆ. ಅವರು ದೊಡ್ಡ ಅಧಿಕಾರಿಗಳು, IPS ಅಧಿಕಾರಿಗಳು, ನಾವು ಪೆರೇಡ್ ಮಾಡಬೇಕು, ಅವ್ರಿಗೆ ಸಲ್ಯೂಟ್ ಮಾಡಬೇಕು ಅಂತಾಳೆ. ಸೊ ನೈಟ್ ಅವಳಿಗೆ ನಿದ್ದೆ ಬರಲ್ಲ, ಮಲಕ್ಕತ್ತಾಳೆ. ಬೆಳಗ್ಗೆ ಎದ್ಬಿಟ್ಟು ಗಂಡನ್ಗೆ ಹೇಳ್ತಾಳೆ, ನಾನು IPS ಅಧಿಕಾರಿ ಆಗ್ಬೇಕು ಅಂತ. ಆಗ ಅವನು ಯೋಚನೆ ಮಾಡಲ್ಲ, ಅಮ್ಮ ನೀನು ಇನ್ನೂ SLCನೇ ಆಗಿಲ್ಲ, ನೀನಿಲ್ಲ IPS ಆಗ್ಬೇಕು ಅಂದ್ರೆ ಡಿಗ್ರಿ ಆಗ್ಬೇಕು, ಡಿಗ್ರಿ ಆದ್ಮೇಲೆ ಎಕ್ಸಾಮ್ ಮಾಡ್ಬೇಕು. ನೋಡಿ, ಅವಳು SLCನ ಓದಿಲ್ದವಳು, ಶಾಲೆಗೆ ಹೋಗಿ ಕಲಿತೆ ಇಲ್ದವಳು SLC ಪಾಸ್ ಮಾಡ್ತಾಳೆ, PUC ಮಾಡ್ತಾಳೆ, ಡಿಗ್ರಿ ಆಗ್ತದೆ. ಡಿಗ್ರಿ ಆದ್ಮೇಲೆ ನಾನು ಏನಾದ್ರೂ ಮಾಡಿ ಹೈದರಾಬಾದ್ನಲ್ಲಿ ಒಂದು PG ನಲ್ಲಿ ಇಡಿ, ನಾನು ಅಲ್ಲಿ IPS ಹೋಗ್ತೀನಿ, IAS ಮಾಡ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಗಂಡ ಆ 2 ಮಕ್ಕಳನ್ನ ನೋಡ್ಕೊಂಡು ಇವಳನ್ನ ಹೈದರಾಬಾದಲ್ಲಿ ಬಿಡ್ತಾನೆ. 1ನೇ ವರ್ಷ ಫೇಲ್ ಆಗ್ತಾಳೆ, 2ನೇ ವರ್ಷನೂ ಫೇಲ್ ಆಗ್ತಾಳೆ, 3ನೇ ವರ್ಷನೂ ಫೇಲ್ ಆಗ್ತದೆ. 4ನೇ ವರ್ಷಕ್ಕೆ ಗಂಡ ತನ್ನ ಹೆಣ್ಮಕ್ಳನ್ನ ಕರ್ಕೊಂಡು ಕೈ ಮುಗಿತಾನೆ, ಬೇಡ ಮಾತಾಯಿ, ಬಂದ್ಬಿಡು, ನೀನು IPS ಆಗಲ್ಲ, IAS ಆಗಲ್ಲ, ಹೇಗೋ ಜೀವನ ಮಾಡೋಣ, ಪೊಲೀಸ್ನವರು ಒಂದು ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ಬದುಕೊಬಿಡೋಣ, ನನಗೆ ಒಂದು ಅವಕಾಶ ಕೊಡಿ,
ಇದೊಂದು ಅವಕಾಶ ಆಗಲಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಬಂದು ಬದುಕ್ತೀನಿ, ಒಂದು ಅವಕಾಶ ಕೊಡಿ ಅಂತಾಳೆ. ಆವಾಗ 4ನೇ ಅಟೆಂಪ್ಟಲ್ಲಿ ಅವಳು IPS ಅಧಿಕಾರಿ ಆಗ್ತಾಳೆ. ಇವತ್ತು ಮುಂಬೈನ 4ನೇ ಝೋನ್ನಲ್ಲಿ ಇವತ್ತು DCP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಕಾರಣ ಇಷ್ಟೇ, ಮನಸ್ಸು ಮಾಡಿದರೆ ಯಾರೇ ಆಗಲಿ ಏನು ಮಾಡಲಿಕ್ಕೆ ಇವತ್ತು ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಹಾಕಿದೆ ಆದರೆ ನಮ್ಮ ದಕ್ಷಿಣ ವಲಯದ SLC ಫಲಿತಾಂಶವನ್ನು ಉತ್ತಮಪಡಿಸಬೇಕು. ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಉತ್ತೀರ್ಣರಾಗಬೇಕು, 100ಕ್ಕೆ 100ರಷ್ಟು ಉತ್ತೀರ್ಣರಾಗಬೇಕು, ಅವರ ಭವಿಷ್ಯ ಪ್ರಜ್ವಲವಾಗಿರಬೇಕು. ನಾನು చదువుకోవడం మద్రసకు ఖర్చుకి స్కూల్ వారాకొని చెప్తే నేను ఇష్టపడిಲ್ಲ. కారణం ఏంటంటే ನಾನು ಎಲ್ಲ ಜಾಗದಲ್ಲಿ ಸ್ಪೀಚ್ ಹಾಕಿದ್ರೆ ಏನಂటే ಈ ಸ್ಕೂಲ್ಗೆ ಚೆನ್ನ ಟೈಮು ಮದ್ರಸಕ್ಕೆ ಮಕ್ಕ ಕೊರಿಯ ಟೈಮಲ್ಲಿ போண்டு ಸ್ಕೂಲ್ಗೂ ಚೆನ್ನದಾಗಿ ವ್ಯಾಲ್ಯೂ ಕೊಡ್ತಾರೆ ഞങ്ങൾ അപ്പൂമ്മമാർ മദ്രസക്ക് കൊടുക്കില്ല ചെന്നുണ്ട്. അപ്പോൾ എൻ്റെ ഉസ്താദ്മാർ പോയിരിക്കാറ് ഉസ്താദ് എങ്ങനെ ഞങ്ങൾക്ക് ചെന്തുണ്ട് എപ്പോൾ ഞങ്ങളോട് സ്പീച്ച് ಹಾಕಿದ್ರೆ ಮದ್ರಸಕ್ಕೆ ವ್ಯಾಲ್ಯೂ ಯಾರು ಕೊಡ್ಕೊಂಡು ಚೆಂದು ಸ್ಕೂಲ್ಗೆ ಇದು ಕೊಡ್ಕೊಂಡು ಚೆಂದಲ್ಲ. ಇನ್ನು ಏನಂದ್ರೆ ಸರ್, ಈಗ ನಮ್ಮ ಲೋಕೇಶನ್ ಸರ್ ಹೇಳಿದ್ದಾರೆ, ಶಿಕ್ಷಣಕ್ಕೆ ಎಲ್ಲರೂ 100% ಇಲ್ಲಿ ನಾವು ಎಲ್ಲರೂ ಅದಕ್ಕೆ ಇಂಟ್ರೆಸ್ಟ್ ಇದ್ರೂ ಕೂಡ ಈಗ ನಮ್ಮ ಶಾಲೆಯಲ್ಲಿ ಜಾಸ್ತಿ ಮಕ್ಕಳಿಗೆ ಟೈಮ್ ಸಿಗ್ತದೆ, ಮದ್ರಸೆಗೆ ಸಿಕ್ಕೋದಿಲ್ಲ. ಮದ್ರಸೆಗೆ ಸಿಕ್ಕದಿದ್ರು ಕೂಡ ಮದ್ರಸೆಗೆ ಯಾವ ಉಲಮಾಕಲು ನಮ್ಮ ಇಲ್ಲಿ ಸದರಸ್ತಾದವರೆಗೂ ಇಮಾರವರು ಎಲ್ಲರೂ ಕೂಡ ಶಾಲೆಯ ಕಲಿಕೆಯಲ್ಲಿ ನೀವು ಕೊರತೆ ಮಾಡಬೇಕು, ನೀವು ಹೋಗಬಾರ್ದು, ಅದನ್ನು ಕಮ್ಮಿ ಮಾಡಬೇಕು ಅಂತ ಯಾವ ಒಂದು ಸದರಸ್ತಾದವೋ ನಮ್ಮಲ್ಲಿಲ್ಲ. ಇಲ್ಲಿ ಪ್ರಶ್ನೆ ಏನಂದ್ರೆ, ನಮ್ಮ ಮಕ್ಕಳಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡುವ ತಂದೆ ತಾಯಿಯವರ ಪ್ರಾಬ್ಲಮ್ ಇಂದ ನಮ್ಮ ಮಕ್ಕಳು ಈ ತರ SLC ಬಿಡ್ಲಿ ಮದ್ರಸೆ ಎಲ್ಲವನ್ನು ಕೊರತೆ ಆಗುವ ಕಾರಣ ಅಂತ ಹೇಳಲಿಕ್ಕೆ ನಾನು ಮೊದಲು ಇಷ್ಟಪಡ್ತಾ ಇದ್ದೇನೆ. அப்போ நாங்கள் இந்த கூட ಚುನಾವಣೆ சொல்லிட்டாங்க, ನಿಮ್ಮಿಪ್ಪ ನಾವು ಮದ್ರಸೆ படிக்கிறதுல ಮಕ್ಕಳು ನಿಮ್ಮಿಂದ ಕೊರತಾಕಿರೋ ಚಂದವ್ರು ಯಾರು ನಿಮ್ಗೆ ಸ್ಟೇಜ್ ಕಟ್ಟಿ ವೇದಿಕೆ ಕಟ್ಟಿ ನಿಮ್ಗೆ ಸ್ಪೀಚ್ ಹಾಕೋದಂದ್ರಲ್ಲ, ನಿಮಗೆ ஒரு ಹೆಲ್ಪ್ ಮಕ್ಕಳಿಗೆ SSLC ಬ್ಯಾನು ಚಂದವ್ರ ಉದ್ದೇಶ ಐತಿಕ್ಕರೆ ಒಂದು ಇನ್ನೊಂದು ಪ್ರೋಗ್ರಾಮ್ ಹಾಕೋ ಕಾರಣ ಊರ ಮಾತ್ರ ಅಲ್ಲ ಸೋತ್ಕೇಂದ್ರ ಎಲ್ಲ ಜಾಗ ಅವರು. அப்ப இதுக்கு எந்த காரணம் சொல்லிட்டாங்க, பண்டே உஸ்தாத்மார் படிப்பாற்றேன்டாங்க, எல்லா கிதாபு படிக்கிறாங்க, காலி மிஸ்ஸாஃபு கிதாபு நவல் கிதாபு இங்கே போயிடಲ್ಲ ಮಾರು. ಅದರೊಟ್ಟಿಗೆ ಸ್ಕೂಲ್ படிச்ச ಉಸ್ತಾದ್ಮಾರ ಲಕ್ಷத்தில் 1% ಕೂಡ ಇಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ರಿ. ಅಪ್ಪ ಇಂದು ಉಸ್ತಾದ್ಮಾರ್ ಎವಡೇಂಟಾಂಗ ಮದ್ರಸಾ ಅಥವಾ ದವಾ ಕಾಲೇಜ್ ಅಥವಾ ಇಫುಲ್ ಕಾಲೇಜ್ ಅಥವಾ ಕಾಲೇಜ್ படிக்கிறேன்டாங்க, ಅದರೊಟ್ಟಿಗೆ ಶಿಕ್ಷಣ ಸ್ಕೂಲ್ ಕುರಿತು படிப்பாட்டு ಐತಿಗೆ ಇಂದತ ರಾಯತ ರೂಲ್ಸ್ ಕಾರಣ ಎಂದು சொல்லிட்டாங்க. ಇಂದು ಅದರ ಅಗತ್ಯ ಇದರ ಒಟ್ಟಿಗೆ ನಾವು ಎತ್ತರ ಇಲ್ಮು ಪಡಿಕಿರ ಇಂದತ ದುನಿಯಾவுக்கு നമുക്ക് ಅದರೊಟ್ಟಿಗೆ നമുക്ക് ಶಿಕ್ಷಣ ಕೂಡ ಧ್ಯಾನ ಚಂದ ಉದ್ದೇಶ ಐತಿಕರೆ. ಇಂದು ಪ್ರತಿಯೊಂದು ಅರಬ್ಬಿ ಕಾಲೇಜಿലും ಪ್ರತಿಯೊಂದು ಜಾಗಿലും ಮದ್ರಸದೊಟ್ಟಿಗೆ ಅರಬ್ಬಿ ಕಾಲೇಜಿನ ಒಟ್ಟಿಗೆ ಸ್ಕೂಲ್ படிப்பாட்டு. அப்ப ಆ படிப்பாட்டுக்குள்ள காரணம் இதுக்கு ಇಂದು உஸ்தாத்மார்க்கு ஒரு ஆர்க்காயின்ட்டு ஒரு படிச்சவனுக்கு இந்த ஒரு ஜாக துனியாவுக்கு போய்தான் ஒரு படிப்பெடுக்கிறேன்ட்டாங்க. இந்த காலை அரபிக்கರು ಚಂದ್ರಂಗ போனಕಾವಿಲ್ಲ, ಅರಬಿಕರು ಚಂದ போனಕಾವಿಲ್ಲ, ನಂಗೆ ನಮ್ಮ ಪಲ್ಲಿಲಿ ಖತೀಬ್ ಐತು ಮದ್ರಸದ ವಸ್ತಾದ ಬೇರೆ ಏದೋರು ಪಣಿ ಹಾಕ್ರೇಂಟಾங்க. ಅದರೊಟ್ಟಿಗೆ ಶಿಕ್ಷಣ ಕೂಡ ಸ್ಕೂಲ್ படிப்பு ಕೂಡ ಬ್ಯಾನು ಚಂದ ಉದ್ದೇಶ ಐತಿಕರೆ ಇಂದು ಎಲ್ಲ ಅರಬಿ ಕಾಲೇಜಿലും ಅದರ ಒಟ್ಟಿಗೆ ಇದ್ದುಕೊಂಡಂತೆ ಕೊಡ್ಕೋಗಲ್ಲ ಕಾರಣ. ಅಪ್ಪ ಅದಕ್ಕೈತಿ ಇಂದು ನಗಲ ಮಕ್ಕಳ ಉದ್ದೇಶ ನಿರೀಕ್ಷೆಂಟಾங்க. ನಗಲ ಮಕ್ಕಳ ನಂಗೆ ಇಪ್ಪ ಸಾಧಾರಣ ಓಡಿಂಚಲ್ಲ ಏನಾಗುಂದುಂಡ ಮಕ್ಕಳಿಗೆ ಸ್ಕೂಲ್ படிப்பாடுற மக்களுக்கு ஒரு மக்களை நீங்க எல்லா ஜாகெல்லாம் சொல்ல ஒரு ஹாஃபில் இஃபுலுக்கு நீங்க மக்களை இட்டேன்ட்டாங்க. மக்களை படிப்புರೊಟ್ಟಿಗೆ ಮಕ್ಕಳ ಸ್ವಭಾವ ಕೂಡ ಅದರಕೊಂಡು ಆ ನೀತಿ ನಿಯಮದ ಸ್ವಭಾವ ಕೂಡ ಎಲ್ಲ ಒಂದು ಚಂದ ಐತಿಕರೆ. ಇಂದು ಎಲ್ಲ ಮಕ್ಕಳು ಪ್ರಯತ್ನ ಆಗ್ತದೆ ஒரு ಕ್ಲಾಸ್ಕಾಯಿಂದ ಮಕ್ಕಳಿಗೆ ಫುಲ್ படிப்பாடணும் ಚಂದ ಉಂಟು ಉದ್ದೇಶಿಸಿದೆ ಇನ್ನು ಸಾಧಾರಣ ಆಗಿಲ್ಲ. അപ്പൊ അതുകൊണ്ടു ഇന്ന് ഞങ്ങൾ ഉസ്താദ്മാരോട്ട് റിക്വസ്റ്റ് വെച്ചിട്ടുണ്ടെങ്കിൽ സ്കൂളിന്റെ വിഷയത്തിൽ ഞാനിപ്പോ നിങ്ങൾ ചെമ്മ ചർച്ച ആക്കിയത് കാരണം നിങ്ങൾ ചമ്മ മക്കൾക്ക് ഒരു 10 ಗಂಟೆ ഒന്നും പഠിപ്പാട്ടില്ല, നിങ്ങൾക്ക് എടുക്കുക 1 ಗಂಟೆಮೋ 1.5 ಗಂಟೆಮೋ ಅದರ നിങ്ങൾ പഠിപ്പാട്ട് കുറേ ആക്കോക്ക് നിങ്ങൾ ഇഷ്ടപ്പെടില്ല. കാരണം ఏంటంటే ആയെങ്കില മക്കളെ ഇന്നത്തെ ദുനിയാവില പ്രകാരം മക്കൾക്ക് ഒരു ഭവിഷ്യല ജാതിത്തിക്കൊരു SSLC ಮಕ್ಕ ಎಂದ್ರೆ ಮಾರ್ಕ್ ಇರ್ತಾರೆ, ಎಂದ್ರೆ ಪಾಸ್ ಆಯಾರು, ಎಂದ್ರಾಂಗ ಅದಕ್ಕೆ ಎತ್ತಿಯಾರಂಟಾಗಿ ಮಾತ್ರ ಆದ್ರೆ ಅಂಗಲ ಫ್ಯೂಚರ್ ಅಂಕಿ ಸ್ಕೂಲ್ போனக்கு ஆவரேஜ் வந்து சாதாரண மாஸ்டர் மாறனோட சாதாரண மீட்டிங் வச்சு சொல்றேன் எனக்கு. அப்ப அதுകൊണ്ടു SSLC மக்கள் பாஸ் ஆகிற காரணம் ఏంటి, SSLC மக்க மக்கள் ஃபெயில் ஆயிராரு,
ಆಮಕ್ಕ ಜಂಡಾಮತ್ತ ಎಕ್ಸಾಮ್ ದೆಚ್ಚಂ ಕೂಡ ಆಮಕ್ಕ ಇಂಡೋರ್ ಡೆವಲಪ್ಮೆಂಟ್ ಐತೆ PUC ಪೋಯದ ಡಿಗ್ರಿ ಪೋಯದ ಚಂತ ನಗರ ಸೌಖ್ಯಂತ ಪ್ರಥಮಗಳ ಉಲ್ಲಾಸ ಚೆನ್ನಂಗೆ ಬಾರಿ ಕೊರಡಿ ಓರ್ಕ SSLC ಮಹಿಳಾ ಸಾಧಿಗೆ ಅನಬೇರ್ ಚಂದಗಳ ದುನಿಯಾ ತೀಂತ ಚಂತ ಉಂಟು ಒನ್ನ ಪಣಿಗೆ ಕಟ್ತಾರು ಒನ್ನ ಮೀಂಡೆ ಪಣಿಗೆ ಪೋಂಡಾರು ಅಥವಾ ಇಲ್ಲೇಂಡ ಏಡಮ ರೋಡ್ ದೆಕ್ಕಿರಾರು ದೆಚ್ಚಿದ ಏಡು ಎತ್ತರ ಚೆನ್ನಂಗೆ ಅಂಗ ರೋಡ್ ಸೈಡ್ ಬಲಿக்கிற மாத்திரம் HSRக்கு ஒரு நாள் பீடி பலிக்கிறாரு பித்தியானங்க சிகரெட் பலிக்கிறாரு மத்தியானங்க பான் தின்னுறாரு ಅದರ பின்னொಂದು ಪ್ರಮೋಷನ್ ಆಗಿಕೊಂಡು ಪ್ರಮೋಷನ್ ಆಗಿ போயிட்டு ಏಡಕ್ಕೆ ಎತ್ತರ ಇನ್ನು ಸಾಧಾರಣ ನಮಗೆ ಉಲ್ಲಾಸದಲ್ಲಿ ಕಾಂಡ ಎಲ್ಲ ಚರಿತ್ರೆಗೊಂಡುಂಟು ಅಪ್ಪ ಅದಕ್ಕೆ ಇತ್ತು ನಂಗೆ ಈ ಉಸ್ತಾದ್ ಮಾರೆ ನಾನು ಎಲ್ಲರ ಹತ್ರ ಹೇಳಿ ನಮ್ಮ ಎಲ್ಲ KMK ಮಲಾರ್ ಇಲ್ಲಿದೆ ಎಲ್ಲ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳೋದು ನಮಗೆ ಉಸ್ತಾದ್ ಅವರಿಗಿಂತ ಮುಖ್ಯ ನಮ್ಮ ಹೆತ್ತವರು ಆ ಮಕ್ಕಳ ಪೇರೆಂಟ್ಸ್ ಅವರನ್ನು ಯಾವ ತರಲ್ಲಿ ಅವರಿಗೆ ಹೇಳಿದ್ರೆ ಮಾತ್ರ ಇದನ್ನು ಏನಾದರೂ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದರೊಟ್ಟಿಗೆ ನಾವು ಉಸ್ತಾದ್ ಮಾರಾಟ ನಾನು ರಿಕ್ವೆಸ್ಟ್ ಏನಂದ್ರೆ ಮಕ್ಕಳ ಚೆಮ್ಮ ಇವರು SSLC ಎಕ್ಸಾಮ್ಗೆ ಇತ್ತು ಮಕ್ಕಳ ಚೆಮ್ಮ ತಡಸ್ತಾಕ ಮಾರು ಆ ಮಕ್ಕಳೇ ಆಯತ್ತರ ಕೊಡ್ದಿಕ್ಕೆ ನಿಂಗೆ ಉಚ್ಚಗೆ ಸೊಬೇರೆ ಕ್ಲಾಸ್ ಉಂಡೆಂಗೆ ಅಂಗೆ ಸೊಬೇರೆ ಸ್ಕೂಲ್ ಪ್ರಾಬ್ಲಮ್ ಉಂಡೆಂಗೆ അങ്ങനെ ಇನ್ಶಾಲ್ಲ 3 ಕ್ಲಾಸ್ಗಿಂದ ಅಡ್ಜಸ್ಟ್ಮೆಂಟ್ ಆಗಿತ್ತು ಅದಕ್ಕೆ ಅಸರ ಕ್ಲಾಸ್ ಅಲ್ಲಿ ಸೊಬೇರೆ ಕ್ಲಾಸ್ ಅಲ್ಲಿ ಜಾವಕ್ಕೆ ಕೊಡ್ಬೇಕಾಗಿಲ್ಲ ಆಮೇಲೆ ಅಸರ್ಗೆ ಕೊಡ್ತಿತ್ತು ಇನ್ಶಾಲ್ಲ ಅದರೊಟ್ಟಿಗೆ ನಾಳೆ ಧಾರ್ಮಿಕತೊಟ್ಟಿಗೆ ನಾಳೆ ಇಲ್ಮರೊಟ್ಟಿಗೆ ಮಕ್ಕ அதில் ಮೂರತ್ತಲ್ಲಿ ಇಂಪ್ಲಿಮೆಂಟ್ ಆಗೋದು ಎಲ್ಲ ಮಕ್ಕ ಕಿಟ್ಟಲ್ಲ ನಿಂಗೆ ಹಂಗೆ ಹಾಕೋ ಕಾರಣ படிக்கிற மக்க ஏன ಮುಂದಾಗಿ ಪರಿಸ್ಥಿತಿ ಜಾವ್ ಜಂಡಿಗೆ ಇರ್ತಾರ ದೆಚ್ಚಿದ ಎಕ್ಸಾಮ್ ದೈತಿರಿ ಕೊರಿಯ ಮಕ್ಕ ಅಬ್ಬಮ್ಮ ಚೆನ್ನ ಕೇಕಾತದು ಮಾಸ್ಟರ್ ಮಾರ್ ಚೆನ್ನ ಬರ ಕೇಕಾತದು ಉಸ್ತಾದ್ ಮಾರ್ ಚೆನ್ನ ಬರದ ಮಕ್ಕಳು ಕೊರಿಯಾಲಿ ಇಕ್ಕರಿ ಅಪ್ಪ ಅದುಕೊಂಡಿತು ಆ ಮಕ್ಕಕ್ಕೆ ನೀನು ತೆಲ್ಲ ಪ್ರಯತ್ನ ಹಾಕಿದೆ ಆಮೇಲೆ ಅಬ್ಬಮ್ಮಾರ ಚೆನ್ನ ಕಾರಣ ಮಕ್ಕ ಪೇರಿಟ ಸದ ಸ್ಕೂಲ್ ಬರಸೋದು ಕೇಟದಂಗ ಇಂದಲ ನೀ ಸ್ಕೂಲ್ ಬರ ಲೇಟ್ ಆಗಿ ನನ್ನ ಉಸ್ತಾದ್ ಬಿಟ್ಟಿದ್ದಿಲ್ಲ ಅಂತ ಇಂದಲ ನೀ 4 ಸ್ಪೆಷಲ್ ಕ್ಲಾಸ್ ಬರಲಿಲ್ಲ ನಕ್ಕ ಅಸರ ಕ್ಲಾಸ್ ಬೈದು ಇರ್ತಾರೆ ಯಾರವರು ಅಪ್ಪ ನಾನು ಮುಂಜಾನೆ ಮಕ್ಕಳು ಚರ್ಚೆ ಹಾಕಿ ಸ್ಕೂಲ್ ಚರ್ಚೆ ಹಾಕಿ ಮಕ್ಕಳು ಕೇಟೆ ನೀ ಎತ್ತರ ಗಂಟೆಗೆ ಸ್ಕೂಲ್ಗೆ ಬಿಡೋದಕ್ಕೆ ನಕ್ಕ ಸಮಯ 7 ಗಂಟೆ ಮದ್ರಸೆ ಬಿಡ್ರು ಊಡೆತ್ತರ ಗಂಟೆ ಸ್ಟಾರ್ಟ್ ಅವರು ಊಡೆ 8 ಗಂಟೆಗೆ ಒಂದು ಉತ್ತರ ಮದ್ರಸತಿಗೆ ಎತ್ತರ ಟೈಮ್ ಮಿನಿಟ್ ಬೇಕು 10 ನಿಮಿಷ ಭಿನ್ನ 50 ನಿಮಿಷ ಉಂಡು 50 ನಿಮಿಷದ ನಾಕೇಟ ಮಿಕ್ಕ ಬ್ರೆಸ್ ಇಟ್ಟದ ನಾಷ್ಟ ಎತ್ತರ ಟೈಮ್ ನಾನು 20 ನಿಮಿಷ ಭಿನ್ನ ಅರಗಂಟೆ ಉಂಡು ಈ ಅರಗಂಟೆಯಲ್ಲಿ ಎತ್ತರ ನಿಮಿಷ ಸ್ಕೂಲ್ಗೆ ಬರೋಚಂದ್ರೆ 10 ನಿಮಿಷ ಪಿನ್ನತ್ರ ಉಂಡು 20 ನಿಮಿಷ ಈ 20 ನಿಮಿಷದ 8 ಗಂಟೆದಲ್ಲ ಮಕ್ಕ ಬಂದತ್ತಿಲ್ಲ ಮಕ್ಕ ಬಂದತ್ರ ಎಲ್ಬೋ ಕಾಲ್ ಕೈ ತಿಕ್ಕರು ಬೂಚಂಗ್ ಕೂಡ ಬಂದಿಲ್ಲ ಕಾರಣ ಅದಕ್ಕೋರು ಉದಾಹರಣೆ ಯೋಚಿಸಿಲ್ಲ ಮಕ್ಕಳು ಆಮೇಲೆ ಅವರು ಇದಿಲ್ಲ ಮರ ಕರೆಕ್ಟ್ ಇಲ್ಲ ಮರ ಅದು ಕೊಟ್ಟಿಗೆ ನಾನು ಅಬ್ಬಮ್ಮ ಕರೆಕ್ಟ್ ಟೈಮ್ ಅವ್ರು ಕೂಡ ನೋಕಿದ್ದು ಮಕ್ಕಳು ಕಟ್ತೇನೆ ಇಂದು ಉಸ್ತಾದ್ ಮಾಡ್ಕೊಂಬನಿ ಇಲ್ಲ ಮಾಸ್ಟರ್ ಮಾಡ್ಕೊಂಬನಿ ಇಲ್ಲ ಒರಾಲ್ ಕೊಂಬನಿ ಇಲ್ಲ ಮೈನ ನಾವು ಇದಕ್ಕೆಲ್ಲೇ ವಾರಿ ಅಬ್ಬಮ್ಮ ಇತ್ತಿಕ್ಕಿರ ಅದುಕೊಂಡದ್ದು ಉಸ್ತಾದ್ ಮಾರಾಟ ನಿಂಗರೋಟ ಅವರಿಂದ ರಿಕ್ವೆಸ್ಟ್ ಇದ್ಕೊಂಡು ಏ ಮಕ್ಕಳ SSLC ಆ ಮಕ್ಕಳು 20 ದುನಿಯಾ ಆಗೈತೆ ನಂಗೆ ಶಿಕ್ಷಣ ನಮಗೆ ಇಂಪಾರ್ಟೆಂಟ್ ಇದರೊಟ್ಟಿಗೆ ನಂಗೆ ಅದು ಇಂಪಾರ್ಟೆಂಟು ಅದಕ್ಕೊಂಡು ಎಲ್ಲ ರಿಕ್ವೆಸ್ಟ್ ಇದ್ಕೊಂಡು ಆ ಮಕ್ಕಳಿಗೆ ಏನೋ ಟೈಮ್ ಅಡ್ಜಸ್ಟ್ಮೆಂಟ್ ಆಯ್ತು ಸ್ಕೂಲ್ ಸ್ಪೆಷಲ್ ಕ್ಲಾಸ್ ಇಂದ ಅರ್ಜೆಂಟ್ಮೆಂಟ್ ಆಗಿ ಇನ್ನು ಜಂಡು ಮೂಂತಿಂತ ವಿಷಯ ಅದಕ್ಕೆ ತೋರ್ತಲ್ಲಿ ಟೈಮ್ ಅಡ್ಜಸ್ಟ್ಮೆಂಟ್ ಆಗಿದೆ ಆ ಮಕ್ಕಳ ಆ ಟೈಮ್ ಕೂಡ ಎತ್ತು ಮಾಡಿ ಮಕ್ಕಳು ಫ್ಯೂಚರ್ ಬರ್ತೈತೆ ಅಂತ ಉಂಟು ಊರ ಅವಕಾಶ ಆಗಿದೆ ಎಲ್ಲರಿಗೂ ನಾನು ಇನ್ನಿಸ್ತೇನೆ ಪಕ್ಕದಲ್ಲಿ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಸಾಧಾರಣವಾಗಿ 25-30 ವರ್ಷಗಳಿಂದ SLC ಫಲಿತಾಂಶ ಉದಯವಾಣಿ ಪೇಪರಲ್ಲಿ ಬರ್ತಾ ಇತ್ತು. ರಾಜ್ಯ ಮಟ್ಟದ SLC ಫಲಿತಾಂಶ ಪ್ರಕಟ 20 ರ್ಯಾಂಕ್ಗಳು ಅಲ್ವಾ 20 ಮಕ್ಕಳ ಫೋಟೋ ಬರ್ತಾ ಇತ್ತು. ಕರ್ನಾಟಕ ರಾಜ್ಯದ ಫಲಿತಾಂಶ ಎಷ್ಟು ಹೇಳಿದ್ರೆ 20% ಇತ್ತು. ಇಡೀ ರಾಜ್ಯದ SLC ಫಲಿತಾಂಶ 20%. ಸಾಧಾರಣ ಉಸ್ತಾದ ಗೊತ್ತಿರ್ಬೋದು, ಕೆಲವು ವರ್ಷಗಳ ಹಿಂದೆ ಹೋದರೆ ನನ್ನ ಮಗ SLC ಆಗಿದ್ದಾನೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ವಿಚಾರ. ಅದು ಊರಿನಲ್ಲಿ SLC ಮಾಡಿದವರು ಬಹಳ ವಿರಳ, 1, 2, 3 ಜನ. ರಾಜ್ಯದಲ್ಲಿ 600ರಲ್ಲಿ 450 ಅಂಕ ತಗೊಂಡ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ಬಂದಿದ್ದಾಗ 400 ಅಂಕ ತಗೊಂಡ ವಿದ್ಯಾರ್ಥಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ. ಇತಿಹಾಸವನ್ನು ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಸಹ ದಕ್ಷಿಣ ಕನ್ನಡ ಜಿಲ್ಲೆ PUC ಮತ್ತು SLC ಫಲಿತಾಂಶದಲ್ಲಿ ಹಿಂದೆ ಬಿದ್ದದಿಲ್ಲ. ಯಾವತ್ತೂ ಸಹ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ. ಆಗ ನಾವು ಮತ್ತು ಉಡುಪಿ ಜಿಲ್ಲೆ ಒಟ್ಟಿಗೆ ಇದ್ದೆವು. 2 ಜಿಲ್ಲೆಗಳು ಪ್ರಥಮ ಸ್ಥಾನ. ಯಾವತ್ತೂ ಸಹ ನಮ್ಮ ಜಿಲ್ಲೆ ಫಲಿತಾಂಶ ಪ್ರಕಟ, ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ, ಬಾಲಕಿಯರ ಮೇಲುಗೈ. ಇದು ಸಾಧಾರಣವಾಗಿ ಎಲ್ಲ ಪೇಪರಲ್ಲಿ ಬರ್ತಾ ಇದ್ದದ್ದು ನಾವು ಗಮನಿಸಿರುವಂಥದ್ದು. ಯಾಕೆ ಹೇಳಿದ್ರೆ ನಮ್ಮ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಶೈಕ್ಷಣಿಕವಾಗಿ ಬಹಳ ಮುಂದುವರೆದ ಜಿಲ್ಲೆ, ಎಜುಕೇಷನ್ ಹಬ್ ಅಂತ ನಾವು ಹೇಳ್ತೇವೆ.
ಪ್ರಪಂಚದಲ್ಲಿ ಎಲ್ಲೂ ಇರಲಿಕ್ಕಿಲ್ಲ. ನಿಮ್ಮ ತೊಕ್ಕೊಟ್ಟರಿಂದ ದೇರಳಕಟ್ಟೆಗೆ 4 ಕಿಲೋಮೀಟರಲ್ಲಿ 4 ಮೆಡಿಕಲ್ ಕಾಲೇಜ್ ಇರುವಂಥ ಒಂದು ಊರು ಅದು ಮಂಗಳೂರು. ಪ್ರಪಂಚದ ಎಲ್ಲೂ ಇಲ್ಲ 4 ಕಿಲೋಮೀಟರಲ್ಲಿ 4 ಮೆಡಿಕಲ್ ಕಾಲೇಜ್. ಇನ್ನು ಮುಖ್ಯವಾಗಿ ಈ 2 ಜಿಲ್ಲೆಗಳಲ್ಲಿ ಸುಮಾರು 140 ದೇಶದ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ಈ ಜಿಲ್ಲೆಯಲ್ಲಿದ್ದಾರೆ. ಅದು KMC ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜುಗಳಿರ್ಬೋದು, ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು 140 ದೇಶದ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ಹಾಗಾಗಿ ಇಡೀ ಪ್ರಪಂಚದ ಗಮನ ಸೆಳೆದಿದೆ ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ನಮ್ಮ ಜಿಲ್ಲೆ SSLCಯಲ್ಲಿ ಯಾವತ್ತು ಮುಂದಿತ್ತು, ಒಳ್ಳೆಯ ಫಲಿತಾಂಶ. ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಬಗ್ಗೆ ಇಡೀ ರಾಜ್ಯದಲ್ಲಿ ಒಂದು ಹೆಮ್ಮೆಯ ಮಾತಿತ್ತು, ಈಗಲೂ ಇದೆ. ನಾವು ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ. ಬರಬರ್ತಾ ನಾನು ಹೇಳ್ತಾ ಇದ್ದೇನೆ, ಈ ವೇದಿಕೆ ಎದುರು ನಿಂತಿರುವ ನಾನು SSLCಯಲ್ಲಿ 3ನೇ ಅಟೆಂಪ್ಟ್ನಲ್ಲಿ ಪಾಸಾದವ, 3rd ಅಟೆಂಪ್ಟ್ನಲ್ಲಿ ಪಾಸಾದವ, ಭಾರಿ ಕಷ್ಟದಲ್ಲಿ. ಬರಬರ್ತಾ 2011-12ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಫಲಿತಾಂಶ ಎಷ್ಟಕ್ಕೆ ಬಂದು ಪಟ್ಟಿದ್ರೆ 29 ಜಿಲ್ಲೆಗಳ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಫಲಿತಾಂಶ 27ನೇ ಸ್ಥಾನ. SSLCಯಲ್ಲಿ 27ನೇ ಸ್ಥಾನಕ್ಕೆ ಕುಸಿಯಿತು. ಎಲ್ರಿಗೂ ಆಶ್ಚರ್ಯ ಆಯಿತು, ಎಲ್ಲ ಉದ್ದೇಶಿಸಿದ್ರು ಏನಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಏನಾಗಿದೆ? 1ನೇ ಸ್ಥಾನದಲ್ಲಿದ್ದ ಜಿಲ್ಲೆ 27ನೇ ಸ್ಥಾನಕ್ಕೆ ಕುಸಿಯಲಿಕ್ಕೆ ಕಾರಣ ಏನು ಅಂತ ಇದನ್ನು ಅನಲೈಸ್ ಮಾಡಿದಾಗ ಶಿಕ್ಷಣ ತಜ್ಞರು, ಎಜುಕೇಷನಿಸ್ಟ್ಗಳು ಇದರ ಬಗ್ಗೆ ಒಂದು ವರದಿಯನ್ನು ಕೊಟ್ಟರು. ಆ ವರದಿಯಲ್ಲಿ ಈ ಜಿಲ್ಲೆಯ ಫಲಿತಾಂಶಕ್ಕೆ ಅವರು ನೇರವಾಗಿ ಬುಟ್ಟು ಮಾಡಿದ್ದು ಈ ಜಿಲ್ಲೆಯ ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳು ಮತ್ತು ಮುಸ್ಲಿಂ ಸಮುದಾಯದ ಗಂಡು ಮಕ್ಕಳ ಫಲಿತಾಂಶದ ದೊಡ್ಡ ಕುಸಿತವೇ ಈ ಜಿಲ್ಲೆಯ ಫಲಿತಾಂಶದ ಕುಸಿತಕ್ಕೆ ಕಾರಣ. ಆದ ಕಾರಣ ಈ ಫಲಿತಾಂಶವನ್ನು ಉನ್ನತೀಕರಣ ಮಾಡದಿದ್ದರೆ ಜಿಲ್ಲೆಯ ಫಲಿತಾಂಶವನ್ನು ಮೇಲೆತ್ತಲಿಕ್ಕೆ ಸಾಧ್ಯವಿಲ್ಲ ಎಂಬ ಒಂದು ವರದಿಯನ್ನು ಕೊಟ್ಟರು. ನಾನು ಶಾರ್ಟ್ ಮಾಡ್ತಾ ಇದ್ದೇನೆ, ಉದ್ದಕ್ಕೆ ಕೊಂಡೋಗೋದಿಲ್ಲ. ವಿಚಾರ ಮುಖ್ಯ ವಿಚಾರಗಳನ್ನು ನಿಮ್ಮ ಹತ್ರ ಹೇಳ್ತಾ ಇರೋದು. ಕಳೆದ ವರ್ಷ 2017-18ರಲ್ಲಿ ಈ ಜಿಲ್ಲೆಯಲ್ಲಿ 30,000 ಮಕ್ಕಳು SSLC ಪರೀಕ್ಷೆಗೆ ಬರೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 30,000 ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ಬರೆದಿದ್ದಾರೆ. ಈ 30,000 ವಿದ್ಯಾರ್ಥಿಗಳ ಪೈಕಿ ಸುಮಾರು 10,000ರಷ್ಟು ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳು. ಪರ್ಸೆಂಟೇಜ್ ನೀವೇ ನೋಡ್ಕೊಳ್ಳಿ. 30,000ರಲ್ಲಿ ಅಂದಾಜು 10,000ರಷ್ಟು ಮುಸ್ಲಿಂ ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ಬರೆದಿದ್ದಾರೆ. 10,000 ಮುಸ್ಲಿಂ ವಿದ್ಯಾರ್ಥಿಗಳ ಪೈಕಿ 5,250 ಮುಸ್ಲಿಂ ಸಮುದಾಯದ ಹೆಣ್ಣುಮಕ್ಕಳು ಮತ್ತು 4,750 ಆಸುಪಾಸು ಮುಸ್ಲಿಂ ಸಮುದಾಯದ ಗಂಡು ಮಕ್ಕಳು. ಹೆಣ್ಣು ಮಕ್ಕಳ ಸಂಖ್ಯೆ ಗಂಡು ಮಕ್ಕಳಿಗಿಂತ ಜಾಸ್ತಿ. ಫಲಿತಾಂಶ ಬಂದಾಗ ನಮ್ಮ ಜಿಲ್ಲೆಯ ಫಲಿತಾಂಶದ ಆಗ 2016-17ರಲ್ಲಿ ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿತ್ತು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಫಲಿತಾಂಶ 83% ಆಯಿತು. ರಾಜ್ಯದ ಫಲಿತಾಂಶ 72% ಆಯಿತು. 83% ಬಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಹೆಣ್ಣುಮಕ್ಕಳ ಫಲಿತಾಂಶ 84% ಇತ್ತು. ಜಿಲ್ಲೆಯ ಸರಾಸರಿಗಿಂತ 1% ಜಾಸ್ತಿ ಇತ್ತು ಮುಸ್ಲಿಂ ಸಮುದಾಯ ಹೆಣ್ಣುಮಕ್ಕಳದ್ದು. ಮುಸ್ಲಿಂ ಗಂಡು ಮಕ್ಕಳ ಫಲಿತಾಂಶ ಕೇವಲ 52% ದಾಖಲಾಯಿತು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳ ಫಲಿತಾಂಶ 53% ಇತ್ತು. ಇತರ ಸಮುದಾಯದ ಇಲ್ಲಿರುವಂತಹ ಬಿಲ್ಲವ, ಬಂಟ, ಗೌಡ ಅಥವಾ ಇನ್ನಿತರ ಸಮುದಾಯದ ವಿದ್ಯಾರ್ಥಿಗಳ ಫಲಿತಾಂಶ 92% ಫಲಿತಾಂಶ 92%. ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರೆದಿದ್ದಾರೆ ಅಂತ ಹೇಳಿದೆ. ಮುಸ್ಲಿಂ ವಿದ್ಯಾರ್ಥಿಗಳು ಪರೀಕ್ಷೆ, ಇದರಲ್ಲಿ 70% ವಿದ್ಯಾರ್ಥಿಗಳು ಕೇವಲ ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ ವಲಯಕ್ಕೆ ಸೇರಿದವರು ಅಂತ ಹೇಳುವಂತಹದ್ದು ಗಂಭೀರವಾದ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಬ್ಲಾಕ್ಗಳ ಪೈಕಿ ಮಂಗಳೂರು ದಕ್ಷಿಣ ಆ ಸಂದರ್ಭದಲ್ಲಿ ಕೊನೆಯ ಸ್ಥಾನದಲ್ಲಿತ್ತು. ಕೊನೆಯಿಂದ ಬಂಟ್ವಾಳ 2ನೇ ಸ್ಥಾನದಲ್ಲಿತ್ತು. ಮಂಗಳೂರು ತಾಲೂಕಿನ ಇದೇ ತಾಲೂಕಿನ ಇನ್ನೊಂದು ಮೂಡಬಿದ್ರೆ ಬ್ಲಾಕ್ ಇಡೀ ರಾಜ್ಯದಲ್ಲಿ 12ನೇ ಸ್ಥಾನದಲ್ಲಿತ್ತು. ಇಡೀ ರಾಜ್ಯದಲ್ಲಿ 249 ಬ್ಲಾಕ್ ಪೈಕಿ ಇಡೀ ರಾಜ್ಯದಲ್ಲಿ ಮೂಡಬಿದ್ರೆ 12, ಇಡೀ ಜಿಲ್ಲೆಯಲ್ಲಿ ಮೂಡಬಿದ್ರೆ ಬ್ಲಾಕ್ ಅಂದ್ರೆ ಮಂಗಳೂರು ತಾಲೂಕಿನ ಒಂದು ಭಾಗ ಇಡೀ ರಾಜ್ಯದಲ್ಲೇ ಅತ್ಯುತ್ತಮ ಸ್ಥಾನದಲ್ಲಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿತ್ತು. ಕಾರಣ ಈಗಾಗಲೇ ನಿಮಗೆ ಗೊತ್ತಿರಬಹುದು.
ಈಗಾಗಲೇ ಗೊತ್ತಿರ್ಬೋದು. ಇದೇನು ಕಾರಣ? ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. SLC ಪಾಸಾಗದಿದ್ದರೆ ಏನೋ ಹುಡುಗ ಸತ್ತೋಗೋದಿಲ್ಲ. ಎಲ್ಲ ಹೇಳ್ತಾರೆ ಪಾಸ್ ಆಯ್ತು ಎಂದರೆ ಅವನುಗೊಂಡು ಅವನೊರ್ತ ಡಿಗ್ರಿ ಆಗಿಡ ಅಂತೆಲ್ಲ ಮಾತಾಡುವವರು ನಮ್ಮಲ್ಲಿದ್ದಾರೆ. ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಮಾತಾಡುವವರೆಲ್ಲ. SLC 1ನೇ ತರಗತಿಯಿಂದ ಈ ಮಕ್ಕಳನ್ನು ಪಾಸ್ ಮಾಡಿಕೊಂಡು ಬಂದಿದ್ದಾರೆ ಶಿಕ್ಷಕರೆಲ್ಲ. 10ನೇ ತರಗತಿಯಲ್ಲಿ ಎಲ್ಲ ಶಿಕ್ಷಕರಿಗೆ ತಲೆನೋವು, ಎಲ್ಲ ಕೈಗೆ ಎಂತ ಮಾಡೋದು ಗೊತ್ತಾಗೋದಿಲ್ಲ. ಕೇಳ್ತಾ ಇದ್ದಾರೆ ಪದೇ ಪದೇ, ನಾವೇನಾದರೂ ಮಾಡಬೇಕಲ್ವಾ ಸರ್? ಮೇಲಿನ ರಿಸಲ್ಟ್ ಕೇಳ್ತಾ ಇದ್ದಾರೆ ಸರ್, ನಿಮ್ಮದೇನು? ಜಿಲ್ಲೆಯ ಫಲಿತಾಂಶಕ್ಕಿಂತ ಕೆಳಗಿದ್ದಂಥ ಶಾಲೆಗಳ HMಗಳನ್ನು ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಲ್ವಾ? ಹೌದು. ಏನು ಮಾಡ್ತಾ ಇದ್ದೀರಿ ನೀವು? ಪಾಪ ಏನಾದರೂ ಮಾಡಲೇಬೇಕು. ಈಗ ತಲೆನೋವು. 1ರಿಂದ ದೂಡಿಕೊಂಡು 10ನೇ ತರಗತಿಯಲ್ಲಿ ಅವರನ್ನು ದೂಡಲಿಕ್ಕೆ ಇವರಿಂದ ಆಗೋದಿಲ್ಲ. ಯಾವ ಮ್ಯಾಜಿಕ್ಕೂ ನಡೆಯುವುದಿಲ್ಲ. ಈ ಗಂಭೀರತೆಯನ್ನು ಸ್ವಲ್ಪ ಅರ್ಥ ಮಾಡಲಿಕ್ಕೆ ಈ SLC ನಾನು ಹೇಳಿದ ರಾಜ್ಯ ಮಟ್ಟದ ಪರೀಕ್ಷೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಸಾಧಾರಣ SLCಯ ಪರೀಕ್ಷೆಯ ದಿನಾಂಕ ಪ್ರಕಟ ಆಗುವುದು 6-7 ತಿಂಗಳ ಮೊದಲೇ ಪ್ರಕಟ ಆಗಿದೆ ಅಲ್ವಾ ಲೋಕೇಶ್? ಒಂದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲೇ 2019ರ SLC ಮಾರ್ಚ್ 21ರ ಪ್ರಾರಂಭ ಆಗ್ತದೆ. ನಿಮ್ಗೆ ಗೊತ್ತಿರ್ಬೋದು, SLC ಪರೀಕ್ಷೆಯ ಕೇಂದ್ರದ ಸುತ್ತ 144 ಸೆಕ್ಷನ್ ಜಾರಿ ಮಾಡ್ತಾರೆ ಅಲ್ವಾ? ಯಾರೂ ಒಳಗಡೆ ಪ್ರವೇಶ ಮಾಡುವಾಗಿಲ್ಲ, ಎಲ್ಲ CC ಕ್ಯಾಮರಾಗಳು. ಇದರ ಗಂಭೀರತೆ ಸರ್ಕಾರಕ್ಕಿದೆ, ನಮಗೆಲ್ಲ ಗೊತ್ತಿದೆ. ಆದರೆ ಗಂಭೀರತೆಯನ್ನು ಮಕ್ಕಳಿಗೆ ಮತ್ತು ಅದರ ಪೋಷಕರಿಗೆ ಅರ್ಥ ಮಾಡಿಕೊಳ್ಳಲು ನಾವು ವಿಫಲರಾಗಿದ್ದೇವೆ. ಖಂಡಿತ ವಿಫಲರಾಗಿದ್ದೇವೆ ನಾವು. SSLC ನಾವೀಗ ಇನ್ನು ನೋಡಿ, ಇದು ಮಾರ್ಚ್ 21ಕ್ಕೆ ಪ್ರಾರಂಭವಾಗ್ತದೆ. ಈಗ ಜನವರಿ ಇವತ್ತು 8ನೇ ತಾರೀಕು, ಇದರಲ್ಲಿ ಒಂದು 22 ದಿನ ಇದೆ, ಫೆಬ್ರವರಿಯಲ್ಲಿ ಒಂದು 28 ದಿನ ಇದೆ, ಮತ್ತು ಮಾರ್ಚಲ್ಲಿ ಒಂದು 20 ದಿನ, ಒಟ್ಟಾರೆ ಒಂದು 68-70 ದಿನಗಳ ಕಾಲ ಇದೆ. ಹಿಂದಿನಾಗೆಲ್ಲ ಆಗ 450 ಮಾರ್ಕ್ ತಗೊಂಡ್ರೆ ಈ ಬಾರಿ ಕಳೆದ 2 ವರ್ಷದಿಂದ ನಮ್ಮ ರಾಜ್ಯದಲ್ಲಿ 625ರಲ್ಲಿ 625 ಅಂಕ ತಗೊಂಡು ವಿದ್ಯಾರ್ಥಿಗಳಿದ್ದಾರೆ. ಕಡಬದ ಒಬ್ಬ ವಿದ್ಯಾರ್ಥಿ ಕನ್ನಡ ಮಾಧ್ಯಮದ ಶಾಲೆಯ ಪೂರ್ಣಾನಂದ 625ರಲ್ಲಿ 625 ಅಂಕ ತಗೊಂಡ. ಅವನ ಉತ್ತರ ಪತ್ರಿಕೆಯನ್ನು 12 ಜನ ಮತ್ತೆ ರಿವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ರಿವ್ಯಾಲ್ಯೂಯೇಷನ್ ಮಾಡಿದಾಗ ಒಂದೂ ತಪ್ಪು ಕಂಡು ಹುಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 620ರಲ್ಲಿ 625 ಅಂಕ. ನಿಮ್ಮ ಎದುರು ನಾನು ಕೊಚ್ಚಿಕೊಳ್ಳೋದಲ್ಲ, ನನ್ನ ಮಗಳು ಸಹ 625ರಲ್ಲಿ 622 ಅಂಕ ತಗೊಂಡಿದ್ದಾಳೆ. ನನಗೆ ಸ್ವಲ್ಪ ಆಗ ನಾನು ಹೇಳಿದೆ, ನಾನು SLCಯಲ್ಲಿ 3 ಸಲ ಫೇಲ್ ಆದವ ಅಂತ. ಈಗ ನನಗೆ ಸ್ವಲ್ಪ ಕಾಲರ್ ಕೂತ ಮಾಡಲಿಕ್ಕೆ ಆಗ್ತದೆ. ಆಗ SLC ಪರೀಕ್ಷೆ ಕಷ್ಟ ಇದ್ದದ್ದು ಸಹಜ. ಈಗ ಈ 100ರಲ್ಲಿ 20% ಮಾರ್ಕ್ಗಳು ಇವರ ಕೈಯಲ್ಲಿದೆ. ಇವರು ಕಂಜೂಸ್ ಮಾಡೋದಿಲ್ಲ. ಖಂಡಿತ 20ರಲ್ಲಿ 18 ಅಥವಾ 20 ಕೊಟ್ಟೆ ಕೊಡ್ತೀರಿ ಅಲ್ವಾ? ಅದಕ್ಕೆ ಬೇಕಾಗಿ ನಮ್ಮ ರಸೀದವಾದ ಇಂಪ್ಲೈಸ್ ಮಾಡಿಸು, ತೊಂದರೆ ಇಲ್ಲ. ಆದರೆ ಉಳಿದ 80ರಲ್ಲಿ ಒಂದು 24ರಿಂದ ಒಂದು 28 ಅಂಕ ವಿದ್ಯಾರ್ಥಿಗಳು ತೆಗೊಳ್ಳುವಾಗೆ ಆಗಬೇಕು. ನಾನು ಹೇಳ್ತಾ ಇರೋದು SLC 1ರಿಂದ ಈ ಪುಸ್ತಕವನ್ನು ಹೀಗೆ ಹಿಡ್ಕೊಂಡು 10ರವರೆಗೆ ಶಾಲೆಗೆ ನಡ್ಕೊಂಡಿರುತ್ತ ಮಗು ಹಠಾತ್ ಆಗಿ SLC ಫೇಲ್ ಆಗಿ ಮನೆಯಲ್ಲಿ ಕೂತ ಅಂತ ಹೇಳಿದರೆ ಮತ್ತೆ ಬೇರೆ ಯೋಚನೆಯೇ ಬರುವುದಿಲ್ಲ ಅವರಿಗೆ. ಇನ್ನು ಮತ್ತೆ ಏನು ಮಾಡೋದು ಅಂತ. ಈ ಜಿಲ್ಲೆಯ ಕ್ರಿಮಿನಲ್ ರೆಕಾರ್ಡ್ಗಳನ್ನು ಒಮ್ಮೆ ತೆಗೆದು ನೋಡಿದರೆ ನನಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಗಾಂಜಾ ವ್ಯಸನಿಗಳು, ಮದ್ಯ ವ್ಯಸನಿಗಳು, ಆಮೇಲೆ ಬೇರೆ ಬೇರೆ ಥರದ ಸಮಾಜಘಾತುಕ ಕಂಟಕ ಕೃತ್ಯಗಳು ನಡೆಯುವಂಥ ಪಟ್ಟಿಯಲ್ಲಿ ಯಾವ ವಿದ್ಯಾರ್ಥಿಗಳಿದ್ದಾರೆ ಅಂತ ನೀವು ನೋಡಬೇಕು. ಯಾವ ಭಾಗದಲ್ಲಿ ಹೆಚ್ಚಿದ್ದಾರೆ ಅಂತ ಹೇಳಬೇಕು. ನೀವು ಒಮ್ಮೆ ಪರಿಶೀಲನೆ ಮಾಡಬೇಕು. ಈ ಸಮುದಾಯದ ಮಕ್ಕಳ ಸಂಖ್ಯೆ ಜಾಸ್ತಿ ಇರುವಂಥ ಪ್ರದೇಶಗಳ ವಿದ್ಯಾರ್ಥಿಗಳೇ ಅತಿ ಹೆಚ್ಚಾಗಿ ಇದರಲ್ಲಿದ್ದಾರೆ. ಬಹಳ ದುರಂತದ ವಿಚಾರ. ಈ ವಿದ್ಯಾರ್ಥಿಗಳೇ ಮದ್ರಸೆಗೆ ಹೋಗುವವರು, ಈ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗುವವರು. ನಾನು ಯಾರ ತಪ್ಪನ್ನೂ ಹೇಳ್ತಾ ಇಲ್ಲ, ನಮ್ಮ ದುರಂತವನ್ನು ನಾನು ಹೇಳ್ತಾ ಇದ್ದೇನೆ. ಇದು ನಾವು ಈ ಬಾರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಮ್ಮೆತ್ತುಲ್ ಫಲಾದಲ್ಲಿ ನಾವು ಒಂದು ಮೀಟಿಂಗನ್ನು ಕರೆದೆವು. ಆಗ ನಾವು ಚರ್ಚೆ ಮಾಡಿದೆವು. ಕೆಲವು ಶಿಕ್ಷಕರು ಹೇಳಿದರು, ಮುಖ್ಯ ಶಿಕ್ಷಕರು, ಅದು ಬೇರೆ ಸಮುದಾಯದ ಶಿಕ್ಷಕಿಯವರು, ಅವರು ಹೇಳ್ತಾ ಇದ್ದಾರೆ, ಸರ್ ನಿಮ್ಮ ಮಕ್ಕಳು ಭಾರಿ ಟ್ಯಾಲೆಂಟ್ ಇದ್ದಾರೆ ಸರ್, ಹುಷಾರಿದ್ದಾರೆ, ಓದುವುದನ್ನು ಬಿಟ್ಟು ಮತ್ತೆ ಬೇರೆ ಯಾವ ಕೆಲಸ ಮಾಡಿದರೂ ಅವರು ಮುಂದೆ ಇದ್ದಾರೆ ಸರ್, ಎಲ್ಲದರಲ್ಲೂ ಮುಂದೆ. ಅವರಲ್ಲಿಲ್ಲದಿದ್ದರೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ.
ಎಲ್ಲದರಲ್ಲಿಯೂ ಫಾಸ್ಟಿಗೆ ಅವರಿದ್ದರೆ ಆಯ್ತು, ನಮಗೆ ಯಾವ ತಲೆಬಿಸಿ ಮಾಡಬೇಕಿದ್ರಲ್ಲ ಅಷ್ಟು ಹುಷಾರಿದ್ದಾರೆ ಅವರು. ಆದರೆ ಪಾಠದ ವಿಚಾರಕ್ಕೆ ಬಂದರೆ ಸರ್ ಏನು ಆಸಕ್ತಿ ಕೊಡ್ತಾ ಇಲ್ಲ. ಮತ್ತೊಬ್ಬರು ಶಿಕ್ಷಕಿ ಹೇಳಿದರು ನಮ್ಮ ಹತ್ರ, ನಮ್ಮಲ್ಲೊಬ್ಬರು HM ಇದ್ದಾರೆ, ಅವ್ರು ಎಂಥದ್ದು ಅಂತ ಹೇಳಿದರೆ ಅವರು ಈ ಬ್ಯಾರಿ ಮಕ್ಕಳು ನೋಡಿದ ಕೂಡಲೇ ಅವ್ರಿಗೆ ಏನೋ ಒಂಥರ, ಅವರು ಇದಕ್ಕೆ ಮೀನು ಮಾರಲಿಕ್ಕೆ ಇರುವವರು, ಅವರ ವಿಷಯ ಬಿಡು, ನೀನು ಕಲಿ, ಅವರ ವಿಷಯ ಬಿಡು, ಅವ್ರು ಏನಾದರೂ ಮಾಡಿ ಹೊಟ್ಟೆ ತುಂಬಿಸ್ತಾರೆ, ಗುಜಿರಿ ಹಾಕ್ಕೊಂಡು ಅಥವಾ ಏನಾದರೂ ಮಾಡಿ ಅವರು ಹೊಟ್ಟೆ ತುಂಬಿಸ್ತಾರೆ, ನಿನಗೆ ಅವರ ವಿಚಾರ ನೀನು ಕಲಿಬೇಕು, ನಿನಗೆ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಪೂರ್ವ ನಿರ್ಧರಿತವಾಗಿ ಬರೆದಂಥ ಶಿಕ್ಷಕರು ನಮ್ಮಲ್ಲಿದ್ದಾರೆ, ಇದ್ದಾರೆ, ಖಂಡಿತವಾಗಿ ಅಂಥವರು ನಮ್ಮಲ್ಲಿದ್ದಾರೆ. ಒಟ್ಟಾರೆಯಾಗಿ ನಾನು ಹೇಳಿಕೆ ಬರುತ್ತಂಥದ್ದು, ಈ SLC ರಾಜ್ಯ ನಮ್ಮ ನಾಡಿದ್ದು ನಡೆಯುವಂತಹ ಪರೀಕ್ಷೆ, ನಾವು ನಿಮ್ಮನ್ನೆಲ್ಲ ಕರೆದು ಈ ಕೂತ್ಕೊಳಿಸಿ ನಾವೇನು ಮಾಡಲಿಕ್ಕಿದೆ, ನಾವೇನು ಮಾಡ್ಬೋದು, ನಿಮಗೆ ವಿಶೇಷ ಅನಿಸ್ಬೋದು. ಇದು SLC ಡ್ರಾಪ್ ಆಗಿ ಮನೆಯಲ್ಲಿ ಕೂತಂಥ ವಿದ್ಯಾರ್ಥಿ ಆಮೇಲೆ ಪಕ್ಕನೆ ಅವನಿಗೆ ಮತ್ತೆ ಇರುವುದು ಹೊನಲು ಬೆಳಕಿನ ಕ್ರಿಕೆಟ್ನ ಗ್ರೌಂಡಲ್ಲಿ, ಮನೆಗೆ ಬೇರೆ ಕೆಲಸವೇ ಇರುವುದಿಲ್ಲ. ತಂದೆ ತಾಯಿಯವರಂತೂ ಅವರಿಗೆ ಇದರ ಮಹತ್ವದ ಬಗ್ಗೆ ಗೊತ್ತಿರುವುದೇ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ, ಮೊನ್ನೆ ಈ ಪರೀಕ್ಷೆ ಇದಕ್ಕೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಜಾಗೃತಿ ಮುಟ್ಟಿಸಬೇಕು. ತಂದೆ ತಾಯಿಗೆ ನನ್ನ ಮಗ ಪರೀಕ್ಷೆಗೆ ಬರಿತಾ ಇದ್ದಾನೆ ಎಂಬ ಒಂದು ಮಾಹಿತಿ ಆದರೂ ಕನಿಷ್ಠ ಅವರಿಗೆ ಗೊತ್ತಿರಬೇಕು ಅಂತ ಹೇಳಿದಕ್ಕೆ ನಾನು ಹೇಳಿದೆ. ಮೊನ್ನೆ ಒಬ್ಬ ತಂದೆ ನಮ್ಮ ಒಬ್ಬ ವಿದ್ಯಾರ್ಥಿ ಹತ್ರ ನನಗೆ ಮಾತಾಡೋಕೆ ಹೇಳಿದೆ, ಕಳೆದ ವರ್ಷ ನೀನು ಹೇಳಿದೆ ಸರ್, ನನ್ನ ಮನೆಯಲ್ಲಿ ನನಗೆ ಮಾರ್ಚ್ 23ಕ್ಕೆ ಪರೀಕ್ಷೆ ಪ್ರಾರಂಭ ಆಗ್ತದೆ ಸರ್, ಆದರೆ ನಮ್ಮ ಮನೆಯಲ್ಲಿ ಮಾರ್ಚ್ 27ಕ್ಕೆ ನನ್ನ ಅಕ್ಕನಿಗೆ ಮದುವೆ ಇದೆ, ಆದ ಕಾರಣ ನನಗೆ ಓದಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಮಗನಿಗೆ SLC ಪರೀಕ್ಷೆ ಇದೆ, ಆ ದಿನಾಂಕಗಳಲ್ಲಿ ನನ್ನ ಮಗಳ ಮದುವೆ ಇಡಬಾರ್ದು, ಅವನ ಓದಿಗೆ ಪರೀಕ್ಷೆಗೆ ತೊಂದರೆ ಆಗ್ತದೆ ಅಂತ ಕನಿಷ್ಠ ಜ್ಞಾನವೂ ನಮ್ಮ ಕೆಲವು ಪೋಷಕರಿಲ್ಲ. ನಿಮ್ಗೆ ಆಶ್ಚರ್ಯ ಆಗೋದು, ಮೊನ್ನೊಬ್ಬ ತಂದೆ ಹೇಳ್ತಾರೆ, ನನಗೆ ಹೇಳಿಕೆ ನಾಚಿಕೆ ಆಗ್ತದೆ. ಒಬ್ಬರ ಹತ್ರ ಕೇಳಿದೆ, ಎತ್ತರ ಮಕ್ಕ ಅಂಜಿ ಏ ಕ್ಲಾಸಲ್ಲಿ ಒನ್ನೂ ಅಂತ ಇಷ್ಟು ಉದ್ದ ಬಂತು, ಒಂದನೇ ತರಗತಿ, ಒಂದು ಅಂಜಿ ಚಿಲ್ಲರೆ ಕಾಂಡು ಅಂತ, ಚಿಲ್ಲರೆ ಅದು ಬರ್ತಿರೋದಿಲ್ಲ, ಅಂಜಿ ಚಿಲ್ಲರೆ ಕಾಂಡು ಹೊರ್ತಾ ಅಂತ. ಇಂಥ ಪೋಷಕರು ನಮ್ಮಲ್ಲಿದ್ದಾರೆ. ಅವರೆಲ್ಲ 5 ಹೊತ್ತು ಮಸೀದಿಗೆ ಬರುವವರು, ಅವರೆಲ್ಲ ನಮ್ಮ ಉಸ್ತಾದರ ಪ್ರವಚನವನ್ನು ದಿನವಿಡೀ ಆಲಿಸುವವರು, ಶಿಕ್ಷಣದ ಮಹತ್ವದ ಬಗ್ಗೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಹೇಳಬೇಕು ಅಂತ ನಸೀಹತೆ ಹೇಳುವಂಥ ನಿಮ್ಮ ಎದುರು ಕೂತಂಥವರೆಲ್ಲ. ಆದರೆ ನಮ್ಮ ದುರದೃಷ್ಟ ಎಂದರೆ ಅವರು ಯಾರು ಸಹ ಇದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ನಮ್ಮ ಉಸ್ತಾದರ ಹತ್ರ ರಶೀದ್ರವರಿದ್ದಾರೆ, ಅನೇಕ ವಿದ್ಯಾರ್ಥಿಗಳು ನನ್ನ ಹತ್ರ ಹೇಳಿದ್ದುಂಟು, ನಿಮ್ಮ ಹತ್ರ ಹೇಳಿಕೊಳ್ಳಲೇಬೇಕು ನಾನು, ಸರ್ 12 ಗಂಟೆ 2 ಗಂಟೆ ರಾತ್ರಿವರೆಗೆ ಮನೆಯ ಸುತ್ತು ದೊಡಿವರ್ಧಕ್ಕೆ ಇಟ್ಟು ಉಪನ್ಯಾಸ ಕಾರ್ಯಕ್ರಮ ಮಾಡ್ತಿದ್ದಾರೆ, ಪರೀಕ್ಷೆಗೆ ಓದಲಿಕ್ಕೆ ಆಗ್ತಾ ಇಲ್ಲ ಅಂತ. ಕನಿಷ್ಠ ಈ ಪ್ರಜ್ಞೆ ಸಹ ನಮ್ಮಲ್ಲಿ ಹೊರಟೋಗಿದೆ. 2 ಗಂಟೆ ರಾತ್ರಿಯವರೆಗೆ ಪರೀಕ್ಷೆಯ ಸಂದರ್ಭದಲ್ಲಿ SLC ಮತ್ತು ಕನಿಷ್ಠ ಆ 1 ತಿಂಗಳ ಮಟ್ಟಿಗೆ ಆದರೂ ಒಂದು ದೊಡ್ಡ ಧ್ವನಿದರೆ ತೆಗೆದು ರಾತ್ರಿಯ ಕಾರ್ಯಕ್ರಮ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಓದುವುದನ್ನು ನನ್ನ ಅನುಭವದ ಹೇಳ್ತೇನೆ. ನನ್ನ ಮನೆಯ ಮಸೀದಿ ಹತ್ತಿರ ಮನೆ ಇದೆ, ನನ್ನ ಮಗಳು ಹೇಳ್ತಾ ಇದ್ರು, ಪಾಪ ಸ್ವಲ್ಪ ಎಲ್ಲಿ ಅದರ ಮೆಲ್ಲೆ ಕೂಚುಲರು ಓದೋಗಾವಲ್ಲೆ ಪರೀಕ್ಷೆಗೆ ಓದೋಗಾವಲ್ಲೆ ಅಂತ. ಇಂಥ ಮಕ್ಕಳು ತುಂಬ ಜನ ಇದ್ದಾರೆ. ಅದು ಮುಸ್ಲಿಂ ಮಕ್ಕಳು ಇರ್ಬೋದು, ಇತರ ಸಮುದಾಯದ ಮಕ್ಕಳು ಅದರಲ್ಲಿ ಇರ್ಬೋದು. ಯಾವ ಮಕ್ಕಳ ಪರೀಕ್ಷೆ ತೊಡಗಿ ನಿಮ್ಗೆ ಗೊತ್ತಿದೆ, ಅತ್ಯಂತ ಸ್ಪರ್ಧಾತ್ಮಕವಾದ ಯುಗ ಇದು. ಒಂದು CETಯಲ್ಲಿ 1 ರ್ಯಾಂಕ್ 1 ಮಾರ್ಕ್ HM ಆದರೆ 1000 ಗಟ್ಟಲೆ ರ್ಯಾಂಕ್ಗೆ ತಳ್ಳಲ್ಪಡ್ತದೆ ನಮ್ಮ ವಿದ್ಯಾರ್ಥಿಗಳು. ಇವತ್ತು SLC ಪರೀಕ್ಷೆ ಪ್ರಕಟ ಆದಾಗ, ಫಲಿತಾಂಶ ಪ್ರಕಟ ಆದಾಗ ವಾರ್ತಾಭಾರತಿ ಪೇಪರ್ನನ್ನು ಒಮ್ಮೆ ಮೊದಲ ದಿನ ಬಿಡಿಸಿ ನೋಡಿ ಅಂತೆ, ಎಲ್ಲ ಸ್ಕಾರ್ಫ್ ಹಾಕಿದ ಮುಸ್ಲಿಂ ಹುಡುಗಿಯರಲ್ಲದೆ ಮುಸ್ಲಿಂ ಹುಡುಗರ ಸಂಖ್ಯೆ ಬಹಳ ವಿರಳ. ಬಂಟ್ವಾಳ ತಾಲೂಕಿನಲ್ಲಿ, ಮಂಗಳೂರು ತಾಲೂಕಿನಲ್ಲಿ ಇತ್ತೀಚೆಗೆ ನಾವು ನಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನನಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ, 100 ಮಕ್ಕಳನ್ನು ಕರೆದಿದ್ರು, ಬರೀ ಗಂಡು ಮಕ್ಕಳು ಬಂದದ್ದು 6 ಜನ, 94 ಜನ ಮುಸ್ಲಿಂ ಹೆಣ್ಣು ಮಕ್ಕಳು ಬರ್ತಾ ಇದ್ದಾರೆ. ಯಾವ ರೀತಿಯ ಅಸಮತೋಲನ ಉಂಟು ಎಂಬುದನ್ನು ನೀವು ಸ್ವಲ್ಪ ಮನದ ಯೋಚನೆ ಮಾಡಿಕೊಳ್ಬೇಕು. ಹಾಗಾಗಿ ನಾನು ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ಗಂಭೀರತೆಯನ್ನು ಒಂದಷ್ಟು ನಮ್ಮ ಉಸ್ತಾದ್ಗಳು ಅರ್ಥ, ನೀವು ಹೇಳಿದರೆ ಅದು ವೇದವಾಕ್ಯ ಮುಗೀತಲ್ಲಿಗೆ. ನೀವು ಅದರ ಮಹತ್ವದ ಬಗ್ಗೆ ತಿಳಿಸಿಕೊಟ್ರೆ ಅವರು ಮತ್ತೆ ನೋಡಿ, ಒಂದು ಸ್ವಲ್ಪ ವಿದ್ಯಾರ್ಥಿಗಳಲ್ಲಿ ಇದು ನಾನು ಬಡವನಾಗಿ ಹುಟ್ಟಿರ್ಬೋದು, ಆದರೆ ಬಡತನದಿಂದ ಸಾಯುವುದು ನನ್ನ ಕೈಯಲ್ಲಿ ಇಲ್ಲ.
ಶೈಕ್ಷಣಿಕವಾಗಿ ಗತಿಗೆಟ್ಟು ಹಿಡಿದು ಯಾರ್ದೋ ಮನೆ ಹೋಗಿ ಕಕ್ಕೂಸು ತೊಳಿಬೇಕು ಅಂತ ಯಾವ ವಿದ್ಯಾರ್ಥಿಗಳ ಹಣೆಯಲ್ಲಿ ಬರಲಿಲ್ಲ ಖಂಡಿತವಾಗಿ ಹೇಳ್ತೇನೆ. ಯಾರ್ದೋ ಹೋಟ್ಲಲ್ಲಿ ಗ್ಲಾಸ್ ತೊಳಿಬೇಕು ಅಥವಾ ಕನಿಷ್ಠ ದರ್ಜೆಯ ಕೆಲಸವನ್ನು ಮಾಡಿ ಹೊಟ್ಟೆ ಹೊರಿಬೇಕು ಅಂತ ಯಾವ ದೇವರು ಬರಲಿಲ್ಲ, ಖಂಡಿತ ಬರೆದಿಲ್ಲ. ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ನೀವು ಹಾಕುವಂಥ ಒಂದೊಂದು ಬೀಜ, ಒಂದೊಂದು ಪಾಯಿಂಟ್ಗಳು ಸತ್ಯ ಹೇಳ್ತೇನೆ, ಮನಸ್ಸಿಗೆ ನಾಟಿತು ಅಂತ ಹೇಳಿದರೆ ಜೀವನದಲ್ಲಿ ಒಮ್ಮೆ ನಮ್ಮ ಮುಸ್ಲಿಂ ವಿದ್ಯಾರ್ಥಿಗಳ ಆ ಮಟ್ಟಿಗೆ ಅವರ ಅದ್ಭುತವಾಗಿ ಅವರ ಇದಿದೆ, ಎಲ್ಲದರ ಬಂದಿದ್ದಾರೆ ನೋಡಿ. ಮದ್ರಸಾ ವ್ಯವಸ್ಥೆ ಶಾಲಾ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತು ಎಂಬುದು 100% ಶುದ್ಧ ಸುಳ್ಳದು. ಖಂಡಿತ ತೊಂದರೆ ಆಗುವುದಿಲ್ಲ. ಯಾವ ವಿದ್ಯಾರ್ಥಿಗಳು ಮದ್ರಸಾದಲ್ಲಿ ಮುಂದೆ ಇದ್ದಾರಾ ಅವರು ಶಾಲೆಯಲ್ಲಿ 100ಕ್ಕೆ 100 ಅವರು ಶಾಲೆಯಲ್ಲಿ ಮುಂದೆ ಇದ್ದೇ ಇದ್ದಾರೆ. ಒಂದು ಅದ್ಭುತವಾಗಿ ಒಂದು ಮೆಮರೈಸ್ ಮಾಡುವಂಥ ಯಾವುದು ನೆನಪಲ್ಲಿ ಉಳಿಯುವಂಥ ಶಕ್ತಿಯನ್ನು ಮತ್ತು ಬರೆಯುವಂಥ ಅದ್ಭುತ ಶಕ್ತಿಯನ್ನು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಇರುವಷ್ಟು ಬೇರೆ ವಿದ್ಯಾರ್ಥಿಗಳಿಲ್ಲ. ಪವಿತ್ರ ಕುರಾನ್ನ ಇಷ್ಟು ದಪ್ಪದ ಅದು ಸಹ ಅದರ ಅರ್ಥ ಅವರಿಗೆ 100ಕ್ಕೆ 100 ಬರೆದಿದ್ರು, 100ಕ್ಕೆ 100 ಅದನ್ನು ಚಂದ ಬಾಯ್ಪಾಠ ಮಾಡಿ ಎಷ್ಟು ಚಂದ ಓದುವಂಥ ಇಷ್ಟು ಸಣ್ಣ ವಿದ್ಯಾರ್ಥಿಗಳಿದ್ದಾರೆ. 7 ವರ್ಷದ ಮಕ್ಕಳು ಇಷ್ಟು ದೊಡ್ಡ ಕುರಾನನ್ನು ಬಾಯ್ಪಾಠ ಮಾಡಿ ಹಾಫಿಲ್ಗಳಾದಂಥ ಅದ್ಭುತ ಶಕ್ತಿ ಈ ವಿದ್ಯಾರ್ಥಿಗಳಲ್ಲಿದೆ. ಈ ಏಕಾಗ್ರತೆಯನ್ನು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಇರುವಷ್ಟು ಏಕಾಗ್ರತೆ ಬೇರೆ ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ದಿನದ 5 ಹೊತ್ತು ನಮಾಜು ಮಾಡುವಂತಹ, ಉಪವಾಸ ವ್ರತ ಆಚರಿಸುವಂತಹ ಮತ್ತು ಧಾರ್ಮಿಕ ಗುರುಗಳ ಉಪನ್ಯಾಸವನ್ನು ಕೇಳಿ ತಿದ್ದುಕೊಳ್ಳುವಂತಹ, ದುವಾದಂತಹ ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳ ಏಕಾಗ್ರತೆ ಅತಿ ಹೆಚ್ಚು. ಬೇರೆ ವಿದ್ಯಾರ್ಥಿಗಳಿಗೆ ಈ ಏಕಾಗ್ರತೆ ಬರುವುದಿಲ್ಲ, ಖಂಡಿತವಾಗಿ ಹೇಳ್ತೇನೆ. ಅಂತಃಶಕ್ತಿ ನಮ್ಮ ಉಪವಾಸ ವ್ರತ ನೋಡಿ. ಸಾಧಾರಣ ನಮ್ಮ ಉಸ್ತಾದರು ಹೇಳಿದ್ದಾರೆ, ಎಲ್ಲ ಮನೆಯಲ್ಲಿ ಟಿ ವಿ ಇದೆ ಸಾಧಾರಣವಾಗಿ. ರಂಜಾನ್ ತಿಂಗಳಲ್ಲಿ ಯಾವ ಮನೆಯಲ್ಲಿ ಟಿ ವಿ ಇದ್ರೂ ನಮ್ಮ ಮನೆಯಲ್ಲಿ, ಎಲ್ಲ ಮುಸ್ಲಿಂ ಮನೆಯಲ್ಲಿ ಟಿ ವಿ ಆಫ್ ಮಾಡ್ತಾರೆ. ಅತ್ಯಂತ ಕಡಿಮೆ ರಂಜಾನ್ ತಿಂಗಳಲ್ಲಿ ಯಾವ ಮನೆಯಲ್ಲೂ ಸಹ ಟಿ ವಿ ಗೊತ್ತಿದೆ, ಅದು ಕೆಡುಕಿನ ಪೆಟ್ಟಿಗೆ ಅಂತ ಗೊತ್ತಿದೆ. ಆದ ಕಾರಣ ರಂಜಾನ್ ತಿಂಗಳಲ್ಲಿ ರಂಜಾನ್ ಕಳೆದ ಕೂಡಲೇ ಅದನ್ನು ಓಪನ್ ಮಾಡ್ತಾರೆ, ಕೆಡುಕಾದರೂ ತೊಂದರೆ ಇಲ್ಲ ಅಂತ. ನಾನು ಹೇಳ್ತಾ ಇದ್ದೆ ನಿಮ್ಮ ಎದುರು, 15 ವರ್ಷ ಆಯಿತು ನನ್ನ ಮನೆಯಲ್ಲಿ ಟಿ ವಿ ಇಲ್ಲ. ನಾನು ಸ್ವಲ್ಪ ರಾಜಕೀಯ ವ್ಯಕ್ತಿ, ನ್ಯೂಸ್ ನೋಡಬೇಕು, ಏನಾದರೂ ಸ್ವಲ್ಪ ಭಾಷಣ ಮಾಡುವಂಥ ವ್ಯಕ್ತಿ, ಆದ ಕಾರಣ ನನಗೆ ಸ್ವಲ್ಪ ನಾಲೆಜ್ ಬರೋ ಟಿ ವಿ ನೋಡಬೇಕು ಅಂತ. ಆದರೆ ಮಕ್ಕಳ ಶಿಕ್ಷಣಕ್ಕೆ, ಮಕ್ಕಳ ಓದಿಗೆ ತೊಂದರೆ ಆಗ್ತದೆ ಎಂಬ ಉದ್ದೇಶದಿಂದ ಟಿ ವಿ ಬಂದ್ ಮಾಡಿದೆ. ಮಕ್ಕಳು ನೋಡೋದೇ ಇಲ್ಲ ಟಿ ವಿ. ಟಿ ವಿ ಉಂಟು ಅದನ್ನು ನೋಡಬೇಕೆಂಬ ಕನಿಷ್ಠ ಒಂದು ಆಸೆ ಸಹ ಮಕ್ಕಳಲ್ಲಿ ಬರುವುದಿಲ್ಲ. ನಿಮ್ಮ ಒಂದೊಂದು ಪ್ರೇರಣೆಯ ಮಾತುಗಳು ಸಹ ಉಸ್ತಾದಗಳದ್ದು ಒಂದು ಅದ್ಭುತವಾದ ಪವಾಡವನ್ನು ಸೃಷ್ಟಿಸುತ್ತೆ ಖಂಡಿತ. ನಾನು ಹೇಳ್ತಾ ಇರೋದು ಈ ಮಕ್ಕಳು, ನಾನು ಕಳೆದ ವರ್ಷ ಅಲ್ಲಲ್ಲಿ ನಾವು ಪ್ರೇರಣಾ ಕಾರ್ಯಾಗಾರ ಮಾಡಿದೆವು. 55% ಇದ್ದ ರಿಸಲ್ಟ್ ಕಳೆದ ವರ್ಷ 63% ಬಂದು ಮುಟ್ಟಿತ್ತು. ಮುಸ್ಲಿಂ ಬಾಹುಳ್ಯ ಇರುವಂಥ ಪ್ರದೇಶಗಳು, ಬಹಳ ಮುಖ್ಯವಾಗಿ ಉಳ್ಳಾಲ, ಈ ಮಂಗಳೂರಿನ ಸೌತ್ ಮತ್ತು ಬಂಟ್ವಾಳದ ವಲಯದ ಅತಿ ಹೆಚ್ಚು ಮುಸ್ಲಿಂ ಬಾಹುಳ್ಯ ಮಕ್ಕಳಿರುವಂತಹ ಶಾಲೆಗಳ ರಿಸಲ್ಟ್ 20%, 22%. ಕೊಡಂಗೆ, ನಂದಾವರ, ಈ ಮೇಲಂಗಡಿ ಇಂಥ ಪ್ರದೇಶಗಳ ರಿಸಲ್ಟ್ ನೋಡುವಾಗ ಇಲ್ಲಿ 100ಕ್ಕೆ 100 ಮುಸ್ಲಿಂ ವರ್ಗದವರು ರಿಸಲ್ಟ್ ಎಷ್ಟು ಗೊತ್ತಾ? 100ರಲ್ಲಿ 11 ಜನ, 12 ಜನ, 13 ಜನ ಪಾಸ್ ಆಗುವಂಥದ್ದು. ಈ ಶಿಕ್ಷಕರು ಹೇಳ್ತಾರೆ, ಸರ್ ಏನು ಮಾಡೋದು ಸರ್ ಹೇಳಿ, ಏನು ಮಾಡೋದು, ಏನಾದರೂ ಮಾಡುವ, ನಮ್ಮ ಮರ್ಯಾದೆ ಹೋಗ್ತದೆ. ಇಡೀ ಜಿಲ್ಲೆಯ ನೋಡಿ 2011ರಲ್ಲಿ 27ನೇ ಸ್ಥಾನಕ್ಕೆ ಇದ್ದದ್ದು 7ನೇ ಸ್ಥಾನಕ್ಕೆ ಬಂತು. 2016-17ನಲ್ಲಿ 3ನೇ ಸ್ಥಾನಕ್ಕೆ ಬಂತು. 17-18ರಲ್ಲಿ ನಮ್ಮ ಜಿಲ್ಲೆ 2ನೇ ಸ್ಥಾನಕ್ಕೆ ಬಂತು. ಉಡುಪಿ ನಾವು ಸ್ಪರ್ಧೆ ಮಾಡಿದೆವು. ನಾವು ಹೇಳ್ತಾ ಇರೋದು, ಕಳೆದ ವರ್ಷ 55% ಇದ್ದ ಮುಸ್ಲಿಂ ಹುಡುಗರ ಗಂಡ ಫಲಿತಾಂಶ ಕಳೆದ ವರ್ಷಕ್ಕೆ ಆಗುವಾಗ 67%ಗೆ ನಾವು ಮುಂದೆ ಬಂದೆವು. ಈ ಫಲಿತಾಂಶ ನಾನು ಹೇಳ್ತಾ ಇರೋದು, ನಾವು ಏನು ಮಾಡಿದೆವು ಅಂತ ಹೇಳಿದರೆ, ಎಲ್ಲ ಮಸೀದಿಗಳಿಗೆ ಪತ್ರ ಬರೆದೆವು, ಖತೀಬ್ ಉಸ್ತಾದರವ್ರ ಹತ್ರ ಹೇಳಿದೆವು, ನಾವು ಜಮಾತ್ ಕಮಿಟಿಯವರಿಗೆ ಪತ್ರ ಬರೆದೆವು. ಶಾಲೆಯ ಪರೀಕ್ಷೆಯ ಅವಧಿಯಲ್ಲಿ ಮದ್ರಸಾದ ಚಟುವಟಿಕೆಗಳಿಗೆ ನಮ್ಮ ಮಕ್ಕಳನ್ನು ಈ ದಫ್ನಂಥ ಇತರ ಕಾರ್ಯಕ್ರಮಕ್ಕೆ ಕಳಿಸುವುದನ್ನು ದಯವಿಟ್ಟು ಸ್ವಲ್ಪ ಸಹಕರಿಸಿ. ಯಾವ ಮನೆಯ ಒಂದು ಮದುವೆ, ಇಂಥ ಸಮಾರಂಭಗಳು, ಪರೀಕ್ಷೆಯಲ್ಲಿ ಮಕ್ಕಳು ಕನಿಷ್ಠ ನಿಮ್ಮ ಮನೆಯಲ್ಲಿ SSLC PUC ಪರೀಕ್ಷೆಗೆ ಬರೆಯುವಾಗ ಆ ಸಂದರ್ಭದಲ್ಲಿ ಮೊನ್ನೆ ಒಬ್ಬರು, ನನಗೆ ಬಹಳ ಆಶ್ಚರ್ಯ, ನಮ್ಮಲ್ಲಿ ಎಂಥವರು ಇದ್ದಾರೆ ಅಂತ ಹೇಳಿದರೆ, ಮೊನ್ನೆ ಒಂದು ಪೊದು ನಿಶ್ಚಯದ ಒಂದು ಮನೆಗೆ ನಾನು ಹೋಗಿದ್ದೆ. ಅಲ್ಲಿ ಉಸ್ತಾದರ ದುವಾ ಎಲ್ಲ ಆದಮೇಲೆ ಕ್ಯಾಲೆಂಡರ್ ಕೊಂಡ್ರವರು, ಕ್ಯಾಲೆಂಡರ್ ಬಂತು, 4 ಬೇಕಡಿ ಮದುವೆಗೆ ಒಂದು ದಿನಾಂಕ ಇಡಬೇಕಲ್ಲ,
ನಾಲು ಬೇಕಿಡೆ ಅಂತ. ಆಗ ಅಲ್ಲಿ ಒಬ್ಬ ಹಿರಿಯರು ನೀங்களെ ಮೋಣೆ ಉಡಲ್ಲ ಅಂತ ಕರೆದ್ರು. ಎತ್ತರ ಮಕ್ಕ ಜಂಡಾಲು ಮಕ್ಕಳು ಬಿಳಿಕೋರು ಅವಕಾಶ ಮಾಡ ನಿಂದೆ ಪರೀಕ್ಷೆ ಅಪ್ಪಲ್ಲ, ನೀನು ಏದು ಶಾಲೆಯಲ್ಲಿ ಪೋಯಿಟ್ರಲ್ಲ ನಿಕ್ಕ ಪರೀಕ್ಷೆ ಅಪ್ಪ ಅಂತ ಫಸ್ಟ್ ಕೇಳಿದ್ರು. ಅವ್ರು ಹೇಳಿದ್ದು ಮಕ್ಕಳಿಗೆ ಪರೀಕ್ಷೆಗೆ ಹೋಗ್ಬೇಕಂಡ. ಆ ಒಬ್ಬ ಹಿರಿಯರು ಒಂದು ಮಾತು ಹೇಳಿದ ಕೂಡಲೇ ಅವರ ದಿನಾಂಕವೇ ಬದಲಾವಣೆ ಆಯಿತು. ಯಾಕಂತ ಹೇಳಿದರೆ ಮಕ್ಕಳಿಗೆ ಆ ಮಕ್ಕಳು ಸಹ ನೋಡಿ, ಮಕ್ಕಳಿಗೆ ಮದ್ರಸದಲ್ಲಿ ಕೆಲವೊಂದು ಕಾರ್ಯಕ್ರಮ ಇರ್ತದೆ ನೋಡಿ. ನಮ್ಮಲ್ಲಿ ಕೆಲವು ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ನಮಗೆ ಪರೀಕ್ಷೆ ಕಳೆದು ಖಂಡಿತ ಮಾಡ್ಬೋದು. ನಮ್ಮಲ್ಲಿ ಕೆಲವು ಈಗ ಯಾರಾದರೂ ದೊಡ್ಡ ದೊಡ್ಡ ಹಾಫಿಲ್ಗಳು, ಸಖಾಫಿಗಳು, ಧಾರ್ಮಿಗಳು, ಅವರ ಉಪನ್ಯಾಸ ಕಾರ್ಯಕ್ರಮಗಳು, ಅದಕ್ಕೆ ಬೇಕಾಗಿ ಕೆಲವು ಪ್ರಚಾರ ಸಮ್ಮೇಳನಗಳು, ಅದನ್ನು ರಾತ್ರಿ ಅಥವಾ ಯಾವ ಜನಬಾಹುಳ್ಯ ಪ್ರದೇಶದಲ್ಲಿ ಮಾಡುವಂಥದ್ದು. ನಾನು ಇದರ ವಿರೋಧಿ ಖಂಡಿತ ಅಲ್ಲ, ತಪ್ಪು ತಿಳ್ಕೊಳ್ಬೇಡಿ. ಆದರೆ ಪರೀಕ್ಷೆಗೆ ಹತ್ತಿರ ಬರುವಾಗ ಮಕ್ಕಳು ದಿನದ ಕನಿಷ್ಠ 18-19 ಗಂಟೆ ಓದ್ತಾರೆ, ಚಾಲೆಂಜ್ ಇಟ್ಟು ಓದ್ತಾರೆ, ಪಾಸ್ ಆಗಬೇಕೆಂಬ ಭಾವನೆ ಇರ್ತದೆ. ಆದ ಕಾರಣ ಅವರ ಓದಿಗೆ ತೊಂದರೆ ಆಗದಾಗಿ ನೀವು ರಿಕ್ವೆಸ್ಟ್ ಮಾಡಿದರೆ ಖಂಡಿತ ಆ ದಿನಾಂಕವನ್ನು ಮುಂದೆ ಇಡಲಿಕ್ಕೆ ಸಾಧ್ಯ ಇದೆ. ಏಪ್ರಿಲ್, ಮೇ, ಜೂನ್, ಜುಲೈ ತಿಂಗಳಲ್ಲಿ ಎಷ್ಟು ಕಾರ್ಯಕ್ರಮ ಮಾಡಿದ್ದು ತೊಂದರೆ ಆಗುವುದಿಲ್ಲ. ಯಾವ ಮಕ್ಕಳ SLC ಮತ್ತು PUC ಪರೀಕ್ಷೆಗಳಿಗೆ ತೊಂದರೆ ಆಗುವುದಿಲ್ಲ. ಇವಾಗ ಒಮ್ಮೆ ಫಲಿತಾಂಶ ಬಂದ ದಿನ ಒಮ್ಮೆ ನೋಡುವಾಗ ನಮಗೆ ಹೆಮ್ಮೆ ಆಗ್ತದೆ. ಇವತ್ತು ಈ ಸಮುದಾಯ ಶೈಕ್ಷಣಿಕವಾಗಿ ಮೇಲೆ ಬರ್ತಾ ಇದೆ. ಜಮ್ಮತುಲ್ ಫಲ ಅನೇಕ ವರ್ಷಗಳಿಂದ ಈ ಶೈಕ್ಷಣಿಕವಾದಂತಹ ಮಕ್ಕಳಿಗೆ ಸಬಲೀಕರಣ ಮಾಡಬೇಕು, ಇದು ಅತ್ಯಂತ ತಳಮಟ್ಟದಲ್ಲಿರುವಂಥ ಒಂದು ಸಮುದಾಯದ ಮೇಲೆ ತರಬೇಕು. ವಿದೇಶಗಳಲ್ಲಿ ಹೋಗಿ ಯಾವುದೋ ಕಕ್ಕೂಸಿ ಸಿಕ್ಕಿದ ಸಮಾಜ ಅತ್ಯಂತ ಕೆಳಮಟ್ಟದ ಹೋಟೆಲ್ ಕೆಲಸ, ಇಂತಹ ಕೆಲಸಕ್ಕೆ ನಮ್ಮ ಯುವಕರು ಮೀಸಲಾಗ್ತಾ ಇದ್ದಾರೆ. ನಮ್ಮ ಹುಡುಗರ ತಲೆಯಲ್ಲಿ ಏನಿದೆ, ಅಣ್ಣನವರು ಕಳಿಸ್ತಾರೆ, ಅವರಿಗೆ ಒಂದು ಪಾಸ್ಪೋರ್ಟ್ ಮಾಡಬಹುದು, ಒಂದು ದಿನ ಬರಲಿಕ್ಕಿದೆ, ಪಾಸ್ಪೋರ್ಟ್ ಮಾಡಲಿಕ್ಕೆ SLC ಕಡ್ಡಾಯ ಆಗಲಿಕ್ಕಿದೆ, ಒಂದು ದಿನ ಬರಲಿಕ್ಕಿದೆ, ಒಂದು DL ಮಾಡಲಿಕ್ಕೆ SLC ಪಾಸ್ ಆಗಬೇಕದು ಕಡ್ಡಾಯ ಆಗಲಿಕ್ಕಿದೆ, ಒಂದು ದಿನ ಬರಲಿಕ್ಕಿದೆ, ಸರ್ಕಾರದ ಯಾವುದೇ ಸವಲತ್ತು ಮಾಡಲಿಕ್ಕೆ SLC ಫಲಿತಾಂಶ ಬರಬೇಕದು ಕಡ್ಡಾಯ ಆಗಲಿಕ್ಕಿದೆ. ಅದಕ್ಕಿಂತ ಮುಂಚೆ ನಾವೆಲ್ಲ ಎಚ್ಚೆತ್ತುಕೊಳ್ಳುವ ನಿಮ್ಮೆಲ್ಲರ ಸಹಕಾರ ನನಗೆ ಬಹಳ ಮುಖ್ಯವಾಗಿ ನಮ್ಮ ಮುಖ್ಯ ಶಿಕ್ಷಕರು, ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಮಸೀದಿಗಳಿಗೆ ಒಮ್ಮೆ ಹೋಗಬೇಕು, ಅಲ್ಲಿಯ ಗುರುಗಳ ಹತ್ರ ಮಾತಾಡಬೇಕು, ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಬೇಕು. ಸರ್, ನಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಇಷ್ಟು ಬರ್ತಾ ಇದ್ದಾರೆ, ಅದರಲ್ಲಿ ಇಂಥ ಮಕ್ಕಳ ಪರಿಸ್ಥಿತಿ ಹೀಗಿದೆ, ಇಂಥವ್ರು ಒಳ್ಳೆ ಕಲೀಲಿಕ್ಕೆ ಇಷ್ಟ ಇದ್ದಾರೆ, ಅವರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು. ಖಂಡಿತ ನೀವು ಒಮ್ಮೆ ಅವರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಆ ವಿಶ್ವಾಸ ಯಾವತ್ತೂ ಮುಂದುವರಿತದೆ. ಇದೊಂದು ನನ್ನ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಾಹು ಅನುಗ್ರಹಿಸಿದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಾಹೃದಾವ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಾವು ವಿದ್ಯೆಯನ್ನು ಕಲಿತು ಒಬ್ಬ ಗ್ರ್ಯಾಜುಯೇಟರ್ ಆಗಿ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿ ಅದಕ್ಕೆ ತಿಲಾಂಜಲಿ ನೀಟ್ಟು ನಮ್ಮ ಅಹಮದ್ ಅಬ್ಬಾಸರ್ ಅವರು ಕೂಡ ಇದ್ದರು, ಅವರು ಕೂಡ ನನ್ನ ಸಹಪಾಠಿ, ಅವರು ಕೂಡ ಬ್ಯಾಂಕಿನಲ್ಲಿ. ನಾವೆಲ್ಲ ಬ್ಯಾಂಕನ್ನು ಬಿಟ್ಟು ಪುನಃ ರಾಜಕೀಯಕ್ಕೆ ಮತ್ತು ಸಮಾಜ ಸೇವೆಗೆ ಮತ್ತು ವ್ಯಾಪಾರಕ್ಕೆ ಬಂದವರು. ಈಗ ನಾವು ತಿಳ್ಕೊಳ್ಬೇಕು, ಭಾವಿ ಜನಾಂಗ ಒಳ್ಳೆಯ ಮಕ್ಕಳಾಗಿ ನಮಗೆ ಮೂಡಿ ಬರಬೇಕಿದ್ದರೆ ಲೌಕಿಕ ಮತ್ತು ಧಾರ್ಮಿಕ ಎರಡೂ ಶಿಕ್ಷಣ ಕೂಡ ಬೇಕು. ಧಾರ್ಮಿಕ ಶಿಕ್ಷಣ ಕೊಡುವಂತಹ ನಮ್ಮ ಉಲೇಮಾಗಳು ಇಲ್ಲಿದ್ದಾರೆ, ಲೌಕಿಕ ಶಿಕ್ಷಣ ಕೊಡುವಂತಹ ಉಮರಾಗಳು ಇಲ್ಲಿದ್ದಾರೆ. 1450 ವರ್ಷಗಳ ಹಿಂದೆ ಅಂತ್ಯಪ್ರವಾದಿ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರು ಮಾತು ಹೇಳಿದರು, ಒಂದು ಊರು ಒಂದು ಸಮುದಾಯ ಅಭಿವೃದ್ಧಿ ಆಗಬೇಕಿದ್ದರೆ ಅಲ್ಲಿರ್ತಕ್ಕಂಥ ಎರಡು ವರ್ಗ, ಉಮರಾ ಮತ್ತು ಉಲೆಮಾ, ಇವರು ಒಳ್ಳೆಯವರಾದರೆ ಆ ಊರು ಒಳ್ಳೆಯದಾಗ್ತದೆ, ಆ ಸಮುದಾಯ ಒಳ್ಳೆಯದಾಗ್ತದೆ. ಅಂತ ಉಮರಾ ಸಾಲಿನಲ್ಲಿ ನಾವೆಲ್ಲ ಬರ್ತೀವಿ, ರಾಜಕೀಯ ಮುಖಂಡರು ಬರ್ತೇವೆ, ಭರಣಾಧಿಕಾರಿಗಳು ಬರ್ತೇವೆ, ನಾವು ಎಲ್ಲರೂ ಬರ್ತೀವಿ. ಉಲೇಮಾ ವಿಭಾಗದಲ್ಲಿ ಧಾರ್ಮಿಕ ಮುಖಂಡರು, ನಮ್ಮ ಮೌಲವಿಗಳು, ನಮ್ಮ ಅಧ್ಯಾಪಕರು ಎಲ್ಲ ಬರ್ತಾರೆ. ಅದರಿಂದ ಎರಡು ವರ್ಗ, ಬಹುಶಃ ಸೈಯದ್ ಮದನಿ ದರ್ಗಾ ಶರೀಫಿನ ಅಂಡರ್ನಲ್ಲಿರ್ತಕ್ಕಂಥ ಸುಮಾರು 17ಕ್ಕೂ ಮಿಕ್ಕಿ ಲೌಕಿಕ ಶಿಕ್ಷಣ ಕೇಂದ್ರಗಳಲ್ಲಿ ನಾನು ಈಗಾಗಲೇ MH ಮಾಲ್ರವರ ಕೇಳಿದಾಗ ಇಲ್ಲಿ 100% ರಿಸಲ್ಟ್ ಬಂದ ಸ್ಕೂಲ್ ಕೂಡ ಉಂಟು. ಆದ್ದರಿಂದ ಧಾರ್ಮಿಕ ಮತ್ತು ಲೌಕಿಕ ವಿದ್ಯಾಭ್ಯಾಸವನ್ನು ಕಲಿತು ನಾವು ರಿಸಲ್ಟ್ನಲ್ಲಿ ಹಿಂದೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ. ಕಾರಣ ಒಬ್ಬ ಮುಸಲ್ಮಾನ ಬೆಳಿಗ್ಗೆ ಆಜಾನ್ ಇಷ್ಟ ಗಂಟೆ, ಈಗ 5:30 ಆಗುವುದಿದ್ದರೆ ಕೆಲವೊಮ್ಮೆ 5 ಗಂಟೆಗೆ ಕೂಡ ಆಗ್ತದೆ. ಎಲ್ಲ ಮುಸಲ್ಮಾನರು ಕೂಡ ಬಾಂಗ್ ಆದಾಗ ಎಚ್ಚರಗೊಳ್ಳಿದ್ದಾರೆ, ನಮಾಜಿಗೆ ಹೋಗಿ ಬಂದು ಆ ಪ್ರಶಾಂತ ಸಮಯ ಬೆಳಿಗ್ಗಿನ ಜಾವದಲ್ಲಿ ನಮ್ಮ ಮಕ್ಕಳು ವಿದ್ಯೆಯನ್ನು ಕಲಿತರೆ ಅದು ಒಳ್ಳೆ ತಲೆಗೆ ಹೋಗ್ತದೆ. ಆದ್ದರಿಂದ
ಮಕ್ಕಳಿಗೆ ಕಲಿಯಲಿಕ್ಕೆ ಇಸ್ಲಾಂ ಧರ್ಮದಲ್ಲಿ ಏನೂ ಅಡಚಣೆ ಇಲ್ಲ. ಮದರಸವೂ ಕಲಿಬಹುದು, ಲೌಕಿಕ ವಿದ್ಯಾಭ್ಯಾಸವೂ ಕಲಿಬಹುದು. ಈಗ MC ಮಾಡುವ ಒಬ್ಬ ನಮ್ಮ ಮೌಲವಿ ಸಾಹೇಬರು ಒಳಗೆ ಕೂತಿದ್ದೆ, ಅವರು ಹೊರಗೆ ಕುಳಿತುಕೊಳ್ಳಿಕ್ಕಿತ್ತು. ಅದಕ್ಕೆಂದರೆ ಅವರ ಕನ್ನಡವನ್ನು ಕೇಳುವಾಗ ನಮಗೆ ಭಾಳ ಸಂತೋಷವಾಗಿದೆ. ಭಾಳ ಫ್ಲೂಯೆಂಟ್ ಆಗಿ ಕನ್ನಡದಲ್ಲಿ MC ಮಾಡ್ತಾ ಇದ್ದಾರೆ. ಅವರನ್ನು ನಾನು ನೋಡುವಾಗ ಬಹುಶಃ ಇಷ್ಟು ಒಬ್ಬ ನಿರರ್ಗಳವಾಗಿ ಕನ್ನಡದಲ್ಲಿ ಭಾಷಣ ಮಾಡುವಂಥ ಅನೇಕ ಉಲೇಮಾಗಳು ಈಗ ನಮ್ಮೊಂದಿಗಿದ್ದಾರೆ. ಈಗ ನಮ್ಮ ಎಲ್ಲ ಮೌಲವಿ ಸಾಹೇಬರು ಕೂಡ ಸ್ವಂತ ಕಾಲೇಜನ್ನು, ಅದರಲ್ಲಿ ಕೂಡ ವಿಮೆನ್ಸ್ ಕಾಲೇಜನ್ನು ಕೂಡ ಎಲ್ಲ ಆರಂಭ ಮಾಡಿದ್ದಾರೆ. ಇದೆಲ್ಲ ಶುಭ ಲಕ್ಷಣ. ಆದ್ದರಿಂದ ಇನ್ನೂ ಕೂಡ ಸರ್ಕಾರದ ಕಾಳಜಿ ಏನಪ್ಪ ಅಂತ ಹೇಳಿದರೆ, ಮುಸ್ಲಿಂ ಬಾಹುಳ್ಯ ಇರುವಂಥ ಪ್ರದೇಶಗಳಲ್ಲಿ SSLCಯಲ್ಲಿ PUCಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಳ ಹಿಂದೆ ಇದ್ದಾರೆ, ಅವರು ಮುಂದೆ ಬರಬೇಕಂತಕ್ಕಂಥ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ರಶೀದ್ರವರು ಕೂಡ ನಿಮ್ಮ ದರ್ಗಾದ ಅಧ್ಯಕ್ಷರು ವಿದ್ಯಾವಂತರು. ಹಿಂದೆ ಇದ್ದಂಥ ಅವಿದ್ಯಾವಂತ ದರ್ಗಾದ ಅಧ್ಯಕ್ಷರಾದಂಥ ಇಬ್ರಾಹಿಂ ಹಾಜಿಯವರು ಮರ್ಹೂಮ್ ಈ ರಾಜ್ಯದಲ್ಲಿ ಒಬ್ಬ ಹೆಸರನ್ನು ಗಳಿಸಿದವರು. ಅವರು ವಿದ್ಯೆಗೆ ಇಲ್ಲೆಲ್ಲ ಈ ಸ್ಥಾಪನೆಗಳಾಗಲಿಕ್ಕೆ ಕಾರಣಕರ್ತರು ಅವರು. ಆದ್ದರಿಂದ ವಿದ್ಯೆಗೆ ಪ್ರೋತ್ಸಾಹ ಕೊಡಲಿಕ್ಕೆ ವಿದ್ಯಾವಂತರೇ ಆಗಬೇಕಂತ ಹೇಳಿಲ್ಲ. ಈಗ ನಮ್ಮ ಕಳಚೂರು ಅವರು ಮೆಡಿಕಲ್ ಕಾಲೇಜ್, ಅವರ ವಿದ್ಯಾಭ್ಯಾಸ 4ನೇ ಸ್ಟ್ಯಾಂಡರ್ಡ್, 4ನೇ ಕ್ಲಾಸು ಕಲಿತಂಥ ಇಲ್ಲಿ ಅಧ್ಯಕ್ಷರಾಗಿ ಕೂಡ ಅವರು ದುಡಿದಿದ್ದು ಇವತ್ತು ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ಕಲಿಸಲಿಕ್ಕೆ ನಮ್ಮ ವಿದ್ಯೆಯವರೇ ಆಗಬೇಕಂತ ಹೇಳಿಲ್ಲ, ಅವಿದ್ಯಾವಂತರೇ ಕೂಡ ವಿದ್ಯೆಯ ಮೇಲೆ ಕಾಳಜಿ ಬೇಕು. ಆ ಕಾಳಜಿ ಬರಬೇಕಿದ್ದರೆ ವಿದ್ಯಾರ್ಥಿಗಳು ಒಳ್ಳೆಯದಾಗಬೇಕಿದ್ರೆ ಇರ್ತಕ್ಕಂಥ 4 ವರ್ಗ, ಶಿಕ್ಷಕ ವರ್ಗ, ಪೋಷಕ ವರ್ಗ, ಹಾಗೆಯೇ ಮ್ಯಾನೇಜ್ಮೆಂಟ್ನ ವರ್ಗ ಮತ್ತು ನಮ್ಮ ಉಲೇಮಾಗಳು, ಈ 4 ವರ್ಗಗಳ ಸಹಮತ ಸಿಕ್ಕಿದರೆ ಮುಸ್ಲಿಂ ಸಮುದಾಯ ಮುಂದೊಂದು ದಿನ ಈ ದೇಶದಲ್ಲಿ ಅತ್ಯಂತ ಯಶಸ್ವಿ ವಿದ್ಯಾ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ವಿನಂತಿ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ನಾವು ಒಂದಾಗಿ ನಮ್ಮ ಸಮುದಾಯದ ಏಳಿಗೆ ದುಡಿಯೋಣ ಅಂತ ಹೇಳಿ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಸರ್ವಶಕ್ತನಂತ ಅಲ್ಲವು ಇಹಪರ ವಿಜಯವನ್ನು ನೀಡಲಿ ಅಂತ ಪ್ರಾರ್ಥನೆ ನನ್ನ ಮಾತನ್ನು ಮುಗಿಸ್ತೇನೆ. ಆಶೀರ್ವಾದವೂ ಮಾಡಿಲ್ಲ ಅಂದಿಲ್ಲ. ಚಕ್ಕವಾಗಿ ಮಾತನಾಡಿದ ಜಮಿಯತುಲ್ ಫಲಾಹ್ ಮಂಗಳೂರು ಅಧ್ಯಕ್ಷರಾದ ಜನಾಬ್ ಹಾಜಿ ಇಬ್ರಾಹಿಂ ಕೋಡಿಜಾಳ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಲ್ಪಸಂಖ್ಯಾತರ ಮಕ್ಕಳು ಎಲ್ಲಿ ಎಡವಿದರೆ ಏನಾಗುತ್ತೆ ಎಂಬುದರ ಬಗ್ಗೆ ಕೂಡ ಬಹಳಷ್ಟು ಮಾತುಗಾರಿಕೆ ನಡೆಯಿತು. ಒಂದಂತೂ ಸತ್ಯ, ಮದ್ರಸದ ವಿದ್ಯಾಭ್ಯಾಸದಿಂದಾಗಿ SSLC ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ. ನಾವು ನಮ್ಮ ಸಂಸ್ಥೆ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಉಳ್ಳಾಳದಲ್ಲಿ BM ಶಾಲೆ, ಮೊಗವೀರ ಶಾಲೆ, ಆ 2 ಶಾಲೆಗಳು ಇರುವ ಸಂದರ್ಭದಲ್ಲಿ ಕೂಡ ವಿದ್ಯಾರ್ಥಿಗಳು ಮದರಸ ಬಿಟ್ಟು ಮದರಸದ ವಿದ್ಯಾಭ್ಯಾಸ ಮುಗಿದ ಮೇಲೆ ಶಾಲೆಗೆ ಹೋಗಿ ಬರ್ತಾ ಇದ್ರು. ಆಗಿನ ಹೈಸ್ಕೂಲ್ಗೂ ಹೋಗ್ತಾ ಇದ್ರು. ಇವಾಗ ನಮ್ಮ ಶಾಲೆ ಸಂಸ್ಥೆದು ಹಲವಾರು ಕಡೆ ಆಗಿದ್ದರಿಂದ ಇನ್ನಷ್ಟು ಮದರಸದ ಹತ್ತಿರವೇ ಇದೆ. ಇದರಿಂದ ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ನಮ್ಮ ಉಳ್ಳಾಳದ ಮಟ್ಟಿಗೆ ಹೇಳುವುದಾದರೆ ನಾನು ಅರ್ಥ ಮಾಡಿದ ಒಂದು ಕೊರತೆ ಇರುವುದು ಹೇಳಿದರೆ, ಸಾಕ್ಷರತೆ ಬಗ್ಗೆ ನಾವು ಮಾತಾಡಿದೆವು. ಸಾಕ್ಷರತಾ ನಮ್ಮಲ್ಲಿ 100ಕ್ಕೆ 100 ನಾವು ಮಂಡಲ ಪಂಚಾಯತಿಯಲ್ಲಿ ಮಾಡುವುದಕ್ಕಿಂತ ಮೊದಲೇ ಉಂಟು. ಅದು ಮಾತ್ರ ಭಾಷೆ ಬೇರೆ, ಕನ್ನಡವೇ ಕಲ್ತಿರಬೇಕು, ಇಂಗ್ಲೀಷೇ ಕಲ್ತಿರ್ಬೇಕು ಅಂತೇನಿಲ್ಲ. ಮುಸಲ್ಮಾನರು 100ಕ್ಕೆ 100 ಪ್ರಾರಂಭದಲ್ಲೇ ಸಾಕ್ಷರತೆ ಹೊಂದಿದವರು. ಮದ್ರಸದಲ್ಲಿ ಅರಬಿಕ್ ಲಿಪಿ ಗೊತ್ತು, ಅದು ಇಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಅಂತೂ ಕನ್ನಡದ ಬಗ್ಗೆ, ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಬೇಕು ಅಂತೇಳಿ ಅದು ಮಾಡಿದ್ದು ಇಲ್ಲಿ ಸಾಕ್ಷರತೆ ನಡೀತಾ ಇದೆ. ಕೊರತೆ ಏನು ಅಂತ ಹೇಳಿದರೆ, ಕೇರಳದ ವಿಷಯವನ್ನು ಇಲ್ಲಿ ಒಂದು ಟ್ಯಾಲಿ ಮಾಡಿ ಮಾತಾಡಿದರು. ಅಲ್ಲಿಯ ವಿದ್ಯಾಭ್ಯಾಸ ಜಾಸ್ತಿ ಇದೆ, ಇಲ್ಲಿ ಸಾಕ್ಷರತೆ ಕಮ್ಮಿ ಇದೆ ಪರ್ಸೆಂಟೇಜ್. ಅಲ್ಲಿಯ ಜಾಸ್ತಿಗೆ ಒಂದು ಕಾರಣ, ಅಲ್ಲಿ ಇರುವ ಪ್ರತಿಯೊಬ್ಬರು ವಿದ್ಯಾಭ್ಯಾಸದ ಮೇಲೆ
ಒಂದು ಪ್ರೀತಿಯನ್ನು ಇಟ್ಕೊಂಡಂಥ, ಎಲ್ಲಿ ಜಾತಿ ಧರ್ಮ ಅಲ್ಲಿ ಇಲ್ಲ. ಅಲ್ಲಿ ಮಾತಾಡುವ ಭಾಷೆ ಕೂಡ ಒಂದೇ ಮಾತು, ಅವರ ಪಾಠ ಕೂಡ ಅದೇ ಮಾತಿನಿಂದ, ಹವ್ಯಾಸ ಕೂಡ ಏನು ಕಷ್ಟದ ರೋಗಿ ಕೂಡ ಆಗಿರಲಿ, ಬೆಳಿಗ್ಗೆ ಒಂದು ಪತ್ರಿಕೆ ಅವನ ಕೈಯಲ್ಲಿ ಸಿಗದಿದ್ರೆ ಅವನಿಗೆ ಆ ದಿವಸ ಊಟ ತಿಂಡಿ ಏನು ಬೇಡ. ಅದು ಮಾತ್ರ ಅಲ್ಲ, ಆ ಬೀಡಿ ಕಟ್ಟುವ ಮತ್ತೊಂದೇನು ಕಸಬು ಮಾಡುವಾಗ ಆ ಪತ್ರಿಕೆಯನ್ನು ಜೋರಾಗಿ ಓದಿ ಹತ್ತಿರದಲ್ಲಿ ಇದ್ದವರಿಗೆ ಒಂದು ಕೇಳಿಸುವಂಥ ಪದ್ಧತಿ ಕೂಡ ಅಲ್ಲಿ ನಡೆಯುವಂಥದ್ದು. ಅಲ್ಲಿಯ ವಿದ್ಯಾಭ್ಯಾಸದ ಗುಣಮಟ್ಟಕ್ಕೆ ಅಥವಾ ಫಲಿತಾಂಶಕ್ಕೆ ಅದು ಕಾರಣ ಆಗಿರಬಹುದು. ನಮ್ಮಲ್ಲಿ ಅಂತ ಹೇಳಿದರೆ ಪತ್ರಿಕೆಯಲ್ಲಿ ತಕ್ಕೊಳ್ಳೋದು ಓದೋದು ಬಿಡಿ, ಯಾರೋ ಪತ್ರಿಕೆ ಓದುವಾಗ ಹೀಗೆ ಏನಾದರೂ ಮ್ಯಾಚ್ ಇದ್ದ ವಿಷಯ ಅಥವಾ ಎಲ್ಲಿಯಾದರೂ ಬಾಂಬ್ ಬಿದ್ದ ವಿಷಯ ಅಥವಾ ಕೋಮುಗಲಭೆ ಆಗಿದೆ ಅಂತಿದ್ರೆ ಮಾತ್ರ ಇಣುಕಿ ನೋಡ್ತಾರೆ. ಮನೆಯಲ್ಲಂತೂ ಪುಸ್ತಕ ಬಿಡಿಸುವಂಥ ವಿಚಾರ ಇಲ್ಲ. ಮನೆಯವರು ತಂದೆಯವರಿಗೆ ಹೇಳಿದ್ರೆ ಆಗುದಿಲ್ಲ, ಅವನು ಉದ್ಯೋಗ ಅಂತ ಹೇಳಿ ಬೆಳಿಗ್ಗೆ ಹೋಗ್ತಾನೆ, ಅವನಿಗೊಂದು ಸರ್ಟಿಫಿಕೇಟ್ ಇದೆ, ಅವನು ದುಡಿಲಿಕ್ಕೆ ಹೋಗ್ತಾನೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ ತಂದೆಯವನಿಗೆ, ಅದು ಸುಳ್ಳು. ಆದರೂ ಅದಕ್ಕೆ ಬಿಟ್ಟು ಬಿಡುವ. ಮನೆಯಲ್ಲಿ ಪುಸ್ತಕ ಓದುವ ಹವ್ಯಾಸ ಇದ್ರೆ ಮನೆಯವರು ಅಪ್ಪ ಮಕ್ಕಳಿಗೆ ಒಂದು ವಿಶೇಷವಾದ ನೋಟ ಬರ್ತದೆ, ಇದು ನಾವು ಓದಲಿಕ್ಕೆ ಉಂಟು, ಓದಬೇಕು ನಾವು ಅಂತೇಳಿ. ನಮ್ಮ ಇಲ್ಲಿ ಕೋಡ್ಚಾಲ್ ಅವರು ಹೇಳಿದ ಹಾಗೆ, ನಮ್ಮ ಸಾವುಲಮೀದವರು ಹೇಳಿದ ಹಾಗೆ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮದ್ರಸೆ ಇದ್ದ ಕಾರಣ ತೊಂದರೆ ಆಗುವುದಿಲ್ಲ ನನಗೆ ಉದಾಹರಣೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇಲ್ಲಿ ದೌರಾ ಕಾಲೇಜ್ ಅಂತ ಇದೆ. ಕಾಲೇಜಿಗೆ ಹೋಗುವ ಡಿಗ್ರಿ ಸ್ಟೂಡೆಂಟು ನಮ್ಮ ಕಾಲೇಜಿನಲ್ಲಿ ಹೈಯೆಸ್ಟ್ ನಂಬರ್ ಫಸ್ಟ್ ಕ್ಲಾಸ್ ಬಂದಂಥ 100ಕ್ಕೆ 100 ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ. ಅವರು ಎರಡೂ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಬೇಕಿರುವಂಥದ್ದು ಮನೆಯವರು ವಿದ್ಯೆಗೆ ಪ್ರೋತ್ಸಾಹ ನೀಡುವಂಥ ಒಂದು ವಿಚಾರ. ಅದು ಆದರೆ ಖಂಡಿತವಾಗಿಯೂ ಸಾಧ್ಯವಾಗ್ತದೆ. ಇನ್ನೊಂದು ಮಾತು ಬಂದು ಇಲ್ಲಿ, ಸಾಕು ದುಡಿದಷ್ಟು ಸಾಕು, ಕಲಿತಷ್ಟು ಸಾಕು ಉದ್ಯೋಗಕ್ಕೆ ಕಳಿಸುವ ವ್ಯಾಪಾರ ಮಾಡುವ ಅಂತೇಳಿ. ಕಲಿತಷ್ಟು ಸಾಕು ವ್ಯಾಪಾರ ಮಾಡಿದರೆ ಅದರಲ್ಲಿ 100ಕ್ಕೆ 100 ಲಾಭದಾಯಕ ವ್ಯಾಪಾರ ಆಗುವುದಿಲ್ಲ. ನಾವು ಕಂಡ ಸತ್ಯ ಅನೇಕ ಪ್ರಕರಣಗಳು ನನ್ನ ಕಣ್ಣ ಮುಂದೆ ಇದೆ. ಉದಾಹರಣೆಗೆ ನಾನೇ ಇದ್ದೇನೆ. 82ನೇ ಇಸವಿಯಲ್ಲಿ ಬ್ಯಾಂಕಿನಿಂದ ಸಾಲ ತೆಗೆದು ಒಂದು ಇಂಡಸ್ಟ್ರಿ ಓಪನ್ ಮಾಡಿದೆ. 2 ವರ್ಷ ಆ ಫ್ಯಾಕ್ಟರಿಯನ್ನು ನಡೆಸಲಿಕ್ಕೆ ನನಗೆ ಆಗಲಿಲ್ಲ. ಸಾಲ ಅದು ಮುಂದುವರೆದು 3 ಲಕ್ಷಕ್ಕೆ ಮುಟ್ಟಿತು. ಈ ಕಾರಣ ನನ್ನ ವಿದ್ಯಾಭ್ಯಾಸ ಅಥವಾ ವ್ಯಾಪಾರಕ್ಕೆ ಬೇಕಾದಂಥ ಆ ಒಂದು ವಿದ್ಯೆಯ ಲೆಕ್ಕಾಚಾರ ಸರಿಯಾಗಿ ನನ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥ ಒಂದು ವ್ಯವಸ್ಥೆ ನನ್ನಲ್ಲಿ ಆಯಿತು. ಇಷ್ಟು ತಂದರೆ ಇಷ್ಟ ಆಗುತ್ತೆ, ಇಷ್ಟು ಮಾಡಿದರೆ ಇಷ್ಟ ಆಗುತ್ತೆ, ಅಡ್ವರ್ಟೈಸ್ಮೆಂಟ್ಗೆ ಇಷ್ಟು ಹೋಗುತ್ತೆ, ಮತ್ತೊಂದು ಲೆಕ್ಕಾಚಾರ ಮಾಡಿದ ಕಾರಣ ದೊಡ್ಡ ಹೊಂಡ ಇತ್ತು ನನಗೆ. ವಿದ್ಯಾಭ್ಯಾಸ ಇದ್ದಂಥ ನಾರಾಯಣ ಮೂರ್ತಿ ಅಂತ ಇನ್ಫೋಸಿಸ್ ಕಂಪನಿಯವರು, ನೀವು ಅದ್ಭುತ ಆಗ್ಬೋದು. ನಾನು ಆ ದಿವಸ ಒಬ್ಬ 1 ಲಕ್ಷ ರೂಪಾಯಿ ಹಾಕಿ ವ್ಯಾಪಾರ ಮಾಡಿದ್ದು. ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರ ಗುಂಪು 7 ಜನ 10,000 ರೂಪಾಯಿ ಹಾಕಿ ಟೋಟಲ್ ಬಂಡವಾಳ 70,000. ಆ 70,000 ಬಂಡವಾಳದ ಕಂಪನಿ ಇವತ್ತು ಎಲ್ಲಿದೆ? ಪ್ರತಿಯೊಬ್ಬರ ಮನಸ್ಸಲ್ಲಿ, ಹೃದಯದಲ್ಲಿ ಇನ್ಫೋಸಿಸ್ ಅಂತ ಏನೋ ಒಂದು ನಾವು ಧಾರ್ಮಿಕವಾಗಿ ದಿಕ್ರು ಹೇಳಿದ ಹಾಗೆ ನಾವು ಹೇಳ್ತಾ ಇದ್ದೇವೆ, ಎಲ್ಲರಿಗೂ ಪರಿಚಿತ. ಆದರೆ ವಿದ್ಯೆ ಇದ್ದರೆ ಮಾತ್ರ ಅದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು. ನನ್ನ ಮನೆಯಲ್ಲಿ ಕೂಡ ಅದೇ ಒಂದು ರೀತಿಯ ಪರಿಸ್ಥಿತಿ ಇತ್ತು. ನನ್ನ ಒಬ್ಬ ಅವರು ದೊಡ್ಡ ವಕೀಲರು, ಮತ್ತೊಬ್ಬರು ಏನು ವಿದ್ಯೆ ಇಲ್ಲದವರು. ವಕೀಲರು ಯಾವಾಗಲೂ ಕಷ್ಟದಲ್ಲಿ ಜೀವನ. ವ್ಯಾಪಾರ ಮಾಡುವವ್ರದ್ದು ಯಾವಾಗ ನೋಡಿದ್ರೆ ಬಿರಿಯಾನಿ. ಅದೇ ವ್ಯಾಪಾರ ಹೋಯ್ತು. ಈ ವಕೀಲರು ಇವತ್ತು 5 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾ ಇದ್ದಾರೆ. ಅಂದರೆ ವಿದ್ಯೆಗೆ ಅಷ್ಟು ಮಹತ್ವ ಇದೆ ಅಂತ ಹೇಳುವಂಥದ್ದನ್ನು ಬರೀ ಹೋದರೆ ಹೋಗಲಿ ಅಂತ ಹೇಳುವಷ್ಟು ಮಟ್ಟಕ್ಕೆ ನಾವು ಬಿಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಜೀವನ ಮಾಡಬಹುದು, ಗುಜರಿ ಬಂಡ ಮಾರೋದು, ಅದು ಮಾರೋದೆಲ್ಲ ಮಾಡಿ ವ್ಯಾಪಾರ ಮಾಡಿ ಎಲ್ಲ ಮತ್ತೆ ಎಲ್ಲರಿಗೆ ಆಗ್ತದ? ಆಗುವುದಿಲ್ಲ. ಆದರೆ ನಾನೊಂದು ವಿನಂತಿ ಮಾಡುವಂಥದ್ದು, ಏನೋ ಇವರೆಲ್ಲ ಸೇರಿ ಇವತ್ತು ನಮ್ಮ ಮಕ್ಕಳ ಭವಿಷ್ಯತ್ತು ಒಳ್ಳೆಯದಾಗಬೇಕು, ನಮ್ಮ ಜಿಲ್ಲೆಗೆ ಹೆಸರು ಬರಬೇಕು. ಜಿಲ್ಲೆಗೆ ಹೆಸರು ಬರುವುದರೊಂದಿಗೆ ನಮ್ಮ ಮಕ್ಕಳ ಫಲಿತಾಂಶ ಚೆನ್ನಾದರೆ ಅವರ ಕುಟುಂಬ ಚೆನ್ನಾಗಿರುತ್ತದೆ. SSLC ನಮಗೆ ಒಂದು ಚೆಕ್ ಪೋಸ್ಟ್ ಇದ್ದ ಹಾಗೆ.
ಅದು ದಾಟಬೇಕಾದ್ರೆ ಅಲ್ಲಿ ಆ ಲೈಸೆನ್ಸ್ ಪರ್ಮಿಟ್ ತೋರಿಸಬೇಕು. ಆ ಪರ್ಮಿಟ್ ಸಿಗುವ ಹಾಗೆ ಮಾಡಲಿಕ್ಕೆ ನಿಮ್ಮನ್ನು ಇವತ್ತು ಕರೆದದ್ದು. ನೀವು ನಿಮ್ಮ ಕೆಲಸದ ಜೊತೆಯಲ್ಲಿ ನಿಮ್ಮ ಮೊಹಲ್ಲಗಳಿರುವಂಥ ಆ SSLC ಮಾತ್ರ ಅಲ್ಲ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, ಕಷ್ಟ ಆಗುವುದಾದರೆ 9 ಮತ್ತು 10ನೇ ತರಗತಿಯ ಮಕ್ಕಳ ಪೋಷಕರನ್ನು ನೀವು ಆಯಾಯ ಮದ್ರಸದಲ್ಲಿ ಕರೆದು ಅವರಿಗೆ ತಿಳಿ ಹೇಳುವಂಥ ಕೆಲಸ ನಿಮ್ಮಿಂದ ಆಗಬೇಕು. ಖಂಡಿತವಾಗಿಯೂ ನೀವು ಮನಸ್ಸು ಮಾಡಿದರೆ ಅದು ಆಗುತ್ತೆ ಅಂತ ಹೇಳುವ ನಂಬಿಕೆ ನನಗಿದೆ. ಇಡೀ ವರ್ಷಂಪ್ರತಿ ಮದ್ರಸೆ ಕಲಿಸುವಾಗ ಬರೇ ಒಂದು ನಮ್ಮ ರಬೀಲ್ ಅವಲ್ ತಿಂಗಳನ್ನ ಒಂದು ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಬೇಕಾಗಿ ನೀವು 15 ದಿವಸಗಳಲ್ಲಿ ನಮ್ಮ ಮಕ್ಕಳನ್ನು ಒಂದು ತಯಾರು ಮಾಡಿದ ಒಂದು ರೀತಿಯನ್ನು ನಾನು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ. ಬರೇ ಏನೂ ಗೊತ್ತಿಲ್ಲದ ಮಕ್ಕಳನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನೀವು ತಯಾರು ಮಾಡ್ತೀರಿ. ಅದೇ ರೀತಿ SSLC ಮಕ್ಕಳ ಒಂದು ಫಲಿತಾಂಶದ ತಯಾರಿಯಲ್ಲಿ ನಿಮ್ಮ ಒಂದು ಭಾಗವಹಿಸುವಿಕೆ, ನಿಮ್ಮ ಮಕ್ಕಳು ಅಂತ ಹೇಳುವ ಒಂದು ನೆಲೆಯಲ್ಲಿ, ಯಾಕೆಂತೇಳಿ ನಾನು ಒತ್ತಿ ಹೇಳೋದು, ಏನೋ ಒಂದು ಸೈಯದ್ ಮದನಿಯವರ ಸನ್ನಿಧಾನದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಮ್ಮೆತ್ತರ್ ಫಲದವರೆಲ್ಲ ಪ್ರಥಮವಾಗಿ ಬರೋದು. ಅವರೊಂದು ಆಸೆ ಪಟ್ಟು ಬಂದ ಒಂದು ವಿಷಯಕ್ಕೆ ನಾವು ಸಂಪೂರ್ಣವಾಗಿ ಸಾಥ್ ಕೊಟ್ಟು ಅವರಿಗೆ ಸಹಕಾರ ಕೊಟ್ಟು ಆ ಒಂದು ವ್ಯವಸ್ಥೆಯನ್ನು ನೀವು ಸರಿ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ SSLC ಫಲಿತಾಂಶದ ಬಗ್ಗೆ ವೇದಿಕೆಯ ಎಲ್ಲ ನಮ್ಮ ನಾಯಕರುಗಳು ತಾವೆಲ್ಲರೂ ಕೂಡ ಸೇರಿಕೊಂಡು ಒಂದು ರೀತಿಯ ಚಿಂತನ ಮಂಥನವನ್ನು ಮಾಡಿದ್ದೇವೆ. ಎಲ್ಲರೂ ಹೇಳಿದ್ರು ಈಗ ಪರೀಕ್ಷೆಗೆ ಬರೀ ಒಂದು 70 ದಿವಸಗಳು ಮಾತ್ರ ಇದೆ. ನಾನು ಹೇಳ್ತೇನೆ, ನಮ್ಮ ಅಧ್ಯಾಪಕರಲ್ಲಿ 70 ದಿವಸವೂ ಇಲ್ಲ. 70 ದಿವಸದಲ್ಲಿ 15 ದಿವಸ 2 ಪ್ರಿಪರೇಟರಿ ಪರೀಕ್ಷೆ ಹೋಗ್ತದೆ, 7 ದಿವಸಗಳು. 15 ದಿವಸ ಅದು ಹೋದರೆ 15 ದಿವಸ ಸರ್ಕಾರಿ ರಜೆಗಳು, ಆದಿತ್ಯವಾರ ಮತ್ತು ಬರುವಂತಹ ರಜೆಗಳು ಒಟ್ಟಿಗೆ. ಮತ್ತೆ 22 ದಿವಸ ಹೋದರೆ ಬರೀ ಒಂದು 42 ದಿವಸಗಳು ನಮ್ಮ ಮುಂದೆ ಇದೆ. 42 ದಿವಸದಲ್ಲಿ ಒಂದು ಮ್ಯಾಜಿಕ್ ಮಾಡಬೇಕಾಗಿದೆ. ಈಗ ನಮ್ಮ ರಿಸಲ್ಟ್ ನಮ್ಮ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಶಾಲೆ ಅಧ್ಯಾಪಕರಲ್ಲಿ ನಾನು ಸೇರಿದಾಗೆ ನಾವು ತಿಳ್ಕೊಂಡದು, ಹೇಗಿದೆ ಸರ್ ಈ ಸಲ ನಿಮ್ಮ ಬ್ಯಾಚ್ ಅಂತ ಒಂದು ಪ್ರಶ್ನೆ. ನಾವು ಹೇಳುದು ಕಳೆದ ಸಲಕ್ಕಿಂತ ಡಲ್ಲು. ಇದಲ್ಲದೆ ನಮ್ಮ ಯಾವುದೇ ಉತ್ತರ ಇಲ್ಲ. ನಿಜ ಸ್ಥಿತಿ ನಮಗೆ ಗೊತ್ತು, ಏನು ಮಾಡಬೇಕು, ಅದ್ಭುತವನ್ನು ಹೇಗೆ ಪವಾಡವನ್ನು ಸೃಷ್ಟಿಸುವುದು ಹೇಗೆ ಅಂತ. ಸೈಯದ್ ಮದನಿ ಅವರಿಗೆ ಒಂದು ಪವಾಡ ಇದೆ, ಆ ರೀತಿಯ ಪವಾಡ ನಮಗೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾವ ರೀತಿಯ ಪವಾಡ ಮಾಡುವುದು? ಮಕ್ಕಳು ಏನಾಗೆ ಅಂದ್ರೆ ಈಗ ಆಧುನಿಕ ನಮ್ಮ ಸಿಲೆಬಸ್ ಬದಲಾವಣೆ ಆಗಿದೆ, ಪಾಠ ಪಠ್ಯ ಬದಲಾವಣೆ ಆಗಿದೆ. ವಿದ್ಯಾರ್ಥಿಗಳು ಅವರೇ ಸ್ಟೇಟ್ ಸಿಲೆಬಸ್ ಇಂದ ಕಲ್ತುಕೊಂಡು ಬಂದದ್ದು. ಮತ್ತೆ ಯಾವ ರೀತಿಯಲ್ಲಿ ಕಲಿಸುವುದು? ಪ್ರಶ್ನೆ ಪತ್ರಿಕೆ ಒಂದು ಬ್ಲೂ ಪ್ರಿಂಟ್ ಅಂತ ಇತ್ತು, ಈ ಸಲ ಅದನ್ನೂ ಇಲ್ಲ. ಇದು ಒಂದು ಸಂಭವನೀಯ ಪ್ರಶ್ನೆ ಬರಬಹುದು. ಮಕ್ಕಳೇ ಒಂದು ಸ್ವಲ್ಪ ಕಲೀರಿ ಅಂತೇಳಿ ಹಿಂದುಳಿದ ಮಕ್ಕಳಿಗೆ ಒಂದು ಮೋಟಿವೇಟ್ ಮಾಡಲಿಕ್ಕೆ ಅಲ್ಲೂ ಇಲ್ಲ ಅವಕಾಶ, ಎಲ್ಲೂ ಇಲ್ಲ. ಎಲ್ಲ ಅವಕಾಶಗಳು ಮುಚ್ಚಿ ಹೋಗಿದೆ. ಕೊನೆಗೆ ಇರುವುದು ತಮ್ಮೆಲ್ಲರ ದೂರಗಳು. ಅದಕ್ಕೋಸ್ಕರವಾಗಿ ಆಲಿಮರನ್ನೆಲ್ಲ ಸೇರಿಸಿಕೊಂಡು ನಿಮ್ಮನ್ನೆಲ್ಲ ಕರೆದುಕೊಂಡು ನಿಮ್ಮ ಒಂದು ಆಶೀರ್ವಾದ ನಮಗೆ ಸಿಗಲಿ, ನಿಮ್ಮ ಜೊತೆಯಲ್ಲಿ ಒಂದು ಆಶೀರ್ವಾದ ಮಾಡಿಕೊಂಡು ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಸಹಕಾರವನ್ನು ಪಡೆದರೆ ಎಲ್ಲಾದ್ರೂ ಒಂದಿಷ್ಟು ಅಲ್ಪ ಪ್ರಮಾಣದಲ್ಲಿ ಯಶಸ್ವಿ ಆಗಬಹುದಂತ ನಾವು ಭಾವಿಸಿಕೊಂಡು ನಮ್ಮ ಜಮೀದಾರದ ನಮ್ಮ ಅಧ್ಯಕ್ಷರು ಕಳೆದ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರಾಗಿ ಅವರು ತಿಳ್ಕೊಂಡು ನಮ್ಮ ಸಮುದಾಯದ ಮಕ್ಕಳಿಗೆ ಏನಾದರೂ ಒಂದು ರೀತಿಯಲ್ಲಿ ಈ ತರದ ಫಲಿತಾಂಶದಲ್ಲಿ ಹಿಂದುಳಿಕೆ ಆಗಬಾರದು, ಅದರಲ್ಲಿ ಒಂದು ಕ್ರಾಂತಿಯನ್ನು ನಿರ್ಮಿಸಬೇಕು, ನಮ್ಮ ಮಕ್ಕಳು ಮುಂದೆ ಬರಬೇಕು, ಇತರ ಸಮುದಾಯದವರು ನಮ್ಮ ಸಮುದಾಯಕ್ಕೆ ಬೊಟ್ಟು ಮಾಡಿ ತೋರಿಸುವಂತ ಒಂದು ಸ್ಥಿತಿ ನಮ್ಮ ಸಮುದಾಯಕ್ಕೆ ಬರಬಾರದು ಎಂಬ ನೆಲೆಯಲ್ಲಿ ಕಳೆದ ಸಹ ಎಲ್ಲ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಒಂದು ಕಾರ್ಯಕ್ರಮ ಈ ರೀತಿಯ ಒಂದು ಸಮಾಲೋಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಿಲ್ಲ. ನಮ್ಮ ಧಾರ್ಮಿಕ ಉಲಮಾಗಳ ನೇತೃತ್ವದಲ್ಲಿ ಮತ್ತು ಎಲ್ಲ ಜಮಾತಿನ ಗೌರವಾನ್ವಿತ ಅಧ್ಯಕ್ಷರುಗಳು ಸದಸ್ಯರ ಜೊತೆಯಲ್ಲಿ ಸೇರಿಕೊಂಡು ಎಲ್ಲ ನಮ್ಮ ಸಮುದಾಯದವರು ಸೇರಿಕೊಂಡಾಗ ಅದು ಪೂರ್ತಿಯಾಗಿ ಫಲಪ್ರದವಾಗಬಹುದು ಅಂತ ಭಾವಿಸಿಕೊಂಡು ಅದಕ್ಕೊಂದು ಪ್ರಾರಂಭೋತ್ಸವದಲ್ಲಿ ನಾವಿಲ್ಲಿ ಮಾಡಿಕೊಂಡಿದ್ದೇವೆ. ನಾವೆಲ್ಲ ತಾಲೂಕಿಗೆ ಕಳಿಸಿದ್ದೇವೆ. ನಮ್ಮ ದುರಾದೃಷ್ಟ ಇಲ್ಲಿ ಕೂಡ ನಮಗೆ ನೋಡಿ, ದುರಾದೃಷ್ಟ ನಮ್ಮನ್ನು ಬೆನ್ನು ಬಿಡುವುದಿಲ್ಲ. ಇಲ್ಲೂ ಒಂದು ಯಶಸ್ವಿ ಆಗಬೇಕಂದ್ರೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಬರುವವರಿಗೆ ಕಷ್ಟ ಸಾಧ್ಯ. ಈ ರೀತಿಯೆಲ್ಲ ಇತ್ತು. ಒಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು, ನಮ್ಮ ಜಮಾತಿನ ಅಧ್ಯಕ್ಷರ ಕಾರ್ಯಕ್ರಮ ಏನಾಗಲಿ ನಾವು ಪ್ರಾರಂಭಿಸೋಣ ಮತ್ತು ಅದು ಮುಂದುವರಿಯುತ್ತದೆ ಅಂತ ಅವರ ಒಂದು ನಿಲುವಿನ ಪ್ರಕಾರ, ಅವರ ಒಂದು ನಮ್ಮ ಆಶೀರ್ವಾದದ ಪ್ರಕಾರ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಾನು ಬೇರೆ ಏನು ತಮ್ಮಲ್ಲಿ ಕೇಳುವುದಿಲ್ಲ ಮತ್ತು ಅಪವಾದವಲ್ಲ, ನೀವು ಭಾವಿಸಿಕೊಳ್ಬೇಡಿ ತಪ್ಪಾಗಿ. ಎಲ್ಲರೂ ಅದನ್ನು ಹೇಳಿದ್ದಾರೆ, ಮದ್ರಸದಿಂದ ಶಾಲೆಗೆ ಯಾವುದೇ ತೊಂದರೆ ಇಲ್ಲ ಎಂದು ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ಉಸ್ತಾದರವರಿಗೆ. ನಾನು ಈಗ ನಮಗೆ ಬೇಕಾದ ನಮಗೆ ನಮ್ಮ ಮಕ್ಕಳಿಗೆ ಒಂದು ಆಶೀರ್ವಾದ. ನಮ್ಮ ಮಕ್ಕಳು ನಿಮ್ಮ SSLC ಇದ್ದಾರೆ,
ನಮ್ಮ ಮದ್ರಸೆಗೆ ಬರ್ತಾ ಇದ್ದಾರೆ, ನಮ್ಮ SLCಗೆ ಮದ್ರಸೆಗೆ ಬಾರದಿದ್ರು ನಮ್ಮ ಮಸೀದಿಗೆ ನಮಾಜಿಗೆ ಬರ್ತಾ ಇದ್ದಾರೆ. ಆ ಮಕ್ಕಳ ಹತ್ರ ಒಂದು ವಿಚಾರ ವಿನಿಮಯ ಮಾಡಿ ಸ್ವಲ್ಪ ಓದಪ್ಪ ಅಂತ ಹೇಳಿದ್ರೆ ನಮಗಿಂತ ಒಂದು ಅರ್ಥಗರ್ಭಿತವಾಗಿ ಆ ಮಾತನ್ನು ಹೃದಯವನ್ನು ಮಿಡಿಯುವಷ್ಟು ಶಕ್ತಿ ತಮಗೆ ಇದೆ. ನೀವು ಬದಲಾವಣೆಯ ಕ್ರಾಂತಿಕಾರರು ಅಂತೇಳಿ ನಾವು ಭಾವಿಸಿಕೊಂಡು ನಿಮ್ಮನ್ನು ಕರೆದುಕೊಂಡು ಈ ರೀತಿಯಲ್ಲಿ ನಾವು ನಿಮ್ಮನ್ನು ಕರೆಸಿಕೊಂಡು ನಿಮ್ಮನ್ನು ಕುಳಿರಿಸಿ ನಾವೇನು ದೊಡ್ಡ ಭಾಷಣ ಮಾಡಿದಂತಲ್ಲ, ನಿಮ್ಮ ಆಶೀರ್ವಾದವನ್ನು ಪಡ್ಕೊಂಡಿದೆ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಆದ್ದರಿಂದ ನಿಮ್ಮ ಸಹಕಾರದಲ್ಲಿ ಬಹುಶಃ ನಮ್ಮ ಉಳ್ಳಾಲದ ದಕ್ಷಿಣ ವಲಯದ ಉಳ್ಳಾಲ ಭಾಗದಲ್ಲಿ ಅದ್ಭುತವಾದ ಒಂದು ಫಲಿತಾಂಶ ಮುಸ್ಲಿಂ ಸಮುದಾಯ ಮಕ್ಕಳಿಂದ ತಾವೆಲ್ಲರೂ ಕೊಡುವಲ್ಲಿ ಯಶಸ್ವಿ ಆಗ್ತಿರಂತ ಭಾವಿಸಿಕೊಳ್ತಾ ಕೊನೆಯ ಒಂದು ಅವಕಾಶಕ್ಕಾಗಿ ನಾನು ಬಂದಿದ್ದೇನೆ. ಧನ್ಯವಾದ. ಕಾರ್ಯಕ್ರಮ ಬಹಳ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿ ಅಂತ ಹೇಳ್ಬೋದು. ನಾವು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೇಳಿಕೊಂಡ ಕೂಡಲೇ ನಮ್ಮ ಅಧ್ಯಕ್ಷರ ಬಳಿಗೆ ಬಂದಾಗ ಅಧ್ಯಕ್ಷರು ಹೆಚ್ಚು ಮಾತನಾಡಲಿಲ್ಲ. ಹೌದಾ, ನಾವೊಂದು ಕಾರ್ಯಕ್ರಮ ಹೀಗೆ ಸರಿ ಒಳ್ಳೆಯ ಕಾರ್ಯಕ್ರಮ ಖಂಡಿತವಾಗಿ ಕೂಡ ಇಲ್ಲಿಂದ ಪ್ರಾರಂಭವಾಗಲಿ ಅಂತ ಹೇಳಿ. ಯಾಕಂದ್ರೆ ಅವರಿಗೆ ಹೆಚ್ಚು ಹೇಳುವ ಅಗತ್ಯ ಇಲ್ಲ. ಉಳ್ಳಾಲ ಮಂಡಲ ಪ್ರಧಾನ ಅಲ್ಲ, ಇಲ್ಲೇ ಊರಿನ ಒಂದು ಪ್ರಧಾನರು. ಇವತ್ತು ಅವರಿಗೆ ರಸೀದಿ ಯಾರ್ದು ಕೇಳಿದ್ರೆ ಮಂಡಲ ಪ್ರಧಾನರು, ಅವರ ಪ್ರಧಾನ ಎಂಬಂತ ಅವರು ಅನ್ವರ್ ಖಾನ್ ಅವರು ಹೋಗಲೇ ಇಲ್ಲ. ಇವರು ಅಧ್ಯಕ್ಷರಾಗಿರಲಿ ಇಲ್ಲದಿರಲಿ ಅವರಿಗೆ ಆ ಸ್ಥಾನಮಾನ ಅಂದ್ರೆ ಆ ವ್ಯಕ್ತಿತ್ವ ಅವರನ್ನು ಹಾಗೆ ರೂಪಿಸಿದೆ. ಅವರು ಅಧ್ಯಕ್ಷರಾಗಿರುವಾಗಲ್ಲ, ಅಧ್ಯಕ್ಷರಾಗಿರುವಾಗಲೇ ಆ ಒಂದು ವ್ಯಕ್ತಿತ್ವ ಇದೆ. ಆದ್ದರಿಂದ ಅವರ ಹೋಗೊಟ್ಟು, ಅವರ ಕರೆಗೆ ಹೋಗೊಟ್ಟು ಇವತ್ತು ನಾವು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡಿದ್ದೇವೆ. ಅವರ ಬೆಂಬಲ ಮತ್ತು ಆಶೀರ್ವಾದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿದೆ. ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು 100ಕ್ಕೆ 100 ವಿದ್ಯಾರ್ಥಿ ಮುಸ್ಲಿಂ ವಿದ್ಯಾರ್ಥಿದ್ದಾರೆ. 100% ಶಾಲೆಗಳು, ನನ್ನ ಶಾಲೆ ಇದೆ, ಕಲ್ಲಾಪಿನ ಶಾಲೆಗಳು 100% ಎಲ್ಲ ಮುಸ್ಲಿಂ ವಿದ್ಯಾರ್ಥಿಗಳು ಸಾಧಿಸಿದರೆ ಏನು ಸಾಧ್ಯತೆ ಇದೆ, ಎಲ್ಲ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತ ಸನ್ಮಾನ್ಯ ಅಲ್ಹಾಜ್ ಅಬ್ದುಲ್ ರಶೀದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಅಭಿನಂದನೆಯನ್ನು ಮತ್ತು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಧೂವದೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಸೈಯದ್ ಮದನಿ ಅರಬಿಕ್ ಚಾರಿಟಬಲ್ ಟ್ರಸ್ಟ್ನ ಮುಫದ್ದಿಸರಾದಂತಹ ಸನ್ಮಾನ್ಯ ಗೌರವಾನ್ವಿತ ಸುಲೈಮನ್ ಸಕಾಫಿ ಅವರು ಧೂವನ್ನು ನಿರ್ಮಿಸಿದರು. ಅವರ ಧೂವದ ಮಹತ್ವ ನಮ್ಮ ಪರೀಕ್ಷೆ ಉಡುಗೆಯವರಿಗೆ ನಿರಂತರವಾಗಿ ಅದು ನಮಗೆ ಬೀಳ್ತಾ ಇರಲಿ ಅಂತ ಹೇಳುತ್ತಾ ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಇವತ್ತಿನ ವಿಷಯ ಮಂಡನೆಯನ್ನು ಸವಿಸ್ತಾರವಾಗಿ ಹೇಳಬೇಕಿತ್ತು. ಬಹುಶಃ ಸಮಯದ ಕೊರತೆ ಇದೆ. ಅವರು ಮಾತನಾಡಿದರೆ ನಿರ್ಗಣವಾಗಿ ಅವರು 1-2 ಗಂಟೆ ಮಾತಾಡ್ತಾರೆ. ನಮ್ಮ ಕಾರ್ಯಕ್ರಮ ಮುಂದೆ ಇದೆ, ಮಕ್ಕಳಿಗೆ ಇದೆ. ಇವತ್ತು ಹೇಳಿದ್ರು, ಒಂದು ಹೊಸ ಹೇಳಿದ್ರು, ನಮ್ಮ ಮಕ್ಕಳು ಬರ್ಬೋದು ಅಂತ ಹೇಳಿ. ನಾಳೆ ಮಕ್ಕಳು ಬೇಡ, ಇಲ್ಲಿ ನಾವು ಚಿಂತನೆ ಮಾಡುವ ಮಕ್ಕಳಿಗೆ ನಾಡ್ದು ಕನಚೂರಿನಲ್ಲಿ 19ನೇ ತಾರೀಕಿಗೆ ನಮ್ಮ ಹಿಂದುಳಿದ ಮಕ್ಕಳಿಗೆ ಯಾರು ಹಿಂದುಳಿದಿದ್ದಾರೆ, ಒಂದು ಶಾಲೆಯಲ್ಲಿ ಒಂದು 20 ಮಂದಿ ಹಿಂದುಳಿದರೆ ಅವರಿಗೆ ವಿಶೇಷವಾಗಿ ಮ್ಯಾಥ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸ್ಟಡಿ ಮತ್ತು ಇಂಗ್ಲಿಷ್ ಅಲ್ಲಿ ನಾವು ವಿಶೇಷ ತರಬೇತಿಯನ್ನು ಕಳೆದ ಸಲ ಕೊಟ್ಟಿದ್ದೇವೆ, ಈ ಸಲ ಕೊಡ್ತಾ ಇದ್ದೇವೆ. ಆದ್ದರಿಂದ ಅಲ್ಲಿ ಆ ಕಾರ್ಯಕ್ರಮ ಮಾಡ್ತೇವೆ ಅಂತ ನಾವು ಹೇಳಿದ್ದೇವೆ. ಆದ್ದರಿಂದ ಅಲ್ಲಿ ಅವರು ಮಾತಾಡಲಿಕ್ಕಿದ್ದಾರೆ. ನಮ್ಮ ಶೌಲ್ ಹಮೀದ್ ನಿಜವಾಗಿ ಭಾವನಾತ್ಮಕವಾಗಿ ಮತ್ತು ಸುಮ್ಮನೆ ವೇದಿಕೆಯಲ್ಲಿ ಮಾತನಾಡುವವರಲ್ಲ, ಅರ್ಥಗರ್ಭಿತವಾಗಿ ಅರ್ಥ ಉಂಟಲ್ಲಿ ದಾಖಲೆಯನ್ನು ಕೊಟ್ಟು ಅಧ್ಯಕ್ಷರಂತ ಶೌಲ್ ಹಮೀದ್. ಆದ್ದರಿಂದ ಅವರಿಗೆ ಒಂದು ಕಳಕಳಿ ಇದೆ, ನಮ್ಮ ಸಮುದಾಯವನ್ನು ಮುಂದೆ ತರಬೇಕು ಅಂತ. ಆದ್ದರಿಂದ ಈ ನೆಲೆಯಲ್ಲಿ ಇವತ್ತಿನ ವಿಷಯ ಮಂಡನೆ ಮಾಡಿದಂತ ನಮ್ಮ ಅವಿಭಜ ದಕ್ಷಿಣ ಕನ್ನಡ ಜಿಲ್ಲೆಯ ಜಮಿಯತುಲ್ ಫಲಾಹದ ಅಧ್ಯಕ್ಷರಾದ ಸನ್ಮಾನ್ಯ ಅಲ್ಹಾಜಿ ಕೆ ಶೌಲ್ ಹಮೀದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳು ಸರ್.